ಇಂದ ದೂರ ಹೋಗಲಿ. ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು ನನಗೆ ಬರುವಂಥ, ನಿಮಗೆ ಬರುವಂಥ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಡಲಿ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಕಷ್ಟ ಸಂಕಷ್ಟಗಳು ನಮ್ಮಿಂದ ದೂರ ಹೋಗಲಿ. ಎಲ್ಲ ರೋಗಗಳು ನಮ್ಮನ್ನು ಬಿಟ್ಟು ತೊಲಗಲಿ. ಯೇಸುವನ್ನು ಸ್ತುತಿಸಲು, ಯೇಸುವನ್ನು ಆರಾಧಿಸಲು ಬೇಕಾದ ಕೃಪೆ ವರದಾನಗಳು ಈ ಕ್ಷಣದಲ್ಲಿ ನಮಗೆ ದೇವರು ದಯಪಾಲಿಸಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Bere Calavera Shandar Carabara Kalachiza, the mighty anointing of the Holy Spirit come upon us. Hallelujah, 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 hallelujah. Nima Parisha directed Nanaman Shuddhi Karisira Patandi. Hallelujah, 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 hallelujah. Praise the Lord. Hallelujah. Christmas ಹಬ್ಬರ ಪ್ರತ್ಯೇಕವಾಗಿ ಆರಂಭವಾಗುವಂಥ ಮೊದಲನೇ ದಿನ. ಪ್ರೈಸ್ ದಿ ಲಾರ್ಡ್. ಈ ಡಿಸೆಂಬರ್ ತಿಂಗಳಿನ ಮೊದಲನೇ ತಾರೀಕು. ಪ್ರೈಸ್ ದಿ ಲಾರ್ಡ್. ಈ 11 ತಿಂಗಳು ದೇವರನ್ನು ನಮ್ಮನ್ನು ರಕ್ಷಿಸಿದ್ದಾರೆ, ಹೌದಲ್ವಾ? 11 ತಿಂಗಳು ನಮಗೇನು ಕಷ್ಟ ಸಂಕಟಗಳು ಬಂದರೂ ಕೂಡ, ರೋಗಗಳು ಬಂದರೂ ಕೂಡ ಎಲ್ಲವನ್ನು ನಮ್ಮನ್ನು ದೂರ ಮಾಡಿ ಈ 11 ತಿಂಗಳು ರಕ್ಷಿಸಿದಂಥ ದೇವರನ್ನು ನಾವು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್. ಈ 12ನೇ ತಿಂಗಳು ಅಂದರೆ ಕ್ರಿಸ್ಮಸ್ ಹಬ್ಬದ ಆಚರಣೆಗೋಸ್ಕರ ನಮ್ಮನ್ನೇ ನಾವು ಶುದ್ಧೀಕರಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಇವತ್ತು ನೀವು ಶುದ್ಧೀಕರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನಾನು ಮಾಡುವೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮಗೆ ಸಿಕ್ಕಿದಂಥ ವಾಕ್ಯ ಬೆಳಿಗ್ಗೆ ಜ್ಞಾನೋಕ್ತಿಗಳು, ಗಾದಿಸು ಪುಸ್ತಕ ಮುನ್ಯು, ಪ್ರೊವರ್ಬ್ಸ್ ಚಾಪ್ಟರ್ 10 verse 22, 10ನೇ ಅಧ್ಯಾಯ 22ನೇ ವಚನ. ಸರ್ವೇಶ್ವರನ ಆಶೀರ್ವಾದ ಭಾಗ್ಯದಾಯಕ. ಪ್ರೈಸ್ ದಿ ಲಾರ್ಡ್. ಸರ್ವೇಶ್ವರನ ಆಶೀರ್ವಾದ ಭಾಗ್ಯದಾಯಕ, ಅದಕ್ಕೆ ಬಾಹಿರವಾದುದು ಕಷ್ಟ ದುಃಖ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಕಷ್ಟ ದುಃಖ ಬಂದರೂ ದೇವರ ಆಶೀರ್ವಾದ ಒಂದು ಇದ್ದರೆ ಸಾಕು, ಅದೆಲ್ಲವೂ ನಮ್ಮಿಂದ ದೂರ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ತಿಂಗಳು ನಮಗೆ ದೇವರು ಆಶೀರ್ವಾದ ಕೊಡುವಂಥ ತಿಂಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನಿಂದ ನಾವು ಪವಿತ್ರತೆಗೆ ನಮ್ಮ ಜೀವನವನ್ನು ಸಾಗಿಸಬೇಕು. ಅಪವಿತ್ರ ಆಗಕೂಡದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಪವಿತ್ರ ಆದರೆ ದೇವರ ಆಶೀರ್ವಾದ ನಾವು ಗಳಿಸಲು ಅಸಾಧ್ಯ. ಪವಿತ್ರರಾದರೆ ದೇವರ ಆಶೀರ್ವಾದ ಗಳಿಸಲು ನಮಗೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡುತ್ತಾ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಇವತ್ತಿನಿಂದ ಈ ಪ್ರತಿ ತಿಂಗಳು ಕೂಡ, ಪ್ರತಿ ವರ್ಷ ಕೂಡ ಒಂದು ಪವಿತ್ರತೆಯಿಂದ ನಮ್ಮ ಜೀವನ ಸಾಗಿಸಲು ಬೇಕಾದ ಕೃಪೆ ವರದಾನಗಳು ಈ ಪ್ರೈಸ್ ಆ್ಯಂಡ್ ವರ್ಷಿಪಲ್ಲಿ ನಾವು ಬೇಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಸ್ತುತಿಸಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿಮ್ಮನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾ ಮರೆಯನು. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾ ಮರೆಯನೋ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ. ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರುಳು ಜೊತೆಗಿರುವೆ. ನೀನು ನನ್ನ ಪ್ರೀತಿಸಿ ಅಂಗೈಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆತ್ಮದಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮದಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮನಿಂದ ತುಂಬಿಸಿ ಅಭಿಷೇಕಗೊಳಿಸಿ ಅಪ್ಪ ಎಂದು ನಿಮ್ಮನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ,
ನನ್ನ ಯೇಸುವೆ ನಿಮ್ಮನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೆ ನಿಮ್ಮನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ 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 ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೊಸ ತಿಂಗಳ ಹೊಸ ಬೆಳಕು ಬೆಳದಿಂಗಳು ನಾವು ನೋಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಹೊಸ ತಿಂಗಳು. ನಾವು ಹೇಳುವಾಗ ಬೆಳದಿಂಗಳು ಇತ್ತ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಹೊಸ ತಿಂಗಳಲ್ಲಿ ಬೆಳದಿಂಗಳು ಒಂದು ಹೊಸ ದಿನ ನೋಡಲಿಕ್ಕೆ ದೇವರು ನಮಗೆ ಕೃಪೆ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಈ ದಿನ ನಮಗೆ ಸಿಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೆ ಒಂದು ಮೊದಲನೇ ತಿಂಗಳಲ್ಲಿ ಮೊದಲನೇ ದಿನ, ಆದರೂ ಕೂಡ ಯೇಸುವಿನ ಬರುವಿಕೆಗಾಗಿ ಕಾಯುವಂಥ ನಾವು ಮಕ್ಕಳಾಗಿದ್ದೇವೆ. ನಮ್ಮನ್ನೇ ಪವಿತ್ರತೆಗೆ ಒಯ್ಯಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಪವಿತ್ರತೆಗೆ ಒಂದೊಂದು ಸ್ಟೆಪ್ಪು ಕೂಡ ಪವಿತ್ರತೆಯಲ್ಲಿ ಇಡಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಇದು ನಮ್ಮದು ಈ ಪ್ರತ್ಯೇಕವಾಗಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಇವತ್ತು ನಾವು ಪ್ರಿಪೇರ್ ಮಾಡ್ತೇವೆ. ನಮ್ಮನ್ನೇ ನಾವು ಪ್ರಿಪೇರ್ ಮಾಡೋದು. ಪ್ರೈಸ್ ದಿ ಲಾರ್ಡ್. ನಮ್ಮನ್ನೇ ನಾವು ಪ್ರಿಪೇರ್ ಮಾಡಿದರೆ ಮನೆಯಲ್ಲಿ ಏನಾದರೂ ಪ್ರಿಪೇರ್ ಮಾಡಲಿಕ್ಕೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಮೊದಲು ನಮ್ಮನ್ನೇ ನಾವು ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡಬೇಕು. ಹಬ್ಬಕ್ಕಾಗಿ ನಮ್ಮನ್ನೇ ನಾವು ಪವಿತ್ರತೆಗೆ ಕೊಂಡೊಯ್ಯಬೇಕು. ಪ್ರೈಸ್ ದಿ ಲಾರ್ಡ್. ಅದರ ಒಂದು ಭಾಗ ಅಂದರೆ ದೇವರನ್ನು ಸ್ತುತಿಸುವುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನ್ನು ಸ್ತುತಿಸಿದವರು ಎಲ್ಲರೂ ಪವಿತ್ರತೆಗೆ ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರೊಬ್ಬರು ದೇವರನ್ನು ಸ್ತುತಿಸಿದವರು ಪಾಪಕ್ಕೆ ಹೋಗಲಿಲ್ಲ, ಪವಿತ್ರತೆಗೆ ಹೋಗಿದ್ದಾರೆ. ಬೈಬಲಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನೆಬ್ಬರ ಸಂತರ ಇದು ಇತ್ತು. ಯಾವುದು ನಿನ್ನೆ ಸಂತರು? ಬಲಿಪೂಜೆ ಹೋಗಿದ್ದಾರೆ ನಿನ್ನೆ ಯಾರಾದರೂ? ಕಾಲು ಮಿಸ್ ಆಗಿಲ್ಲ ಅದು. ಹಾಂ, ಯಾವುದು ಯಾವುದು ಸೈಂಟ್ ನಿನ್ನೆ? ಯಾವ ಸೈಂಟ್? ಹಾಂ, ಆ್ಯಂಡ್ರೂ ಸಂತ ಪೇತ್ರನ ತಮ್ಮ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ಯೇಸುವನ್ನು ನೋಡಿದ್ದು ಯಾರು? ಪೇತ್ರನ ಆ್ಯಂಡ್ರೂ ನೋಡಿದ್ದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆ್ಯಂಡ್ರೂ ಹೋಗಿ ಅನ್ನಗೆ ಹೇಳ್ತಾನೆ, ಅನ್ನ ನನಗೆ ಮೆಸ್ಸಾಯ ಸಿಕ್ಕಿದ. ಪ್ರೈಸ್ ದಿ ಲಾರ್ಡ್. ಯಾರು ಸಿಕ್ಕಿದ? ಮೆಸ್ಸಾಯ ಸಿಕ್ಕಿದ. ಮೆಸ್ಸಾಯ ಸಿಕ್ಕಿದ ಹೇಳಿದ ತಕ್ಷಣ ಪೇತ್ರನು ಕುಣಿಲಿಲ್ಲ. ಪೇತ್ರ ಮೆಸ್ಸಾಯನನ್ನು ಹುಡುಕಿ ಹೋದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಮೆಸ್ಸಾಯ ಪೇತ್ರನಿಗೂ ಕೂಡ ಸಿಕ್ಕಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ನಿನ್ನೆ ಅದು ಹಬ್ಬ ಆಚರಣೆ ಮಾಡಿದ್ದು ಅವ್ರದ್ದೇ, ಅವರದ್ದು ಸೈಂಟ್ ಆಂದ್ರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನೀವು ನೋಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಮೆಸ್ಸಾಯ ಸಿಕ್ಕಿದ್ದಾರಾ ಇಲ್ವಾ? ಹಾಂ, ಹೀಗೆ ಬೇಡ, ನನಗೆ ಬಾಯಿಯಲ್ಲಿ ಮಾತಾಡಬೇಕು. ಹಾಂ, ಇದು ಬಾಯಿ ಬರೋದವರು ಮಾತ್ರ ಇದು ಭಾಷೆ. ನಿಮಗೆ ಬಾಯಿ ಬರ್ತದಲ್ಲ, ಹಾಗೆ ಬಾಯಿ ತೆರೆದು ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾವೊಂದು ಕೆಲಸ ಮಾಡ್ತೇವೆ ಯಾವಾಗಲೇ ಅಂದರೆ, ಮಾತಾಡೋದಿಲ್ಲ, ನಾವು ಹೇಳುವುದಿಲ್ಲ ದೇವರ ಬಗ್ಗೆ ಹೇಳಿದರೆ ಮಾತ್ರ. ನಾವು ಬಾಯಿ ತೆರೆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಬಾಯಿ ತೆರೆ, ನಿನ್ನ ಬಾಯಿಯಲ್ಲಿ ನಾನು ತುಂಬುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಬಾಯಿ ತೆರೆದಿದ್ದರೆ ಸೆಗಣಿ ಮಾತ್ರ ತುಂಬುವುದು, ಬೇರೇನು ತುಂಬುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಬಾಯಿ ತೆರೆಯಬೇಕು, ದೇವರ ಬಗ್ಗೆ ಹೇಳಬೇಕು, ಕನ್ಫೆಸ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಮೆಸ್ಸಾಯ ಸಿಕ್ಕಿದ್ದಾರೆ ಇಲ್ವಾ? ಎಷ್ಟು ಜನರಿಗೆ ನೀವು ಹೇಳಿದಿರಿ ನನಗೆ ಮೆಸ್ಸಾಯ ಸಿಕ್ಕಿದ್ದಾರೆ? ಓ, ಕೆಲವರು ಮಾತ್ರ ನೋಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳದಿದ್ದರೆ ನಾವು ಕ್ರಿಶ್ಚಿಯನ್ರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಮೆಸ್ಸಾಯ ಸಿಕ್ಕಿದ್ದಾನೆ. ಎಲ್ಲಿ ಸಿಕ್ಕಿದ್ದಾನೆ ಅಂದರೆ ಹೇಳಿ, ದಿವಾನ್ ಸೆಂಟ್ರಲ್ಲಿ ನನಗೆ ಸಿಕ್ಕಿದ್ದಾನೆ, ನೀನು ಬಾ, ನೀನು ಮೆಸ್ಸಾಯನಿಗೆ ಭೇಟಿಯಾಗು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾರಿಗೆ ಭೇಟಿ ಆಗ್ತೀರಿ ನೀವು? ಫಾದರ್ ಜೋಸಫನ್ ಅಂತಾರೆ. ಹಾಂ, ಯಾರನ್ನು ಭೇಟಿ ಆಗಲಿಕ್ಕೆ ಬರ್ತೀರಿ ನೀವು? ಮೆಸ್ಸಾಯ ಸಾಜಿದ್ ಜೋಸಫರನ್ನು ನೋಡಿ. ಸಾಜಿದ್ ಜೋಸಫ್ ಅವ್ರನ್ನ ಭೇಟಿ ಆಗೋ ಬಂದವರು ಇವತ್ತು ಅವರು ಇಲ್ಲ. ಪ್ರೈಸ್ ದಿ ಲಾರ್ಡ್. ಇನ್ನು ಬರುವ ತಿಂಗಳು ಅವರು ಬರುವಾಗಲೇ ಬರುವುದು, ಅವರನ್ನು ಭೇಟಿ ಆಗಲೇ ಬರುವುದು. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯಾರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ? ಯೇಸುವನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ಮೆಸ್ಸಾಯ ಸಿಕ್ಕಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಮಗೆ ಮೆಸ್ಸಾಯ ಸಿಕ್ಕಿದರೆ ನಾವು ಅದು ಮೌನವಾಗಿರಲು ಆಗೋದಿಲ್ಲ. ಇತರರಿಗೆ ಹೇಳಬೇಕು, ನನಗೆ ಮೆಸ್ಸಾಯ ಸಿಕ್ಕಿದ್ದಾರೆ. ಎಲ್ಲಿ ಸಿಕ್ಕಿದರೆ ಅಂತ ಇದರ ಅಡ್ರೆಸ್ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಬನ್ನಿ, ನೀವು ಕೂಡ ಬನ್ನಿ, ನೀವು ಕೂಡ ಮೆಸ್ಸಾಯ ನೋಡಿ. ಮೊನ್ನೆ ಎಷ್ಟೋ ಮುಸ್ಲಿಮರು ಬಂದರು, ಹಿಂದರು ಬಂದರು, ಎಲ್ಲರೂ ಮೆಸ್ಸಾಯರನ್ನು ಭೇಟಿಯಾದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ಅವರ ಬಗ್ಗೆ ತಿಳಿದಿಲ್ಲ, ಆದರೆ ನಾವು ಅವರ ಹತ್ರ ಮಾತಾಡಿದ್ದೇವೆ. ಅವರ ವಿಶ್ವಾಸ, ಯೇಸುವಲ್ಲಿರುವಂಥ ವಿಶ್ವಾಸ ಖಂಡಿತವಾಗಿ ನಮಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮುಸ್ಲಿಮರು ನೋಡಿ ಎಷ್ಟು ಒಳ್ಳೆಯದಾಗಿ ಗುಣಮುಖರಾಗಿ ಮನೆಗೆ ಹೋದರು. ಪ್ರೈಸ್ ದಿ ಲಾರ್ಡ್. ಇನ್ನೂ ತರ್ತಾರೆ. ಕೆಲವರು ಹೇಳ್ತಾರೆ, ನಾವು ಇಲ್ಲಿಗೆ ಬರುವುದಿಲ್ಲ, ಇನ್ನು ಬೇರೆ ಜಾಗದಾಗ ಹೋಗ್ತೇವೆ, ಯಾಕಂದರೆ ಇಲ್ಲಿ ಬಂದರೆ ನಮ್ಮನ್ನು ಎಲ್ಲ ಟಾರ್ಗೆಟ್ ಮಾಡ್ತಾರೆ, ಅದಕ್ಕೆ ಬೇರೆ ಜಾಗದಲ್ಲಿ ಹೋಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಗುಣ ಆಗ್ತಾರೆ. ಯಾರಿಗೆ ಭೇಟಿಯಾಗಿ ಬರ್ತಾರೆ? ಅವರು ಮೆಸ್ಸಾಯನನ್ನು. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮಗೆ ಮೆಸ್ಸಾಯ ಸಿಕ್ಕಿದ್ದಾರೆ. ಬರುವ ವಾರದಲ್ಲಿ ಇನ್ನೂ ಹೆಚ್ಚು ಜನಸಂಖ್ಯೆ ಬರಬೇಕು, ಅವರಿಗೆ ಮೆಸ್ಸಾಯ ಸಿಗಬೇಕು. ಹೌದಲ್ವಾ? ಅದಕ್ಕಾಗಿ ಯಾರು ಕೆಲಸ ಮಾಡಬೇಕು? ಫಾದರ್ ಜೋಸಫನ ನಂತರ ಅಲ್ಲ, ಬೇಕಿದ್ರೆ ಮಾಡಲಿ, ಲಿಸ್ಟ್ ಸಾಯ್ಲಿ ಅಂತ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರತಿಯೊಬ್ಬರು ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಮೊಬೈಲ್ ಉಂಟಲ್ಲ, ಮೊಬೈಲಲ್ಲಿ ಎಷ್ಟೋ ಸಂದೇಶಗಳು, ಒಂದು ಫೋನ್ ಮಾಡಿ ಹೇಳ್ಬೋದು, ನೋಡಿ ನನಗೆ ಮೆಸ್ಸಾಯ ಸಿಕ್ಕಿದ್ದಾರೆ, ನೀನು ಕೂಡ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ಮೆಸ್ಸಾಯನಿಗೋಸ್ಕರ ನಾವು ಸ್ತುತಿ ಹಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ವರ್ಷದ ಮೊದಲು ನಮ್ಮನ್ನು ಭೇಟಿಯಾಗಿದ್ದಾರೆ ಮೆಸ್ಸಾಯ. ಪ್ರೈಸ್ ದಿ ಲಾರ್ಡ್. ನಾವು ಮೆಸ್ಸಾಯನನ್ನು ಹುಡುಕಿ ಹೋಗಲಿಲ್ಲ, ಮೆಸ್ಸಾಯ ನಮಗೆ ಹುಡುಕಿಕೊಂಡು ಬಂದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನಾದರೂ ಮೆಸ್ಸಾಯನನ್ನು ಹುಡುಕಿಕೊಂಡು ಹೋದ, ನಾವು ಮೆಸ್ಸಾಯನನ್ನು ಹುಡುಕಿಕೊಂಡು ಹೋಗಲಿಲ್ಲ, ಮೆಸ್ಸಾಯ ನಮ್ಮನ್ನು ಹುಡುಕಿಕೊಂಡು ಬಂದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರನ್ನು ಮಹಿಮೆಪಡಿಸಿ ಕರಗಳನ್ನು ಮೇಲಕ್ಕೆತ್ತಿ, ಈ ಮೆಸ್ಸಾಯ ನನಗೆ ಸಿಕ್ಕಿದ್ದಾರೆ, ನನ್ನ ಜೀವನದಲ್ಲಿ ನನ್ನ ಜೀವನ ಬದಲಾವಣೆ ಮಾಡಿದ್ದಾರೆ. ಈ ಮೆಸ್ಸಾಯನೊಂದಿಗೆ ಇರುವಾಗ ದುಷ್ಟ ಶಕ್ತಿಗಳ ಪ್ರಭಾವಗಳು ನಮ್ಮಿಂದ ದೂರ ಹೋಗುತ್ತೆ, ಕೆಟ್ಟ ಚಟಗಳು ದೂರ ಹೋಗುತ್ತವೆ, ಕುಡಿತ ಎಲ್ಲ ದೂರ ಹೋಗುತ್ತದೆ. ಇಂಥ ಕುಡಿತ ಇದ್ದವರು ಯಾರೋ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ ಪ್ರಿಯರೇ. ಇದೆಲ್ಲ ಬಿಟ್ಟು ಬಿಡಬೇಕು ನಾವು. ಅದಕ್ಕಾಗಿ ಕರಗಳನ್ನು ಮೇಲಕ್ಕೆತ್ತಿ ಈ ಎಲ್ಲ ಬಂಧನಗಳು ಮುರಿಯಲ್ಪಡಲೆಂದು ಒಂದು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕೆಲವರೆದಾಗ ಸಂದರ ಬರೆ ಕರಬಲರ ಕಲ ಚೀಸ ಚೀಸ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕೆಲವರೆದಾಗ ಸಂದರ ಬರೆ ಕರಬಲರ ಕಲ ಚೀಸ. The mighty God anoint us with your fire, Lord Jesus. Thank you, Jesus. Hallelujah, 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 hallelujah. ಚಪ್ಪಾಳೆ ತಟ್ಟುತ್ತಾ ಸ್ವಲ್ಪ ಕಾಲೇಜ್ ಹಾಕುತ್ತಾ ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ,
ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಒಣಗಿದ ನೆಲದಲ್ಲಿ ಜಲವನ್ನು ಹಾರಿಸುವೆ ನೀನು ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವರು ನೀನು ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು ಅಪ್ಪ ನೀನು. ನನ್ನ ಆಕಾಂಕ್ಷೆ ನೆರವೇರಿಸುವವ ನೀನು ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾತ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ.
ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದುದು ಒಂದು ಇಲ್ಲ, ನಿಮಗೆ ಅಸಾಧ್ಯವಾದುದು ಒಂದು ಇಲ್ಲ. ಅಸಾಧ್ಯವಾದುದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. Hallelujah, 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 hallelujah. Hira babare khalabare daga shandar bare karabale. Hira khalabare daga shandar bare karabale. Hira khalabare daga shandar bare karabale. Rakala Jesus, the mighty anointing of the Holy Spirit, the power of God will come upon us in the name of Jesus Christ. Hallelujah. We lift up your name, O Lord Jesus. Hallelujah. Hira kababa shandar bare karabale. Hira khalabare daga shandar bare karabale. Rakala Jesus. Thank you. ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರಬುರೆ ಕಲವರೆ ಶಂದರ್ ಬರೆ ಕರಬಲರ ಕಲ ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರಬುರೆ ಕಬಬ ಶಂದರ್ ಬರೆ ಕರಬಲರ ಕಲ ಜೀಸಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಮೈಟಿ ಗಾಡ್. ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮೆಲ್ಲ ವೈಯಕ್ತಿಕ ಜೀವನವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ನಮಗೆ ಬಂದಂಥ ಕಷ್ಟಗಳು, ನಷ್ಟಗಳು, ಸೋಲುಗಳು, ಸಾಲದ ಬಾಧೆಗಳು, ನಿರಾಶೆಗಳು ಎಲ್ಲವೂ ದೇವರಿಗೆ ಬಿಟ್ಟುಕೊಡಿ. ನಿಮಗೆ ಬಂದಂಥ ಎಲ್ಲ ರೋಗಗಳು, ದೇಹದಲ್ಲಿ ಇರುವಂಥ ಎಲ್ಲ ನೋವುಗಳು, ನಿಮ್ಮ ಹೃದಯದಲ್ಲಿರುವಂಥ ನೋವುಗಳು, ಮನಸ್ಸಿನಲ್ಲಿ ಇದ್ದಂಥ ನೋವುಗಳು ಎಲ್ಲವೂ ದೇವರಿಗೆ ಸಮರ್ಪಣೆ ಮಾಡಿ, ದೇವರಿಗೆ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸಿ. ಅಪ್ಪ ತಂದೆ, ಇದೆಲ್ಲವನ್ನು ನಿನಗೆ ನಾನು ಕೊಡ್ತಾ ಇದ್ದೀನಿ. ಅಪ್ಪ ತಂದೆ, ಇದೆಲ್ಲವನ್ನು ನನ್ನಿಂದ, ನನ್ನ ಕುಟುಂಬದಿಂದ ಹೋಗಲಾಡಿಸು. ಪ್ರಾರ್ಥಿಸಿ, ಪ್ರಾರ್ಥಿಸಿ, ಪ್ರಾರ್ಥಿಸಿ. ಎಲ್ಲ ಕಷ್ಟಗಳು ನಿಮ್ಮಿಂದ ದೂರ ಹೋಗಲೆಂದು ಪ್ರಾರ್ಥಿಸಿ. ನಷ್ಟಗಳು, ಸೋಲುಗಳು, ಸಾಲದ ಬಾಧೆಗಳು, ಎಲ್ಲ ರೋಗಗಳು ಯೇಸುವೆ ನಿಮ್ಮ ನಾಮದಲ್ಲಿ ನನ್ನನ್ನು, ನನ್ನ ಮನೆಯನ್ನು, ನನ್ನ ಕುಟುಂಬವನ್ನು ಬಿಟ್ಟು ಹೋಗಲೆಂದು ಪ್ರಾರ್ಥಿಸಿ. ಎಲ್ಲ ಅಹಿತಕರ ಘಟನೆಗಳು, ನಿಮ್ಮ ಜೀವನದಲ್ಲಿ ನಡೆಯುವಂಥ, ಮುಂದೆ ನಡೆಯುವಂಥ ಅಪಘಾತಗಳು ಎಲ್ಲವೂ ನಿಮ್ಮಿಂದ ದೂರ ಹೋಗಲಿ ಎಂದು ಪ್ರಾರ್ಥಿಸಿ. ಎಲ್ಲವೂ ದೂರ ಹೋಗಲಿ. ಯಾವುದೊಂದು ಅಹಿತಕರ ಘಟನೆ ನಮ್ಮ ಜೀವನದಲ್ಲಿ ನಡೆಯದಿರಲಿ ಯೇಸುವಿನ ನಾಮದಲ್ಲಿ. ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ. ಎಲ್ಲ ಮಾಟ ಮಂತ್ರ ಶಕ್ತಿಗಳು ಈ ಕ್ಷಣದಲ್ಲಿ ಮುರಿಯಲ್ಪಡಲಿ. ಎಲ್ಲ ರೋಗಗಳು ಈ ಕ್ಷಣದಲ್ಲಿ ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಲಿಕ್ಕಾಗಿ ಪ್ರಾರ್ಥಿಸೋಣ. ಅಪ್ಪ ತಂದೆ, ನಾನು ಮಾಡಿದಂಥ ಪಾಪಗಳು ಅತಿಯಾಗಿ ಇವೆ ಸ್ವಾಮಿ. ನಿಮ್ಮ ಕೆಲಸವನ್ನು ಮಾಡದೆ ಮಾಡಿದಂಥ ಪಾಪಗಳು, ನನಗೆ ಅವಕಾಶ ಸಿಕ್ಕಿದಾಗ ಅದನ್ನು ಮಾಡದೆ ನನ್ನಷ್ಟಿಗೆ ನಾನಿದ್ದೆ. ಅಪ್ಪ ತಂದೆ, ಕ್ಷಮಿಸು ನನ್ನನ್ನು. ರೋಗಿಗಳನ್ನು ಗುಣಪಡಿಸಬೇಕಿತ್ತು, ನಾವು ಗುಣಪಡಿಸಲಿಲ್ಲ. ಅಪ್ಪ ತಂದೆ, ಕ್ಷಮಿಸು. ಇತರರಿಗೆ ಮೆಸ್ಸಯ್ಯನ ಕೊಡಬೇಕಿತ್ತು, ಮೆಸ್ಸ ನಮಗೆ ಸಿಕ್ಕಿದಾರಂತ ಹೇಳಲಿಕ್ಕೆ ಕೂಡ ನಾಚಿಕೆ ಆಗಿದೆ. ಅಪ್ಪ ತಂದೆ, ನಮ್ಮ ಪಾಪವನ್ನು ಕ್ಷಮಿಸು. ಇನ್ನು ಮುಂದೆ ನಾನು ಹಾಗೆ ಮಾಡೋದಿಲ್ಲ. ನಾನು ಇನ್ನು ಮುಂದೆ ಹೇಳ್ತೇನೆ, ಮೆಸ್ಸ ನನಗೆ ಸಿಕ್ಕಿದ್ದಾರಂತ ಹೇಳ್ತೇನೆ. ಇತರರನ್ನು ಖಂಡಿತವಾಗಿ ನಿಮ್ಮ ಕಡೆಗೆ ಕರೆದುಕೊಂಡು ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಅಪ್ಪ ತಂದೆ, ನನಗೆ ಬಿಡುಗಡೆಗೊಳಿಸು. ನನಗೆ ಪಾಪಗಳಿಂದ ಬಿಡುಗಡೆಗೊಳಿಸು. ಈ ಪಾಪದ ಭಾರದಿಂದ ನಮ್ಮನ್ನು ಬಿಡುಗಡೆಗೊಳಿಸು ಅಪ್ಪ ತಂದೆ. ಹೃದಯದ ಭಾರಗಳಿಂದ, ಮನಸ್ಸಿನ ಭಾರದಿಂದ ನನ್ನನ್ನು ಬಿಡುಗಡೆಗೊಳಿಸು ಅಪ್ಪ ತಂದೆ. ದೇಹದಲ್ಲಿ ಇರುವಂಥ ಪ್ರತಿಯೊಂದು ರೋಗಗಳು ಈ ಕ್ಷಣದಲ್ಲಿ ಯೇಸುವೆ ನನ್ನನ್ನು ಬಿಟ್ಟು ತೊಲಗಲಿ ಎಂದು ಪ್ರಾರ್ಥಿಸಿರಿ. ಲೆಟ್ ದ ಪವರ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ಯು ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್.
ವರ ಕಬಾಬ ಹೀರಲ ಕಬಾಬ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ. ಎಸ್ ಲಾರ್ಡ್ ಜೀಸಸ್. ಪರಲೋಕದ ಭಾಗ್ಯವಾ ದಯ ಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ. ಪರಲೋಕದ ಭಾಗ್ಯವ ದಯ ಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ. ಪರಲೋಕದ ಭಾಗ್ಯವ ದಯ ಪಾಲಿಸಿದ ನಿನ್ನ ಕೃಪೆ. ಆತ್ಮದೇವರೇ ನಿನ್ನ ಕೃಪೆ. ಆರಾಧ್ಯ ದೈವರೇ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ. ಆರೋಗ್ಯ ದೈವನೇ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ. ನೀಡುವಂತ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. Let your fire flow, Lord Jesus. Please forgive all sins, Lord Jesus. ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ. ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ. ಕರುಣೆಯ ತೋರಿವ ಪರಿಶುದ್ಧವಾದಂತ ನಿನ್ನ ಕೃಪೆ. ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ. ಆರೋಗ್ಯದಾತನೇ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ. ಆರೋಗ್ಯದಾತನೇ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. ಸಂಪೂರ್ಣವಾದ ನಿನ್ನ ಕೃಪೆ. ಶಾಶ್ವತವಾದ ನಿನ್ನ ಕೃಪೆ. ಹಾಲೆಲೂಯಾ 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 ಹಾಲೆಲೂಯಾ
hallelujah, 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 hallelujah. Hirabure kalabure doge shandarure karabule kal Jesus. Thank you Lord, thank you Lord, thank you Lord. Praise the Lord, glorified mighty God. Worship Lord, hallelujah, hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, hallelujah, hallelujah, hallelujah. Thank you Jesus, thank you Lord. Praise the Lord, glorified mighty God, hallelujah. Worship Lord Jesus, hallelujah, hallelujah. Hirabure kalabure doge shandarure karabule kal Jesus, 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 Jesus. Praise the Lord, hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಪವಿತ್ರತೆಯ ಒಂದು ಜೀವನ ನಡೆಸಬೇಕಾದ್ರೆ ನಮಗೆ ಪವಿತ್ರಾತ್ಮರ ಅಭಿಷೇಕ ಅಗತ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ಇಲ್ಲದಿದ್ದರೆ ನಮಗೆ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಲನು ಯಾವಾಗ ಪಾಪ ಮಾಡಿದನೋ, ಒಳ್ಳೆಯ ಜೀವನದಿಂದ ಅವನು ಹಳೆಯ ಜೀವನಕ್ಕೆ ಯಾವಾಗ ಹೋದನೋ, ಅದೇ ಕ್ಷಣದಲ್ಲಿ ಅವನಿಂದ ಪವಿತ್ರಾತ್ಮ ಅವನನ್ನು ಬಿಟ್ಟು ಹೋಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಬಿಟ್ಟು ಹೋಗಲು ಮಾತ್ರ ಅಲ್ಲ, ಒಂದು ದುಷ್ಟ ಆತ್ಮ ಬಂದು ಅವನನ್ನು ಪೀಡಿಸ್ತಿತ್ತು ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಆ ದುಷ್ಟ ಆತ್ಮನನ್ನು ಅದನ್ನು ಹೋಗಲಾಡಿಸಲು ದಾವೀದನು ಕಿನ್ನರಿಯನ್ನು ಬಾರಿಸಿ ಸ್ತುತಿಸುವಾಗ ಆ ಸೌಲನಲ್ಲಿ ಇದ್ದ ದುಷ್ಟ ಆತ್ಮ ಅವನನ್ನು ಬಿಟ್ಟು ಹೋಗ್ತಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ದಾವೀದನು ಸ್ತುತಿಸುವುದು ನಿಲ್ಲಿಸ್ತಾನೋ ಅದೇ ಆತ್ಮ ಪುನಃ ಅವನನ್ನು ಪೀಡಿಸ್ತಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಅರ್ಥ ಮಾಡಬೇಕು ನೋಡಿ, ಯಾವಾಗ ನಾವು ಪವಿತ್ರ ಜೀವನವನ್ನು ಪಡ್ಕೊಳ್ತೇವೋ ಆಗ ಪವಿತ್ರಾತ್ಮರ ಅಭಿಷೇಕ ನಮಗೆ ಆಗುತ್ತದೆ. ಯಾವಾಗ ಪವಿತ್ರತೆಯನ್ನು ಬಿಟ್ಟು ನಾವು ಪುನಃ ನಮ್ಮ ಹಿಂದಿನ ಜೀವನಕ್ಕೆ ಹೋಗ್ತೇವೋ ಅದೇ ಕ್ಷಣದಲ್ಲಿ ನಮ್ಮಲ್ಲಿದ್ದಂಥ ಪವಿತ್ರಾತ್ಮ ಹೋಗಿ ಒಂದು ದುಷ್ಟ ಆತ್ಮ ನಮ್ಮನ್ನು ಕಾಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ರೋಗ ರುಜಿನಗಳು ಬರುವುದು, ಕಷ್ಟಗಳು ಬರುವುದು, ಕಾರ್ಪಣ್ಯಗಳು ಬರುವುದು. ನಮ್ಮ ಜೀವನ ಪರಿವರ್ತನೆ ಒಂದು ಪುನಃ ದೇವರ ಹತ್ರ ಬಂದರೆ ಆ ಎಲ್ಲ ದುಷ್ಟ ಆತ್ಮ ಪುನಃ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ದಿನಾಲು ದಾವೀದನು ಬಂದು ಕಿನ್ನರಿಯನ್ನು ಬಾರಿಸಿ ಸೌಲನ ಮುಂದೆ ದೇವರ ಹತ್ರ ಪ್ರಾರ್ಥಿಸುವಾಗ ಅವನಲ್ಲಿದ್ದಂಥ ದುಷ್ಟ ಆತ್ಮ ಎಷ್ಟು ಸಮಯ ಅವನು ಪ್ರಾರ್ಥಿಸ್ತಿದ್ದನೋ ಆ ಸಮಯಕ್ಕೆ ಮಾತ್ರ ಅದನ್ನು ಬಿಟ್ಟು ಹೋಗ್ತಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದಾವೀದನ ಅಲ್ಲಿಂದ ತೊಲಗುವಾಗ ಅದೇ ದುಷ್ಟ ಆತ್ಮ ಪುನಃ ಸೌಲನ ಮೇಲೆ ಬರ್ತಿತ್ತಂತ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಪಾಪ ಜೀವನ ಎಷ್ಟು ಕೆಟ್ಟದಾಗಿದೆ ನೋಡಿ. ಈ ಕ್ರಿಸ್ಮಸ್ ಹಬ್ಬದ ಸಮೀಪವಾಗುವಾಗ ನಾವು ಒಂದು 2 ಹಬ್ಬಗಳಿಗೆ ಏನು ದುಷ್ಟ ಏನು ನಮಗೆ ಯಾವುದಾದ್ರೂ ಹಿಡಿತಗಳು ಇದ್ದರೆ, ಯಾರು ದುಷ್ಟ ಏನು ಕಾರ್ಯಗಳು ನಾವು ಮಾಡ್ತಿದ್ರೆ ಅದನ್ನು ಬಿಡ್ತೇವೆ ಹೆಚ್ಚಿನ ಅಂಶ, ಹೌದಲ್ವ? पासकांच्या वेळार एक करिज्माच्या वेळार आनी एक अद्वैताच्या वेळार आमी सगळे वायट सवय सोडता आमी. प्रेज द लॉर्ड, हालेलुया. सोडल्यार मागीर फेस्त जाल्या उपरांत वायट सवय ताच्या घिसड भरता आमी, होय की न्ही? प्रेज द लॉर्ड. ಇದೇ ಸೌಲನಿಗೆ ಆದಂಥ ಗತಿ ಇಂಥವರಿಗೆ. ಪ್ರೇಸ್ ದ ಲಾರ್ಡ್. ಒಮ್ಮೆ ನೀನು ಬಿಡ್ತೀಯಾ ಅದು ಪುನಃಕ್ಕೆ ಅದಕ್ಕೆ ಹೋಗಬಾರ್ದು ನಾವು. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು 25 ದಿವಸ ಯಾರಿಗಾದ್ರೊಂದು ಕೆಟ್ಟ ಚಟ ಬಿಡಲಿಕ್ಕೆ ಆಗ್ತಾಯಿದ್ರೆ ಅವನಿಗೆ ಜೀವನ ಪರ್ಯಂತ ಅದು ಬಿಡಲಿಕ್ಕೆ ಆಗುತ್ತೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಈ ಪ್ರತ್ಯೇಕವಾಗಿ ನಾವು ಈ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಪ್ರತ್ಯೇಕವಾಗಿ ಪ್ರಿಪೇರ್ ಮಾಡುವಾಗ, ತಯಾರಿ ಮಾಡುವಾಗ ನಾವೆಲ್ಲ ಯಾವುದಾದ್ರೂ ಕೆಟ್ಟ ಚಟಗಳು ನಮಗಿದ್ದರೆ ಹೆಚ್ಚು ಮಾತಾಡೋದು, ನಾವು ಇತರರ ಬಗ್ಗೆ ಮಾತಾಡೋದು, ಅವನು ಹಾಗೆ ಇವನು ಹೀಗೆ ಅಂತ, ಅದೊಂದು ಜೋರು ಅಭ್ಯಾಸ ಇದೆ ನಮಗೆ, ಹೌದಲ್ವಾ? ಒಬ್ಬರು ಮಾತ್ರ ಹೌದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಬೇರೆಯವರಿಗೆ ಖಂಡಿತವಾಗಿ ಮರಿಯ ಮಾತನ್ನು ಕೆಳಗಿಳಿಸಿ ನಿಮ್ಮನ್ನು ಮೇಲಕ್ಕೇರಿಸುವುದು ಇವತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ನೋಡಿ, ಒಂದು ವೇಳೆ ನಾನು ಮತ್ತು ಅವರು ಒಟ್ಟಿಗೆ ಸೇರಿ ನಾವು ಮಾತಾಡೋದಾದರೆ ನನ್ನ ಬಗ್ಗೆ ಅವರು ಕೇಳುವುದಿಲ್ಲ, ಅವರ ಬಗ್ಗೆ ನಾನು ಕೇಳುವುದಿಲ್ಲ, ನಾನು ಕೇಳೋದು ಇತರರ ಬಗ್ಗೆ, ಅವರು ಕೇಳೋದು ಇತರರ ಬಗ್ಗೆ, ಹೌದಲ್ವಾ? ಹಲೋ, ಇದು ಮಾಡಬಾರ್ದು ಅಂತ ಹೇಳ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಮಾಡಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಮತ್ತು ರಿವನ್ ಒಟ್ಟಿಗೆ ಸೇರಿ ಮಾತಾಡಿದರೆ ನಾನು ರಿವನ್ ಬಗ್ಗೆ ಮಾತಾಡ್ಬೋದು, ಕೇಳ್ಬೋದು, ರಿವನ್ ನನ್ನ ಬಗ್ಗೆ ಮಾತಾಡಿಬೋದು, ಕೇಳ್ಬೋದು. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಇಬ್ಬರು ಸೇರಿ ಬ್ರದರ್ ಕೇವನ್ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ.
ಪ್ರೈಸ್ ಲಾರ್ಡ್. ಹೌದಲ್ವಾ? ಹಲೋ, ಹೌದಂತ ಹೇಳ್ತೀರಿ, ನೀವು ಮಾಡ್ತೀರಾ? ಹೌದು ಹೇಳಲಿಕ್ಕೆ ತುಂಬ, ಹೌದು ಬಸವ ಹೌದು, ಅಲ್ಲ ಬಸವ ಅಲ್ಲ, ಸರಿಯಾಗಿ ಹೋಗುತ್ತೆ. ಪ್ರೈಸ್ ಲಾರ್ಡ್. ಬೆನೆಡಿಕ್ಟ್ 16 ಜಗದ್ಗುರುಗಳು, ಬೆನೆಡಿಕ್ಟ್ 16 ಅವರು ಹೇಳ್ತಾರೆ, ಅವ್ರ ಡಾಕ್ಯುಮೆಂಟ್ಸ್ ನೋಡಿ, ಯೂಟ್ಯೂಬಲ್ಲಿ ಬೇಕಿದ್ರೆ ಇದೆ, ಗೂಗಲ್ ಮೀಟಲ್ಲಿ ಸರ್ಚ್ ಮಾಡೋದು, ಅವರ ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಅವರು ತುಂಬ ಒಂದು ಇದರ ಬಗ್ಗೆ ಹೇಳ್ತಾರೆ, ಯಾರೆಲ್ಲ 3 ಜನ ಸೇರ್ತಾರೋ 2 ಜನ ಸೇರ್ತಾರೋ ಅಲ್ಲಿ ಇದ್ದವರ ಬಗ್ಗೆ ಮಾತ್ರ ಮಾತಾಡಿ, ನಿಮ್ಮ ಮಧ್ಯದಲ್ಲಿ ಯಾರು ಇಲ್ಲ ಅವರ ಬಗ್ಗೆ ಮಾತಾಡಬೇಡಿ. ಪ್ರೈಸ್ ಲಾರ್ಡ್. ಅವರ ಬಗ್ಗೆ ಮಾತಾಡಿದರೆ ಏನು ಮಾಡ್ತೀರಿ? ಇವತ್ತು ನೀವು ಈ ದಾನಕೊಟ್ಟೆಗೆ ಬಂದಿದ್ದೀರಿ, ಹೌದಲ್ವಾ? ತುಂಬ ನಿಮಗೆ ಅಭಿಷೇಕ ಆಗುತ್ತೆ, ಹೌದಲ್ವಾ? ಪವಿತ್ರಾತ್ಮ ಶಕ್ತಿ ಬರ್ತದೆ, ಹೌದಲ್ವಾ? ಹೊರಗೆ ಓಡಿ ಬೇರೆಯವರ ಬಗ್ಗೆ ನೀವು ಮಾತಾಡಿದರೆ ನಿಮ್ಮ ಅಭಿಷೇಕ ನಿಮ್ಮನ್ನು ಬಿಟ್ಟು ಹೋಯಿತು. ಪ್ರೈಸ್ ಲಾರ್ಡ್. ನೀವು ಹೇಗೆ ಬರುವಾಗ ಇದ್ದೀರಿ ಹಾಗೆ ಹೋಗುವಾಗ ಕೂಡ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಯಾರೊಬ್ಬರೇ ಮಾತಾಡಲಿಕ್ಕೆ ಇದ್ದರೆ ಅವರ ಬಗ್ಗೆಯೇ ಮಾತಾಡಿ, ಅವರ ಹತ್ರನೇ ಹೋಗಿ ಮಾತಾಡಿ, ಏನಾಗೋದಿಲ್ಲ. ಪ್ರೈಸ್ ಲಾರ್ಡ್. ನೀನು ತಪ್ಪು ಮಾಡಿದ್ದಾರೆ ಅವನಿಗೆ ಹೇಳಿ, ನೀನು ತಪ್ಪು ಮಾಡಿದ್ದೆ ಅಂತ ಹೇಳಿ. ಅವರ ಬಗ್ಗೆ ಅವರು ತಪ್ಪು ಮಾಡಿದರೆ ನೀವು ನನ್ನ ಹತ್ರ ಹೇಳಿದರೆ ಆಗುತ್ತದ? ಇಲ್ಲ, ಅದು ತಪ್ಪು. ಆಗ ಅಭಿಷೇಕ ಹೋಗುತ್ತೆ. ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಅದನ್ನು ನಾವು ಹೋಗಲಿಕ್ಕೆ ಬಿಡಬಾರ್ದು. ಅದು ದಿನಾಲು ನಾವು ಹೆಚ್ಚು ನಾವು ಪಡ್ಕೊಳ್ಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಒಳ್ಳೆಯ ಜೀವನ ನಡೆಸಲಿಕ್ಕೆ ಪವಿತ್ರಾತ್ಮರ ಅಭಿಷೇಕ ಅಗತ್ಯವಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವು ಹಬ್ಬವನ್ನು ಆಚರಿಸಿ ಹೋಗುವಾಗ, ಇವತ್ತು ಆರಂಭ ದಿನ, ಇವತ್ತು ನಾವು ಅಭಿಷೇಕ ಪಡ್ಕೊಂಡು 25 ದಿನ ಕೂಡ ಅಭಿಷೇಕದಲ್ಲಿ ನಾವು ನಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಮಾತ್ರ ಹಬ್ಬ ಆಗ್ತದೆ, ಇಲ್ಲದ್ರೆ ಏನಾಗಲ್ಲ. ಒಂದು ಸಾಕ್ಷಿಯನ್ನು ಹೇಳ್ತಾ ಇದ್ದೀನಿ. ಒಂದು 4 ವರ್ಷದ ಮೊದಲು ನಾವೊಂದು ಧ್ಯಾನಕೂಟಕ್ಕೆ ಹೋಗಿದ್ದೀವಿ, ಎಲ್ಲಿ ಮುಂಬೈಯಲ್ಲಿ, ಸಾರ್ ವಿಲೇಜ್ ಅಂತ. ಓಕೆ, ಕೆಲವರಿಗೆ ಆಯಾಸ ಆಯಿತು, ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಅರ್ಧಂಬರ್ಧ ಕೂತ್ಕೊಂಡಿದ್ದಾರೆ, ಅರ್ಧಂಬರ್ಧ ನಿಂತ್ಕೊಂಡಿದ್ದಾರೆ. ಯಾಕೆ? ಎಲ್ಲರೂ ಕೂತ್ಕೊಳ್ಳಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದು ಧ್ಯಾನಕೂಟಕ್ಕೆ ಹೋಗಿದೆ. ಅಲ್ಲಿ ನನ್ನ ಸಾಕ್ಷಿ ಕೊಟ್ಟೆ, ನಾನು ಹೇಗೆ ಕುಡಿತದಿಂದ ಹೊರಗೆ ಬಂದೆ ಅಂತ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನನ್ನ ಸಾಕ್ಷಿ ಕೊಟ್ಟೆ. ನನ್ನ ಮನೆಯಲ್ಲಿ, ಯಾಕೆಂದರೆ ಪ್ರತಿಯೊಂದು ಗುರುವಾರ ಪಾರ್ಟಿ ಆಗ್ತಿತ್ತು. ಕುವೈಟಲ್ಲಿರುವಾಗ ತುಂಬ ಸ್ಕಾಚ್ಗಳೆಲ್ಲ ಬರ್ತಿದ್ವು ನಮ್ಮ ಮನೆಯಲ್ಲಿ. ಯಾಕೆಂದರೆ ನಾನು ಎರಂಡ್ಯದಲ್ಲಿ ಜಾಬ್ ಮಾಡ್ತಾಯಿದ್ದೆ. ಎಷ್ಟೋ ಸ್ಕಾಚ್ಗಳು ನಮಗೆ ಸಿಗುತ್ತಿದ್ದವು, ಪಾರ್ಟಿ ಆಗ್ತಿದ್ವು. ಆ ಸ್ಕಾಚ್ ಸಿಗಲಿಕ್ಕೆ ನಮ್ಮ ಮನೆಯಲ್ಲಿ ತುಂಬ ನೆಂಟರು ಬರ್ತಾರೆ. ಗುರುವಾರ ಸಂಜೆ ಇಡೀ ಶುಕ್ರವಾರ ಪಾರ್ಟಿ, ಪೂಜೆ, ಬಲಿಪೂಜೆ, ಪ್ರಾರ್ಥನೆ ಯಾವುದೂ ಇಲ್ಲ. ಪ್ರೈಸ್ ಲಾರ್ಡ್. ಅದು ಗುರುವಾರ ಸಂಜೆ ಕೂತ್ಕೊಂಡ್ರೆ ನಾವು ಹೇಳುವುದು ಮಧ್ಯರಾತ್ರಿಯಲ್ಲಿ, ಶುಕ್ರವಾರ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಮಲಗಲಿಕ್ಕೆ ಹೋಗೋದು. ಅಷ್ಟು ತನಕ ಕುಡಿತಾ ಇರೋದು, ತಿನ್ನುತ್ತಾ ಇರೋದು. ಪ್ರೈಸ್ ಲಾರ್ಡ್. ಈ ಸಾಕ್ಷಿಗಳನ್ನೆಲ್ಲ ಹೇಳಿದೆ. ಮತ್ತು ಆ ಸಾಕ್ಷಿ ಹೇಳುವಾಗ ಒಂದು ಒಮಾನ್ನಿಂದ ಬಂದವರೊಬ್ಬರಿದ್ದರು. ಅವರು ತುಂಬ ಈ ಹಬ್ಬ ಮಾಡೋದಲ್ಲಿ, ಈ ಗಮ್ಮತ್ತು ಮಾಡೋದ್ರಲ್ಲಿ ತುಂಬ ಒಳ್ಳೆಯವರು. ಅವರು ತುಂಬ ಸ್ಕಾಚ್ ಎಲ್ಲ ತಗೊಂಡು ಮನೆಯಲ್ಲಿ ಇದ್ದವ್ರಿಗೆ, ಅವರು ಕುಡಿಯೋದಿದ್ರು ಚಿಂತಿಲ್ಲ, ಬೇರೆಯವ್ರಿಗೆ ಕೊಡ್ತಾರೆ. ಪ್ರೈಸ್ ಲಾರ್ಡ್. ಅವರಿದ್ದರು ಅಲ್ಲಿ, ಆ ಸಾಕ್ಷಿಯನ್ನು ನೋಡಿದರು. ಆಮೇಲೆ ನನಗೆ ಮನೆಗೆ ಕರೆದರು. ಪ್ರೈಸ್ ಲಾರ್ಡ್. ಅವರ ಮನೆಗೆ ಹೋದೆ. ಅವರ ಮನೆಗೆ ಒಂದು ಸಣ್ಣ ರೂಮು, ಬೊಂಬೈಯಲ್ಲಿ ಒಂದು ಸಣ್ಣ ರೂಮ್ ಸಿಗೋದು ದೊಡ್ಡದು, ಅದರಲ್ಲೇ ಕಿಚನ್, ಅದರಲ್ಲೇ ಬಾತ್ರೂಮ್, ಅದರಲ್ಲೇ ಮಲಗಲಿಕ್ಕೆ ಎಲ್ಲ ಒಂದು ರೂಮು. ಮನೆಯಲ್ಲಿ ನೋಡಿದರೆ ಸಾಧಾರಣ ಶೋಕೇಸಲ್ಲಿ 5 ಲಕ್ಷಕ್ಕಿಂತ ಮೇಲಾದ ಸರಾಯಿ ಇದೆ, ವಿಸ್ಕಿಗಳಿವೆ. ಅದರ ಬೆಲೆ ಸಾಧಾರಣ 5 ಲಕ್ಷಕ್ಕಿಂತ ಮೇಲೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾನಿಷ್ಟು ಹೇಳ್ತೇನೆ, ನಿನಗೆ ಆಶೀರ್ವಾದ ಬೇಕಾ? ಇದೆಲ್ಲ ತೆಗಿಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅವನು ಹೇಳಿದ್ರೆ, ನಾನು 1 ವರ್ಷದಲ್ಲಿ ಅದನ್ನು ಮುಗಿಸ್ತೇನೆ ಅಂತ, ಕುಡಿದು ಮುಗಿಸ್ತೇನೆ. ಪ್ರೈಸ್ ಲಾರ್ಡ್. ಮುಗಿಸುವುದಲ್ಲ, ಇವತ್ತೇ ನೀನು ತೆಗಿಬೇಕು. ತೆಗೆದರೆ ಮಾತ್ರ ನಿನಗೆ ಆಶೀರ್ವಾದ, ನಿಮ್ಮ ಮಕ್ಕಳಿಗೆ ಆಶೀರ್ವಾದ. ಇಷ್ಟು ಸಣ್ಣ ಮನೆಯಲ್ಲಿದ್ದೀಯಾ, ಇದನ್ನು ತೆಗೆ, ನಿನಗೊಂದು ದೊಡ್ಡದೊಂದು ಮನೆ ದೇವರು ಕೊಡ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಒಪ್ಪಿಕೊಂಡ, ಮತ್ತು ಅರ್ಧಂಬರ್ಧ ಒಪ್ಪಿಕೊಂಡ, ಬಿಟ್ಟುಬಿಟ್ಟ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಅವನಿಗೇನೋ ಮನೆ ಪರಿವರ್ತನೆ ಆಯಿತು. 5 ಲಕ್ಷದ ವಿಸ್ಕಿ ಕೂಡ ಎಲ್ಲ ಅವನು ಟಾಯ್ಲೆಟ್ಗೆ ಸುರಿದು ಬಿಟ್ಟ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಸುರಿದು ಬಿಟ್ಟ. ಒಂದು ಬಾಟ್ಲಿ ವಿಸ್ಕಿ ಇತ್ತು, ಅದು 1,25,000 ಒಂದು ಬಾಟ್ಲಿ ವಿಸ್ಕಿಗೆ. ಅಂಥ ಕೂಡ ವಿಸ್ಕಿ ಅವರ ಹತ್ರ ಇತ್ತು. ಪ್ರೈಸ್ ಲಾರ್ಡ್. ಎಲ್ಲ ಬಿಸಾಡಿ ಬಿಟ್ಟ. ಅದನ್ನು ಬಿಸಾಡಿ 6 ತಿಂಗಳ ಆಗುವಾಗ 1 ವರ್ಷದೊಳಗೆ 1.5 ಕೋಟಿದ್ದು ಮನೆ ಅವರಿಗೆ ಸಿಕ್ಕಿತು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಮುಂಬೈಯಲ್ಲಿ
2 ಬೆಡ್ರೂಮಿದ್ದು ಒಂದು ಮನೆ 1.5 ಕೋಟಿ ಬೆಲೆ ಬಾಳುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದರು, ಸ್ಪೋರ್ಟ್ಸಲ್ಲಿ ತೊಡಗಿದರು. ಆಶೀರ್ವಾದ ಮೇಲೆ ಆಶೀರ್ವಾದ. ಅವರಿಗೆ ಅಲ್ಲಿ ಕೆಲಸ ಒಮ್ಮನಲ್ಲಿ ಅವ್ರಿಗೆ ತುಂಬ ಸಂಬಳ ಜಾಸ್ತಿ ಆಯಿತು. ಅವರು ಫೋರ್ಮೆನ್ ಆದರು. ಈಗ 4 ದಿವಸ ಕೆಲಸ, 2 ದಿವಸ ರಜೆ ಆಯಿತು. ಆಮೇಲೆ 3 ದಿವಸ ಕೆಲಸ, 4 ದಿವಸ ರಜೆ ಆಯಿತು. ಈಗ ಖಾಲಿ 3 ದಿವಸ ಕೆಲಸ ಮಾಡ್ತಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ನಾನು ಅದೇ ಚರ್ಚಲ್ಲಿ ಧ್ಯಾನಕೂಟಕ್ಕೆ ಹೋಗಿದ್ದೆ. ನವೆಂಬರ್ ತಿಂಗಳಲ್ಲಿ ನಮ್ಮದು ಧ್ಯಾನಕೂಟ ಇತ್ತು. ಅಲ್ಲಿ ಹೋಗುವಾಗ 12, 13, 14 ತಾರೀಕಿನಂದು ಆ ಹೆಂಗಸು ಬಂದು, ಅವರ ಹೆಂಡತಿ ಬಂದು ಸಾಕ್ಷಿ ಕೊಟ್ಟರು. ಎಲ್ಲ ಜನರ ಮುಂದೆ ಸಾಕ್ಷಿ ಕೊಟ್ಟರು. ಯಾಕೆಂದರೆ ಅವರ ಗಂಡ ಹೇಳಿದ್ರಂತೆ, ನನ್ನ ಸಾಕ್ಷಿ ಯಾಕೆ ನೀನು ಕೊಡಲಿಲ್ಲ ಧ್ಯಾನಕೂಟಕ್ಕೆ ಹೋಗುವಾಗ, ಇವತ್ತಾದರೂ ಕೊಡು. ನಾನು ಅವರಿಗೆ ಅವಕಾಶ ಕೊಟ್ಟೆ, ಆ ಸಾಕ್ಷಿಯನ್ನು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಪರಿವರ್ತನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಧ್ಯಾನಕೂಟಕ್ಕೆ ಬರುವುದು, ಕೇಳುವುದು, ಮನೆಗೆ ಹೋಗಿ ಪೆಗ್ ಮಾಡಿ ಪಾರ್ಟಿ ಮಾಡೋದು, ಇದು ಸೈತಾನನ ಕೆಲಸ. ಇಂಥವರು ಸೈತಾನನ ಕೃತ್ಯಗಳಿಗೆ ಒಳಗಾಗುತ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದೇ ನೀವು ಧ್ಯಾನಕೂಟಕ್ಕೆ ಬರಲೇಬಾರ್ದು. ಪ್ರೈಸ್ ದಿ ಲಾರ್ಡ್. ಬಂದರೆ ಜೀವನ ಪರಿವರ್ತನೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರ ಜೀವನ ಪರಿವರ್ತನೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೆಲವರ ಮನೆಯಲ್ಲಿ ಇನ್ನೂ ಕೂಡ ವಿಸ್ಕಿ ಇಟ್ಟಿದ್ದಾರೆ ಕ್ರಿಸ್ಮಸ್ಗಾಗಿ, ಅದನ್ನು ತೆಗೆದು ಬಿಸಾಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲದಿದ್ದರೆ ಖಂಡಿತವಾಗಿ ನೀವು ದೇವರ ಮುಂದೆ ಖಂಡಿತವಾಗಿ ಶಿಕ್ಷೆಗೆ ಒಳಗಾಗ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂಥ ಅಭಿಷೇಕ ನಾವು ಪಡ್ಕೊಳ್ಬೇಕು. ಯಾವಾಗ ಇದೆಲ್ಲ ಆಗ್ತದೆ ಅಂದರೆ ಪವಿತ್ರಾತ್ಮ ಅಭಿಷೇಕ ಆದರೆ ಮಾತ್ರ ಇಂಥವನ್ನು ಕಡೆಗಣಿಸಲಿಕ್ಕೆ ಆಗ್ತದೆ, ಇಂಥದ್ದೆಲ್ಲ ತೆಗೆದು ಬಿಸಾಡಲಿಕ್ಕೆ ಆಗ್ತದೆ. ಪವಿತ್ರಾತ್ಮ ಇಲ್ಲದಿದ್ದರೆ ಇದನ್ನು ತೆಗೆದು ಬಿಸಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಹಬ್ಬ ಹೀಗೆ ಆಚರಣೆ ಮಾಡಬೇಕು. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಅಭಿಷೇಕಕ್ಕಾಗಿ, ಒಂದು ಪವಿತ್ರಾತ್ಮನ ಶಕ್ತಿಗಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಆ ಸಾಕ್ಷಿ ನಾನು ಯೂಟ್ಯೂಬಲ್ಲಿ ಹಾಕ್ತೇನೆ ಎಂದು 1 ವಾರದೊಳಗೆ ನೋಡಿ ನೀವು ಹೇಗೆ ಅವರು ಸಾಕ್ಷಿ ಕೊಡ್ತಾರೆ ಅಂತ. ಇದು ಸುಳ್ಳು ಮಾತಾಡಿದ್ದಲ್ಲ, ನಾನು ಸಾಕ್ಷಿ ಇದೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಆಶೀರ್ವಾದಗಳು ಸಿಗುತ್ತವೆ. ಕ್ರಿಸ್ಮಸ್ ಹಬ್ಬನ ಈ ಆಚರಣೆಯಲ್ಲಿ ಮೊದಲನೇ ದಿನ, 1ನೇ ತಾರೀಕು, ಈ ಬೆಳದಿಂಗಳು ನಮಗೆ ದೇವರು ಕೊಟ್ಟಿದ್ದಾರೆ. ಈ ದಿವಸ ನಮ್ಮ ಜೀವನದ ಪರಿವರ್ತನೆ ಆಗಬೇಕು. ಇವತ್ತು ನಮಗೆ ಅಭಿಷೇಕ ಆಗಬೇಕು, ಪವಿತ್ರಾತ್ಮ ಶಕ್ತಿ ಸಿಗಬೇಕು. ದೇವರ ಬರುವಿಕೆ ನಮ್ಮ ಹೃದಯದಲ್ಲಿ ಆಗಬೇಕು, ನಮ್ಮ ಮನೆಯಲ್ಲಿ ಆಗಬೇಕು, ನಮ್ಮ ಕುಟುಂಬ ಜೀವನದಲ್ಲಿ ಆಗಬೇಕು, ನಮ್ಮ ವಿವಾಹ ಜೀವನದಲ್ಲಿ ಆಗಬೇಕು, ನಮ್ಮ ಮಕ್ಕಳ ಜೀವನದಲ್ಲಿ ಆಗಬೇಕು. ಇದು ಕ್ರಿಸ್ಮಸ್ ಆಗಬೇಕು ಪ್ರಿಯರೇ. ಇದನ್ನು ಪಡ್ಕೊಳ್ಳಲು ನಾವು 2 ಕರಗಳನ್ನು ತೆರೆದಿಟ್ಟುಕೊಂಡು ಈ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಆರಾಧನೆ ಯೇಸುವಿಗೆ, ಯೇಸುವೇ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿಮ್ಮ ಪಾದ ಮಾತ್ರ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ನೀವು ಹೇಳುವುದನ್ನೇ ಮಾಡುವೆ, ನಿಮ್ಮ ಮಾರ್ಗದಿ ಮಾತ್ರ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರೀತಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. Let your fire flow, Lord Jesus. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. Hallelujah, 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 hallelujah,
hallelujah, hallelujah. Irabare klabare de shandere bare karabale kalaji. Thank you Jesus, thank you Lord. Hallelujah, 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 hallelujah. Hallelujah, 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 hallelujah. അവസാനിക്കാൻ പോകുന്ന സമയമാണ്. 2023 ಈ ವರ್ಷ ಕೊನೆಗೊಳ್ಳು ಹೋಗುವಂತಹ ಸಂದರ್ಭಗಳು. അവസാന മാസത്തിലേക്ക് നാം പ്രവേശിക്കുകയാണ്. ಕೊನೆಯ ತಿಂಗಳಲ್ಲಿ ನಾವಿದ್ದೇವೆ. കഴിഞ്ഞ കാലങ്ങളിൽ ദൈവം നൽകിയ എല്ലാ അനുഗ്രഹങ്ങൾക്കും നമ്മൾ നന്ദി പറയുക. ಕಳೆದ ಕಾಲ ದೇವರು ಕೊಟ್ಟಂತಹ ಎಲ್ಲ ಅನುಗ್ರಹಗಳಿಗೆ ಕೃತಜ್ಞತೆ ಹೇಳುವ. ഒരു പുതുവർഷത്തിന് വേണ്ടി നമ്മൾ ദാഹത്തോടെ ഉണർന്നിരിക്കുക. ಒಂದು ಹೊಸ ವರ್ಷಕ್ಕಾಗಿ ನಾವೆಲ್ಲರೂ ದಾಹದಿಂದ ಕಾದಿರುವ. ദൈവം നൽകിയ എല്ലാവർക്കും നന്ദി പറയുന്നതിന് വേണ്ടിയിട്ട് ಎಲ್ಲ ಅನುಗ್ರಹಗಳಿಗಾಗಿ ಕೃತಜ್ಞತೆ ಹೇಳಲು ഈ സമയത്തെ നമ്മൾ ഉപയോഗിക്കുക. ಈ ಸಂದರ್ಭವನ್ನು ಉಪಯೋಗಿಸುವ. ക്രിസ്മസിനായിട്ട് ഒരുക്ക ദിവസങ്ങളാണ് ആരംഭത്തിലെ തന്നെ. ಕ್ರಿಸ್ಮಸ್ ಆಚರಣೆಯ ಸಿದ್ಧತೆಯ ದಿನಗಳಾಗಿವೆ ಈ ದಿನಗಳು. യേശുവിന്റെ പിറവിക്കായിട്ട് നമ്മൾ നമ്മെ തന്നെ സമർപ്പിച്ച് ഒരുങ്ങിക്കൊണ്ടിരിക്കുന്ന നിമിഷമാണ്. ಯೇಸುವಿನ ಜನನಕ್ಕಾಗಿ ಆ ಹಬ್ಬಕ್ಕಾಗಿ ನಾವೆಲ್ಲರೂ ಸಿದ್ಧತೆ ಮಾಡುವಂತಹ ಸಮಯವಿದು. ശാരീരികമായിട്ടും ആത്മീയമായിട്ടും നമ്മൾ നമ്മെ തന്നെ ഒരുക്കേണ്ട സമയമാണ്. ಶಾರೀರಿಕವಾಗಿಯೂ ಆತ್ಮೀಕವಾದ ರೀತಿಯಲ್ಲೂ ನಮ್ಮನ್ನು ಸಿದ್ಧಪಡಿಸುವಂತಹ ಸಮಯಗಳು. നൂറ്റാണ്ടുകൾക്ക് മുന്നേ 100 ವರ್ಷಗಳ ಹಿಂದೆ യൂദയായിലെ ബെത്ലഹേമിലെ ಯಹೂದಿಯಾದ ಬೆತ್ಲೆಹೇಮಿನಲ್ಲಿ ಯಹೂದರು എപ്രകാരം യേശുവിന്റെ വരവിന് വേണ്ടി ദാഹിച്ച് കാത്തിരുന്നുവോ, ಯಾವ ರೀತಿಯೆಲ್ಲ ಸಿದ್ಧತೆಗಳನ್ನು ಮಾಡಿ ಕಾದಿದ್ದರು, ആ ദാഹത്തോടെ നമുക്ക് ഉണർന്നിരിക്കാം. ಆ ದಾಹವು ನಮಗಿರಬೇಕು. പ്രാർത്ഥനയോടെ നമുക്കിരിക്കാം. ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಳ್ಳುವ. ദൈവാരാധനയും ദൈവസ്തുതികളും കൊണ്ട് നിറയപ്പെടട്ടെ. ದೇವರ ಆರಾಧನೆ ದೇವಸ್ತುತಿಯಿಂದ ತುಂಬಲ್ಪಡಬೇಕು. നിരവധി പ്രയാസങ്ങളിലൂടെയും പ്രശ്നങ്ങളിലൂടെയൊക്കെയാണ് നമ്മൾ കടന്നു പോകുന്നത്. ಅನೇಕ ಸಮಸ್ಯೆಗಳಿಂದೆಲ್ಲ ಹಾದು ಹೋಗುವಂತಹ ಸಮಯಗಳಿವು. പലരുടെയും മനസ്സ് അനേകം വിഷമസന്ധിയിലൂടെ കടന്നു പോവുകയാണ്. ಅನೇಕರ ಮನಸ್ಸುಗಳು ತುಂಬಾ ವೇದನಾಪೂರ್ವಕವಾಗಿ ಹಾದು ಹೋಗುವಂತಹ ಸಂದರ್ಭಗಳು, പല തകർച്ചകളും, ಅನೇಕ ಸೋಲುಗಳು, പല കഷ്ടങ്ങളും, ತುಂಬಾ ಕಷ್ಟಗಳು, പലരുടെയും ജീവിതത്തിലെ പ്രയാസമായി പ്രശ്നമായി മാറിയ സമയമുണ്ട്. ಅನೇಕರ ಜೀವನಕ್ಕೆ ತಂದೊಡ್ಡುವಂತಹ ಸಂಕಷ್ಟಗಳಾಗಿವೆ. അവയിൽ നിന്നെല്ലാം നമുക്ക് വിടുതലും രക്ഷയും ആവശ്യമാണ്. ಅದರಿಂದ ಎಲ್ಲ ನಮಗೆ ರಕ್ಷಣೆಯೂ ಬಿಡುಗಡೆಯೂ ಅವಶ್ಯವಾಗಿದೆ. നമ്മെ വിടുവിക്കുന്നത് കർത്താവാണ്. ನಮ್ಮನ್ನು ಬಿಡುಗಡೆ ಮಾಡುವಂತದ್ದು ಪ್ರಭು ದೇವನಾಗಿದೆ. നമ്മെ രക്ഷിക്കുന്നത് യേശുക്രിസ്തുവാണ്. ನಮ್ಮನ್ನು ರಕ್ಷಣೆ ಮಾಡುವಂತದ್ದು ಯೇಸು ಕ್ರಿಸ್ತರಾಗಿದೆ. യേശുവിന്റെ സാന്നിധ്യമാണ് നമുക്ക് അഭിഷേകമായിട്ട് മാറുന്നത്. ಯೇಸುವಿನ ಸಾನ್ನಿಧ್ಯವಾಗಿದೆ ನಮಗೆ ಅಭಿಷೇಕವಾಗಿ ಮಾರ್ಪಡುವುದು. യേശുവേ എന്ന നാമം തന്നെ നമ്മൾ വിളിക്കുമ്പോൾ, ಯೇಸುವೆ ಅಂತ ನಾಮವನ್ನೇ ಕರೆಯುವಾಗ നമുക്ക് ശക്തി ലഭിക്കുകയാണ്. ನಮಗೆ ಶಕ್ತಿ ಲಭಿಸುತ್ತದೆ. ഏത് തടസ്സങ്ങളെ അതിജീവിക്കുക, ಯಾವ ಅಡಚಣೆಯನ್ನು ಎದುರಿಸಲು, ഏത് കഷ്ടങ്ങളെയും അതിജീവിക്കുക, ಯಾವ ಕಷ್ಟಗಳನ್ನು ಅತಿಜೀವಿಸಲು പിതാവായ ദൈവം, ಪಿತನಾದ ದೇವರು നമുക്ക് നൽകിയ നാമമാണ്, ನಮಗೆ ಕೊಟ್ಟಿರುವಂತಹ ನಾಮವಾಗಿದೆ യേശുക്രിസ്തുവിന്റെ നാമം. ಯೇಸು ಕ್ರಿಸ್ತನ ನಾಮ. ആ നാമം വിളിക്കുമ്പോൾ ಆ ನಾಮವನ್ನು ಕರೆಯುವಾಗ സ്വർഗം നമ്മിലേക്ക് ഇറങ്ങി വരികയാണ്. ಸ್ವರ್ಗ ನಮ್ಮೊಳಗೆ ಇಳಿದು ಬರುತ್ತದೆ. ബലഹീനരായ നമ്മെ ബലപ്പെടുത്തും. ಬಲಹೀನರಾದ ನಮ್ಮನ್ನು ಶಕ್ತಿಪಡಿಸುತ್ತಾರೆ. രോഗികളായ നമുക്ക് സൗഖ്യം തരും. ರೋಗಿಗಳಾದ ನಮಗೆ ಸೌಖ್ಯವನ್ನು ನೀಡುತ್ತಾರೆ. വേദനിക്കും നമുക്ക് ವೇದನಿಸುವ ನಮಗೆ വേദനകളിൽ നിന്ന് വിടുതൽ കിട്ടും. ವೇದನೆಗಳಿಂದ ಬಿಡುಗಡೆ ದೊರಕುತ್ತದೆ. Praise the Lord. Praise the Lord. Hallelujah. 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 എല്ലാവരും ഗട്ടിയായി Hallelujah. 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 ഇന്നത്തെ സുവിശേഷ വചനത്തിനായിട്ട് നമുക്ക് ഒരുങ്ങാം. ಇಂದಿನ ದೇವರ ವಾಕ್ಯವನ್ನು ಆಲಿಸಲು ನಾವೆಲ್ಲರೂ ತಯಾರಾಗೋಣ. മത്തായിയുടെ സുവിശേഷം 18-ാം അധ്യായം, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21 മുതലുള്ള വാക്യങ്ങൾ. 21ರಿಂದ ಇರುವ ವಾಕ್ಯಗಳು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ
21 ವಾಕ್ಯಗಳು. അപ്പോൾ പത്രോസ് മുന്നോട്ട് വന്ന് അവനോട് ചോദിച്ചു, കർത്താവേ, എന്നോട് തെറ്റ് ചെയ്യുന്ന എൻ്റെ സഹോദരനോട് ഞാൻ എത്ര പ്രാവശ്യം ക്ഷമിക്കണം? ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 പ്രാവശ്യമോ? 7 ಸಲವೋ? യേശു അരുളി ചെയ്തു, ಯೇಸು ಹೇಳಿದರು, 7 എന്നല്ല 70 പ്രാവശ്യം എന്ന് ഞാൻ നിന്നോട് പറയുന്നു. 7 ಸಲವಲ್ಲ, 70 ಸಲ ಕ್ಷಮಿಸಬೇಕೆಂದು ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. പഴയ നിയമ പശ്ചാത്തലത്തെ ആസ്പദമാക്കിയാണ് ഈ ചോദ്യ ഉത്തരവും എല്ലാം. ಹಳೆಯ ಒಡಂಬಡಿಕೆಯ ಅದನ್ನು ಹೋಲುತ್ತಾ ಈ ಕಾರ್ಯವನ್ನು ಒಡಂಬಡಿಕೆಯಲ್ಲಿ ಹೇಳಿರುವಂಥದ್ದು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഒരാൾ ദ്രോഹം ചെയ്താൽ ಒಬ್ಬನು ನಮಗೆ ದ್ರೋಹ ಮಾಡಿದರೆ 7 പ്രാവശ്യം ക്ഷമിച്ചാ മതിയോ? 7 ಸಲ ಕ್ಷಮಿಸಿದರೆ ಸಾಕ? യേശു കൊടുക്കുന്ന ഉത്തരം 7 എന്നല്ല, ಯೇಸು ನೀಡುವಂತಹ ಉತ್ತರ 7 ಸಲವಲ್ಲ, 70 തവണ എന്ന് ഞാൻ നിന്നോട് പറയുന്നു. 70 ಸಲ ಎಂದು ನಿನ್ನಲ್ಲಿ ಹೇಳುತ್ತಿದ್ದೇನೆ എന്ന് വെച്ച് കഴിഞ്ഞാൽ ಅಂತ ಹೇಳಿದರೆ, ക്ഷമിക്കുന്നതിന് ഒരു അതിർത്തിയില്ല എന്ന് യേശു പഠിപ്പിക്കുകയാണ്. ಕ್ಷಮಿಸುವಂತದಕ್ಕೆ ಒಂದು ಗಡಿ ಇಲ್ಲ ಅಂತ ಯೇಸು ಹೇಳಿಕೊಡುತ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നീ ഓരോ തവണ ക്ഷമിക്കുമ്പോഴും ನೀನು ಪ್ರತಿಯೊಂದು ಸ್ಥಳ ಕ್ಷಮಿಸುವಾಗ നീ ദൈവരാജ്യത്തോട് അടുത്തടുത്തുകൊണ്ടേ ഇരിക്കുകയാണ്. ನೀನು ದೇವರ ಸಾಮ್ರಾಜ್ಯಕ್ಕೆ ಹತ್ತಿರವಾಗುತ್ತಿ. ആർക്കാ ക്ഷമിക്കാൻ സാധിക്കുന്നത്? ಯಾರಿಗೆ ಕ್ಷಮಿಸಲು ಸಾಧ್ಯ? ക്ഷമിക്കാൻ എല്ലാവർക്കും സാധിക്കത്തില്ല. ಕ್ಷಮಿಸಲಿಕ್ಕೆ ಎಲ್ಲರಿಂದಲೂ ಸಾಧ್ಯವಿಲ್ಲ. ക്ഷമിക്കണമെങ്കിൽ ಕ್ಷಮಿಸಬೇಕಾದರೆ ദൈവത്തിന്റെ കൃപ നമുക്ക് ആവശ്യമാണ്. ದೇವರ ಕೃಪೆ ನಮಗಿರಬೇಕು. ആ കൃപയില്ലാതെ നമുക്ക് ക്ഷമിക്കാൻ പറ്റത്തില്ല. ಆ ಕೃಪೆ ಇಲ್ಲದೆ ಕ್ಷಮಿಸಲು ಸಾಧ್ಯವಿಲ್ಲ. ചിലപ്പോൾ ഭയപ്പെട്ട് നമ്മള് ಕೆಲವೊಮ್ಮೆ ಭಯಪಟ್ಟು ನಾವು, ചിലപ്പോൾ ശത്രു സ്ട്രോങ് ആണെങ്കിൽ നമ്മള്, ನಮ್ಮ ಶತ್ರು ತುಂಬಾ ಧೀರತನದಲ್ಲಿ ಇದ್ದರೆ നമ്മൾ മാറി നിൽക്കും, അകന്നിരിക്കും. ನಾವು ಸ್ವಲ್ಪ ದೂರವಿರುತ್ತೇವೆ, പക്ഷെ ക്ഷമിക്കത്തില്ല. ಆದರೆ ಕ್ಷಮೆ ಕೊಡುವುದಿಲ್ಲ. ക്ഷമിക്കുന്നത് ദൈവത്തിന്റെ കൃപ കിട്ടിയവരാണ്. ಕ್ಷಮಿಸಲು ಸಾಧ್ಯವಾಗುವುದು ದೇವರ ಕೃಪೆ ಲಭಿಸಿದವನಿಗೆ ಮಾತ್ರ. ആ കൃപയില്ലാത്തവർക്ക് ക്ഷമിക്കാൻ ಆ സാധിക്കത്തില്ല. ಕೃಪೆ ಇಲ್ಲದವನಿಗೆ ಕ್ಷಮಿಸಲು ಆಗುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇനി കർത്താവ് നമ്മെ പഠിപ്പിക്കുന്ന വലിയൊരു സത്യമാണ്. ಇದು ಪ್ರಭು ನಮಗೆ ಕಲಿಸಿಕೊಡುವಂತ ಸತ್ಯವಿದು. നാം ആരാണ്? ನಾವು ಯಾರಾಗಿದ್ದೇವೆ അതിനൊരു ഉപമ കർത്താവ് പഠിപ്പിക്കുകയാണ്. ಅದಕ್ಕೆ ಒಂದು ಸಾಮರ್ಥ್ಯವನ್ನು ಯೇಸು ಹೇಳುತ್ತಾರೆ. 23 ವಾಕ್ಯ ಮೊದಲೇ 23 ವಾಕ್ಯಗಳನ್ನು ನೋಡಿ ആ ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನೂ ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡು, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿ ಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಾಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಇಸಿಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ, ഹല്ലേലൂയ. യേശു ഒരു ഉപമ നമ്മെ പഠിപ്പിക്കുകയാണ്. ಯೇಸು ಸ್ವಾಮಿಯೊಂದು ಸಾಮರ್ಥ್ಯವನ್ನು ನಮಗೆ ತಿಳಿಸಿಕೊಡುವಂಥದ್ದು. സ്വർഗരാജ്യം, ಸ್ವರ್ಗ ಸಾಮ್ರಾಜ್ಯ കണക്ക് തീർക്കാൻ ആരംഭിച്ച ഒരു രാജാവിന് സദൃശ്യം. ನೋಡಿ, ಲೆಕ್ಕ ಕೇಳಲು ನಿರ್ಧರಿಸಿದಂದೊಬ್ಬ ರಾಜನಿಗೆ ಸದೃಶ್ಯವಾದದ್ದು. അവൻ ಅವನು 10,000 താലന്ത് കടപ്പെട്ടിരുന്ന ഒരു സേവകനെ
കാണുകയുണ്ടായി. 10,000 ಚಿನ್ನದ ನಾಣ್ಯಗಳನ್ನು ಸಾಲವನ್ನಾಗಿ ತೆರಬೇಕಿದ್ದ ಒಬ್ಬನನ್ನು ಕಾಣುತ್ತಾನೆ. അവന്റെ മുമ്പിൽ കൊണ്ടുവന്നു. ಅವನ ಹತ್ತಿರ ತರುತ್ತಾರೆ. അത് വീട്ടാൻ നിർവാഹമില്ലാതിരുന്നത് കൊണ്ട് ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. അവന്റെ ഭാര്യയും മക്കളെയും അവന്റെ സമസ്ത വസ്തുക്കളെയും വിറ്റ് കടം വീട്ടാൻ യജമാനൻ കൽപ്പിച്ചു. ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಯಾಗಿ ಮಾರಿ ಸಾಲ ತೀರಿಸಬೇಕೆಂದು ರಾಜನು ಆಜ್ಞಾಪಿಸುತ್ತಾನೆ. അതെന്ത് കടം വീട്ടല അത് ನೋಡಿ, ಅದಂತ ಒಂದು ಸಾಲ ತೀರಿಸುವಿಕೆ. ഭാര്യയും മക്കളെയൊക്കെ വിറ്റ് കടം വീട്ടുക. ಹೆಂಡತಿ ಮಕ್ಕಳನ್ನು ಮಾರಿ ಸಾಲ ತೀರಿಸಬೇಕು. നമ്മള് ഇപ്പൊ ബാങ്ക് ലോൺ എടുത്തിട്ടുണ്ടെങ്കിലേ ನಾವೆಲ್ಲರೂ ಬ್ಯಾಂಕ್ ಲೋನ್ ಎಲ್ಲ ತೆಗೆದರೆ ഭാര്യയും മക്കളൊക്കെ വിറ്റ് ബാങ്ക് ലോൺ തിരിച്ചടയ്ക്കാൻ പറയുമോ? ಹೆಂಡತಿ ಮಕ್ಕಳನ್ನು ಮಾರಿ ಬ್ಯಾಂಕ್ ಲೋನ್ ತೀರಿಸಬೇಕಂತ ಹೇಳುತ್ತಾರ? സ്ഥലം അല്ലെങ്കിൽ ജാഗ വേണമെങ്കിൽ വിൽക്കാൻ പറയും. ಜಾಗವನ್ನು ಬೇಕಾದರೆ ಮಾರಿ ಅಂತ ಹೇಳುತ್ತೇವೆ. വീട് വിൽക്കാൻ പറയും. ಮನೆಯನ್ನು ಮಾರಿ ಅಂತ ಹೇಳುತ್ತೇವೆ. ಹೆಂಡತಿ ಮಕ್ಕಳൊക്കെ വിറ്റ് കടം വീട്ടാൻ പറയണം. ಹೆಂಡತಿ ಮಕ್ಕಳನ್ನು ಮಾರ್ಲಿಕ್ಕೆ ಹೇಳ್ತೇವ. അതെന്ത് കടം വീട്ടല? ಅದು ಎಂತಹ ಒಂದು ಸಾಲ ತೀರಿಸುವಿಕೆ. അതിന്റെ കാരണമുണ്ട്. ಅದಕ್ಕೆ ಕಾರಣಗಳಿವೆ. ഈ അടിമക്കച്ചവടം നിലനിന്നിരുന്ന ഒരു കാലമാണ്. ಗುಲಾಮಗಿರಿತನದ ಒಂದು ಕಾಲವಿತ್ತು ಆ ಕಾಲಗಳಲ್ಲಿ. അടിമക്കച്ചവടം, ಗುಲಾಮಗಿರಿಯ ಕಾಲ. അപ്പൊ ആ അടിമക്കച്ചവട കാലത്ത് ಈ ಗುಲಾಮತನದ ಕಾಲದಲ್ಲಿ ഇതെല്ലാം സാധ്യമാണ്. ಇದೆಲ್ಲವೂ ಸಾಧ್ಯವಾಗುವಂತ. ഭാര്യയെ വിൽക്കാം, ಹೆಂಡತಿಯನ್ನು ಮಾರಬಹುದು, മക്കളെ വിൽക്കാം, ಮಕ್ಕಳನ್ನು ಮಾರಬಹುದು, സമസ്തവും വിൽക്കാം. ಎಲ್ಲವನ್ನು ಮಾರಬಹುದು. അത് അന്നത്തെ രീതിയാണ്. ಅಂದಿನ ರೀತಿ ಪದ್ಧತಿ ಆಗಿತ್ತು. യജമാനൻ എന്ത് കൽപ്പിച്ചോ അത് ചെയ്യണം. ಯಜಮಾನನು ಏನನ್ನು ಆಜ್ಞಾಪನೆ ಮಾಡುತ್ತಾನೋ ಅದನ್ನು ಮಾಡಲೇಬೇಕು. സേവകൻ അത് ചെയ്യാൻ ബാധ്യസ്ഥനാണ്. ಸೇವಕನು ಅದನ್ನು ಮಾಡಿಯೇ ತೀರ್ಬೇಕು. അത് ചെയ്യുന്നില്ലെങ്കിൽ ಅದನ್ನು ಮಾಡದೆ ಹೋದರೆ ಯಜಮಾನನು കടം വിട്ടാനുള്ളവനെ ಸಾಲ ತೀರಿಸಲು ಇರುವವನನ್ನು കാരാഗ്രഹ അധികൃതർ ഏൽപ്പിച്ചു കൊടുക്കും. ಕಾರಾಗೃಹಕ್ಕೆ ಬಿಟ್ಟು ಕೊಡುತ್ತಾರೆ. അങ്ങനെ ഒരു അതോറിറ്റി ഉണ്ട്, ಅಂತಹ ಒಂದು ಪದ್ಧತಿ ಇತ್ತು, ഒരു അധികാരികളുണ്ട്. ಅಂತಹ ಅಧಿಕಾರಿಗಳಿದ್ದರು. നമ്മളിപ്പോ റിസോർട്ടൊക്കെ നടത്തുന്ന പോലെ തന്നെ ನಾವೆಲ್ಲ ರಿಸೋರ್ಟ್ ಎಲ್ಲ ಮಾಡ್ತೇವಲ್ಲ, അതുപോലെ തന്നെ ಹಾಗೇನೆ കാരാഗ്രഹം നടത്തുന്ന ഒരു ടീമുണ്ട്. ಕಾರಾಗೃಹ ಜೈಲನ್ನು ಅದರ ಪದ್ಧತಿ ಮಾಡುವವರು ಇದ್ದಾರೆ. അവരുടെ കയ്യിൽ ഏൽപ്പിച്ചു കൊടുക്കും. ಅವರ ಕೈಯಲ್ಲಿ ಕೊಟ್ಟು ಬಿಡುತ್ತಾರೆ. കടം വീട്ടുവോളം ಅವರ ಸಾಲ ತೀರಿಸುವ ತನಕ അവിടെ ಅಲ್ಲಿ ಹೆಂಡತಿ ಮಕ್ಕಳು അവിടെ താമസിക്കേണ്ടി, ಹೆಂಡತಿ ಮಕ್ಕಳು ಅಲ್ಲಿ ಇರಬೇಕು. അവർക്ക് യാതൊരു സ്വാതന്ത്ര്യം ഉണ്ടായിരിക്കും. ಅವರಿಗೆ ಸ್ವಾತಂತ್ರ್ಯ ಎಂಬುದು ಇರುವುದಿಲ್ಲ ಅಲ್ಲಿ. അതാണ് ആ കാലഘട്ടമാണിത്. ಅಂತಹ ಕಾಲದ ಪದ್ಧತಿ ಇದು. 10,000 താലന്ത് വീട്ടാനുള്ളവനെയാണ് ನೋಡಿ, 10,000 ಚಿನ್ನದ ನಾಣ್ಯವನ್ನು ತೀರಿಸಬೇಕಾದವ. ಅದು ചെറിയ സംഖ്യയൊന്നുമല്ല, ಅದು ಒಂದು ಸಣ್ಣ ಸಂಖ್ಯೆ ಏನಲ್ಲ, ದೊಡ್ಡ ಸಂಖ್ಯೆയാണ്. ಅದೊಂದು ದೊಡ್ಡದಾದ ಸಂಖ್ಯೆಯಾಗಿದೆ. 10,000 താലന്ത്, 10,000 ಚಿನ್ನದ ನಾಣ್ಯ. അത് വീട്ടാനുള്ള ഒരു സേവകനെ അവന്റെ മുമ്പിൽ കൊണ്ടുവരികയാണ്. ಅದನ್ನು ಸಾಲವಾಗಿ ಪಡೆದ ಒಬ್ಬ ಸೇವಕನನ್ನು ರಾಜನ ಮುಂದೆ ತರುತ್ತಾರೆ. യജമാനൻ പറഞ്ഞു, ಯಜಮಾನನು ಹೇಳುತ್ತಾನೆ, നിന്റെ ഭാര്യയും മക്കളെല്ലാം വിറ്റ് നീ കടം വീട്ടുക. ನಿನ್ನ ಹೆಂಡತಿ ಮಕ್ಕಳನ್ನು ಮಾರಿ ಸಾಲ ತೀರಿಸಬೇಕು. അപ്പോൾ അവൻ കാൽക്കൽ വീണ് പറഞ്ഞു, ಆಗ ಅವನು ಕಾಲಿಗೆ ಬಿದ್ದು ಹೇಳುತ್ತಾನೆ, യജമാനനെ, ಯಜಮಾನನೇ, എന്നോട് കരുണ കാട്ടണം. ನನ್ನ ಮೇಲೆ ದಯ ತೋರಿಸಿ ഞാനെല്ലാം തന്ന് വീട്ടിൽ ನಾನು ಎಲ್ಲವನ್ನೂ ತಂದು ಮುಗಿಸುತ್ತೇನೆ. അവന്റെ നിലവിളി കേട്ടപ്പോൾ ಅವನ ಅಳಲನ್ನು ಕೇಳಿ യജമാനന് അവനോട് സഹതാപം തോന്നി. ರಾಜನಿಗೆ ಅವನ ಮೇಲೆ ಕನಿಕರ ಉಂಟಾಯಿತು. അവന്റെ കടം ഇളച്ചു കൊടുത്തു. ಅವನ ಸಾಲವನ್ನು ಮನ್ನಿಸಿ ಬಿಟ್ಟ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഹല്ലേലൂയ. യജമാനന്റെ കരുണ, ಯಜಮಾನನ ಕನಿಕರ, യജമാനന്റെ ദയ, ಯಜಮಾನನ ದಯೆ, യജമാനന്റെ ക്ഷമ, ಯಜಮಾನನ ಕ್ಷಮೆ, ഇതെല്ലാം അവിടെ വളരെ വ്യക്തവും സ്പഷ്ടവുമാണ്. ಅದನ್ನೆಲ್ಲ ನಾವು ಅಲ್ಲಿ ತುಂಬಾ ವ್ಯಕ್ತವಾಗಿ ಸ್ಪಷ್ಟವಾಗಿ ಕಾಣುತ್ತೇವೆ. 10,000 താലന്ത് കിട്ടിയവൻ എന്ത് ചെയ്തു? ಈ 10,000 ಚಿನ್ನದ ನಾಣ್ಯ ಸಿಕ್ಕಿದವ ಏನು ಮಾಡಿದ? അവൻ പുറത്തേക്ക് ഇറങ്ങിയപ്പോ ಅವನು ಹೊರ ಬಂದಾಗ അവന് 100 താലന്ത് കിട്ടാനുള്ള ഒരുവനെ കണ്ടെത്തി. ಅವನಿಗೆ 100 ಬೆಳ್ಳಿ ಕಾಸು ತೆರಬೇಕಾಗಿದ್ದ ಒಬ್ಬನನ್ನು ಕಂಡ. ഉടനെ ಅವನನ್ನು ಕಂಡ ತಕ್ಷಣ ഈ സേവകന്റെ മനസ്സ് കോപം കൊണ്ട് നിറഞ്ഞു. ಈ ಸೇವಕನ ಮನಸ್ಸು ಕೋಪದಿಂದ ತುಂಬಿ ഇത് ഈ 10,000 ഇളച്ച് കിട്ടി അവന്റെ മനസ്സ് കോപം കൊണ്ട് ಈ നിറഞ്ഞു. 10,000 ಚಿನ್ನದ ನಾಣ್ಯಗಳನ್ನು ಅವನಿಗೆ
ഇളച്ച് കിട്ടിയ ಮನ್ನಿಸಿ ಬಿಟ್ಟವ അവന്റെ മനസ്സ് കോപം കൊണ്ട് ಅವನ ಮನಸ್ಸು ಕೋಪದಿಂದ ತುಂಬುತ್ತಾನೆ. ഈ 10,000 കിട്ടിയവൻ ഇളച്ച് കിട്ടിയവൻ ಈ 10,000 ಮನ್ನಿಸಿ ಬಿಟ್ಟವ തനിക്ക് 100 താലന്ത് കിട്ടിയവനോ ಅವನಿಗೆ ಸಲ್ಲಬೇಕಾಗಿದ್ದ 100 ತಾಲಂತು ಕೊಟ್ಟವನಲ್ಲಿ അത് അടയ്ക്കാത്തത് കൊണ്ട് ಅದು ಅವನು ಕೊಡದೇ ಇದ್ದ ಕಾರಣ അവന്റെ കഴുത്തിന് പിടിച്ച് ഞെരിച്ച് ಅವನ ಕುತ್ತಿಗೆಯನ್ನು ಇಸುಕಿ അവനെ ജയിലടച്ചു. ಅವನನ್ನು ಜೈಲಿಗೆ ದಬ್ಬಿದ. അവൻ എത്ര കേണപേക്ഷിച്ചിട്ടും ಅವನು ಎಷ್ಟೇ ಕೇಳಿಕೊಂಡರೂ ഈ 10,000 താലന്ത് കിട്ടിയവനെ ಆದರೆ ಈ 10,000 ತಾಲಂತುಗಳು ಅವನಿಗೆ ಮನ್ನಾ ಮಾಡಿಬಿಟ್ಟ. അവനെ ക്ഷമിക്കാൻ പറ്റിയില്ല. ಆದರೆ ಅವನಿಗೆ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. അവനെ ജയിലടച്ചു. ಅವನನ್ನು ಈ ಜೈಲಿಗೆ ಹಾಕ್ತಾನೆ. അപ്പൊ എന്ത് സംഭവിച്ചു? ಏನು ಇಲ್ಲಿ ನಡೆಯಿತು? സേവകരെല്ലാവരും കൂടി ಸೇವಕರೆಲ್ಲರೂ ಬಂದು ഈ വിവരം യജമാനനെ അറിയിച്ചു. ಈ ವಿಷಯವನ್ನು ರಾಜನಿಗೆ ತಿಳಿಯಪಡಿಸುತ್ತಾನೆ. ഈ വിവരം അറിഞ്ഞ രാജാവ് യജമാനൻ എന്ത് ചെയ്തു? ಇದನ್ನು ತಿಳಿದುಕೊಂಡಂತಹ ಯಜಮಾನ ಅರಸ ಏನು ಮಾಡಿದ? അവനെ വിളിപ്പിച്ചു. ಅವನನ್ನು ಕರೆಯಿಸುತ್ತಾನೆ. നീ എന്നോട് കേണപേക്ഷിച്ചപ്പോ ನೀನು ನನ್ನಲ್ಲಿ ಕಣ್ಣೀರಿಟ್ಟು ಬೇಡಿದಾಗ ഞാൻ നിനക്ക് 10,000 താലന്ത് ഇളച്ചു തന്നതല്ലേ? ನಾನು ನಿನಗೆ 10,000 ತಾಲಂತಷ್ಟು ನಿನಗೆ ಮನ್ನಾ ಮಾಡಿಬಿಟ್ಟೆ. നീ നിന്റെ സഹസേവനോട് കരുണ കാണിക്കേണ്ടവനായിരുന്നില്ലേ? ನೀನು ನಿನ್ನ ಜೊತೆ ಸೇವಕನಲ್ಲಿ ಹೀಗೆ ಕನಿಕರ ತೋರಿಸಬೇಕಿತ್ತಲ್ಲ. അതുകൊണ്ട് ಆದುದರಿಂದ നിനക്ക് ഇളച്ച കടം, ನಿನಗೆ ಮನ್ನಿಸಿ ಬಿಟ್ಟಂತಹ ಈ ಸಾಲವನ್ನು, ಆ ಸಾಲವನ್ನು ഞാനത് ಕ್ಯಾನ್ಸಲ್ ചെയ്തു. ನಾನು ಅದನ್ನು ಕ್ಯಾನ್ಸಲ್ ಮಾಡಿ ഞാൻ നിന്നെ ജയിലിലടയ്ക്കുകയാണ്. ನಾನು ನಿನ್ನನ್ನು ಸೆರೆವಾಸಕ್ಕೆ ಬಿಡುತ್ತಿದ್ದೇನೆ. നീ തീർക്കാനുള്ള ನೀನು ಮುಗಿಸಿಕೊಳ್ಳಲು ಇರುವಂತಹ 10,000 താലന്ത് നീ തന്നു തീർക്കുക. ಆ 10,000 ಚಿನ್ನದ ನಾಣ್ಯಗಳನ್ನು ನನಗೆ ಮರಳಿಸಬೇಕು. നിനക്ക് ഇളവില്ല. ನಿನಗೆ ಅಂತಹ ಮನ್ನಾ ಇಲ್ಲ. നീ ഇളവില്ല. ನಿನಗೆ ಮನ್ನಾ ಮಾಡುವುದಿಲ್ಲ. ഹല്ലേലൂയ, 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 Hallelujah. 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 Praise the Lord. Praise the Lord. Praise the Lord. Praise the Lord. സ്നേഹമുള്ളവരെ, പ്രിയരേ, എന്താ യേശു പഠിപ്പിച്ചത്? യേಸು ಏನನ್ನು ಇಲ್ಲಿ ನಮಗೆ ಕಲಿಸಿಕೊಟ್ಟದ್ದು? ഇവിടെ യജമാനൻ ആരാ? ಇಲ್ಲಿ ಯಜಮಾನನೆಂಬುದು ಯಾರು? യജമാനൻ ആരാ? ಯಜಮಾನನು ಯಾರು? യജമാനൻ നമ്മുടെ ദൈവമാണ്. ಯಜಮಾನನೆಂಬುದು ನಮ್ಮ ದೇವರು. ആ ദൈവം നിനക്ക് എന്ത് ചെയ്തു? ಆ ದೇವರು ನಿನಗಾಗಿ ಏನನ್ನು ಮಾಡಿದರು? ആ ദൈവം നിന്റെ 10,000 കടം ഇളച്ചു തന്ന് കഴിഞ്ഞു. ನಿನ್ನ 10,000 ಇರುವಂತಹ ಸಾಲವನ್ನು ತೀರಿಸಿಕೊಟ್ಟಾಯಿತು. ഹല്ലേലൂയ, 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 ഹല്ലേലൂയ. നിന്റെ 10,000 ഇളച്ചു തന്ന് കഴിഞ്ഞു. ನಿನ್ನ 10,000ಕ್ಕೂ ಮೇಲೂ ನಿನಗೆ ಸಾಲ ತೀರಿಸಿ ಆಯಿತು. ഹല്ലേലൂയ, ഹല്ലേലൂയ. ആ ദൈവത്തിന്റെ കാരണ, ಆ ದೇವರ ಕರುಣೆ, അത് ദൈവത്തിന്റെ കാരണ, ಅದು ದೇವರ ಕರುಣೆ, അത് ദൈവത്തിന്റെ ക്ഷമ, ಅದು ದೇವರ ಕ್ಷಮೆಯಾಗಿದೆ, അത് ദൈവത്തിന്റെ ക്ഷമ, ಅದು ದೇವರ ಕ್ಷಮೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ എന്താ ഇവിടെ ഇരിക്കാൻ കാരണം? ನಾವು ಇಲ್ಲಿ ಇರಲು ಕಾರಣವೇನು? നമ്മൾ ഇപ്പോൾ ഇവിടെ ഇരിക്കാൻ കാരണം, ನಾವು ಇಲ್ಲಿ ಇರಲು ಕಾರಣ ദൈവം നമുക്ക് ഇളച്ചു തന്നതുകൊണ്ടാണ്. ದೇವರು ನಮ್ಮ ಸಾಲ ತೀರಿಸಿರುವುದರಿಂದ. അതുകൊണ്ടാണ് നമ്മളോട് ഇരിക്കാൻ. ನಾವು ಇಲ್ಲಿ ಇರಲು ಕಾರಣ ಅದಕ್ಕೆ. ദൈവം നമ്മോട് കാണിച്ച ക്ഷമ, ದೇವರು ನಮ್ಮ ಮೇಲೆ ತೋರಿದಂತಹ ಕ್ಷಮೆ, ദൈവം നമ്മോട് കാണിച്ച കരുണ, ದೇವರು ನಮ್ಮ ಮೇಲೆ ತೋರಿಸಿದಂತಹ ಕರುಣೆ, ദൈവം നമ്മോട് കാണിച്ച ദയ, ದೇವರು ನಮ್ಮ ಮೇಲೆ ತೋರಿದಂತಹ ದಯೆ. ഹല്ലേലൂയ, 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 ഹല്ലേലൂയ. അതല്ലാതെ ബൈബിളിൽ ഇങ്ങനെ ഒരു ഉപമയുണ്ടല്ലോ എന്ന് നീ ചിന്തിച്ചുകൊണ്ടിരുന്നു കഴിഞ്ഞാൽ, ಬೈಬಲಲ್ಲಿ ಇಂತಹ ಒಂದು ಸಾಮರ್ಥ್ಯ ಇದೆ ಅಂತ ಚಿಂತಿಸುತ್ತಾ ಇದ್ದರೆ, ഈ ബൈബിളിലെ സംഭവം നീയും തമ്മിൽ ഒരു ബന്ധം ഇല്ലാണ്ടാകും. ಈ ಬೈಬಲಲ್ಲಿರುವ ವಿಷಯವಾಗಿ ನೀನು ಆಗಿ ಯಾವ ಸಂಬಂಧ ಇರುವುದಿಲ್ಲ. നീ ഇവിടെ ഇരിക്കാൻ കാരണം, ನೀನು ಇಲ್ಲಿ ಇರಲು ಕಾರಣ ദൈവം നിന്നോട് കാണിച്ച ക്ഷമ കൊണ്ടാണ്. ದೇವರು ನಿನ್ನ ಮೇಲೆ ತೋರಿಸಿದಂತಹ ಕ್ಷಮೆಯಿಂದ, ദൈവം നിന്നോട് കാണിച്ച കരുണ കൊണ്ടാണ്. ದೇವರು ನಿನ್ನ ಮೇಲೆ ತೋರಿದಂತಹ ಕರುಣೆಯಿಂದ, ദൈവം നിന്നോട് കാണിച്ച, ದೇವರು ನಿನ್ನ ಮೇಲೆ ತೋರಿಸಿದಂತಹ ദയ കൊണ്ടാണ്. ದಯೆಯ ಮುಖಾಂತರ അത് നമ്മൾ തിരിച്ചറിയണം. ಅದನ್ನು ನಾವು ತಿಳಿದಿರಬೇಕು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നമുക്ക് എത്രയോ കടങ്ങൾ ഉണ്ടായിരുന്നു, ನಮಗೆ ಎಷ್ಟೋ ಸಾಲಗಳಿರಬಹುದು, നമുക്ക് എത്രയോ പാപങ്ങൾ ഉണ്ടായിരുന്നു, ನಮಗೆ ಎಷ್ಟೋ ಪಾಪಗಳಿದ್ದವು. ഏതെല്ലാം പാപക്കെട്ടുകൾക്ക് അടിമപ്പെട്ടവരാണ്. ಯಾವೆಲ್ಲ ಪಾಪದ ಕಟ್ಟುಗಳಲ್ಲಿ ನಾವು ಬಿದ್ದಿದ್ದೆವು.
ഏതെല്ലാം കുറ്റങ്ങൾക്ക് നമ്മൾ അകപ്പെട്ടു പോയാലും ತುಂಬಾ ತಪ್ಪುಗಳಲ್ಲಿ ನಾವು ಬಿದ್ದಿರಬಹುದು. ഹല്ലേലൂയ 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 ഹല്ലേലൂയ. ഹല്ലേലൂയ. കഴിഞ്ഞ ദിവസം ഒരു യുവാവ് അച്ഛന്റെ മുറി വന്നിട്ട് ಕಳೆದ ಇಂದಿನ ದಿನ ಗುರುಗಳ ಹತ್ತಿರ ಒಬ್ಬ ಯುವಕ ಬಂದು നിലവിളിയോടെ നിലവിളി. ಅವನು ಗುರುಗಳ ಹತ್ತಿರ ಬಂದು ಅಳುತ್ತಲೇ ಇದ್ದಾನೆ. അയാൾക്ക് ഭാര്യയുണ്ട്, 4 മക്കളുമുണ്ട്. ಆ ಯುವಕನಿಗೆ ಹೆಂಡತಿ ಇತ್ತು, ಮಕ್ಕಳು ಇತ್ತು. 4 മക്കളുണ്ട്. 4 ಮಕ್ಕಳು ಸಹ ಇದ್ದ. എന്നിട്ട് നിലവിളിയോടെ നിലവിളി. ಆದರೆ ಅವನು ಗುರುಗಳ ಹತ್ತಿರ ಬಂದು ಕಣ್ಣೀರಿಡುತ್ತಾನೆ. എന്തിനാ നിലവിളിക്കുന്ന? ಗುರುಗಳು ಕೇಳಿದ, ಯಾಕೆ ನೀನೀಗ ಅಳುತ್ತಿ? ഞാൻ എൻ്റെ അപ്പനെ ഒത്തിരി ദ്രോഹിച്ചിട്ടുണ്ട്. ನಾನು ನನ್ನ ತಂದೆಯನ್ನು ತುಂಬಾ ದ್ರೋಹ ಮಾಡಿದ್ದೇನೆ. ഇന്നെനിക്ക് ആ മനസ്സിൽ കിടക്കുന്ന വിഷമമാണത്. ಇವತ್ತು ನನ್ನ ಮನಸ್ಸಲ್ಲಿರುವಂತಹ ವೇದನೆ ಇದು. എൻ്റെ അമ്മയെ ഞാൻ ഒത്തിരി ദ്രോഹിച്ചിട്ടുണ്ട്. ನನ್ನ ತಾಯಿಗೆ ತುಂಬಾ ದ್ರೋಹ ಕೊಟ್ಟಿದ್ದೇನೆ. ഇന്ന് അവർ രണ്ടുപേരും ജീവിച്ചിരിപ്പില്ല. ಇವತ್ತು ಅವರಿಬ್ಬರು ಸಹ ಜೀವನದಲ್ಲಿ ಇಲ್ಲ. ഞാൻ ഒത്തിരി ക്രൂരത അവരോട് ഞാൻ കാണിച്ചിട്ടുണ്ട്. ಅವರ ಮೇಲೆ ತುಂಬಾ ಕ್ರೂರತನ ತೋರಿಸಿದ್ದೇನೆ. എൻ്റെ അപ്പൻ രോഗിയായി കിടന്നപ്പോ ನನ್ನ ತಂದೆ ರೋಗಿಯಾಗಿದ್ದಾಗ ചെയ്യാവുന്ന സഹായങ്ങളൊന്നും ഞാൻ ചെയ്തില്ല. ಮಾಡಬೇಕಾದಂತಹ ಸಹಾಯಗಳು ಏನನ್ನು ಮಾಡಲಿಲ್ಲ. മരുന്ന് പോലും ഞാൻ നിഷേധിക്കുകയാണ് ചെയ്തത്. ಔಷಧಿ ಸಹ ಅವರಿಗೆ ಬೇಕಾದ ರೀತಿ ತೆಗೆದುಕೊಡಲಿಲ್ಲ. മരുന്ന് വാങ്ങാനുള്ള പണം എനിക്കുണ്ടായിരുന്നു. ಔಷಧಿ ತೆಗೆಯಲು ಬೇಕಾದಂತ ಹಣ ಎಲ್ಲ ನನಗೆ ಇತ್ತು. അത് ഞാൻ നിഷേധിക്കുകയാണ്. ಆದರೆ ಅವೆಲ್ಲವನ್ನು ನಿಷೇಧಿಸಿದೆ. ഇന്ന് എൻ്റെ മനസ്സെന്ന് പറയാ വേദനയാണ്. ಇವತ್ತೇ ನನ್ನ ಮನಸ್ಸಿಡಿ ವೇದನೆಯಲ್ಲಿ ತುಂಬಿದೆ. എൻ്റെ അമ്മ രോഗിയായി കിടന്നപ്പോ ನನ್ನ ತಾಯಿ ರೋಗಿಯಾಗಿದ್ದಾಗ ആശുപത്രി കൊണ്ടുപോകാൻ പല പ്രാവശ്യം എൻ്റെ അമ്മേനോട് പറഞ്ഞു. ಆಸ್ಪತ್ರೆ ಕೊಂಡೋಗಂತ ಹಲವು ಸಾರಿ ಕೇಳಿಕೊಂಡಿದ್ದಾರೆ. അമ്മയുടെ കണ്ണിന് കാഴ്ച നഷ്ടപ്പെട്ടുകൊണ്ടിരിക്കുക. ತಾಯಿಯ ಕಣ್ಣಿನ ಕಾಣುವಿಕೆ ದೃಷ್ಟಿ ಕಡಿಮೆಯಾಗುತ್ತಿತ್ತು. ഞാനത് ശ്രദ്ധിച്ചില്ല. ನಾನು ಅದನ್ನು ಗಮನಿಸಲಿಲ್ಲ. അവസാനം അമ്മയുടെ കാഴ്ച പോയി. ಕೊನೆಗೆ ತಾಯಿಯ ದೃಷ್ಟಿ ಕಳೆದುಕೊಂಡಳು. ഞാൻ ചെയ്യേണ്ടിയിരുന്ന നന്മ ചെയ്യാതെ വന്നുപോയി. ನಾನು ಮಾಡಬೇಕಾದಂತ ಒಳ್ಳೆ ಕಾರ್ಯಗಳನ್ನು ಮಾಡದೇ ಇದ್ದೆ. ഞാൻ എൻ്റെ അപ്പനെയും അമ്മയെയും ನಾನು ನನ್ನ ತಂದೆ ತಾಯಿಯನ್ನು ശുശ്രൂഷിക്കേണ്ടതായിരുന്നു. ಶುಶ್ರೂಷೆ ಮಾಡಬೇಕಾಗಿತ್ತು. സ്നേഹിക്കേണ്ടതായിരുന്നു. ಅವರನ್ನು ಪ್ರೀತಿಸಬೇಕಿತ್ತು. അവരെ സംരക്ഷിക്കേണ്ടതായിരുന്നു. ಅವರನ್ನು ರಕ್ಷಿಸಬೇಕಿತ್ತು. അത് കൊടുക്കാതെ പോയാലുള്ള വിഷമമാണ് ഇന്ന് എനിക്ക്. ಅದನ್ನು ಕೊಡದೆ ಹೋಗದ ಆ ದುಃಖ ನನ್ನಲ್ಲಿ ಇದೆ. പ്രിയപ്പെട്ടവരെ, ಪ್ರಿಯರೇ, ചെറുപ്പകാലത്ത് ನಮ್ಮ ಯುವತನದಲ್ಲಿ നമ്മള് മക്കളായിരിക്കുമ്പോ ನಾವು ಮಕ್ಕಳಾಗಿರುವಾಗ എത്രയോ കടങ്ങൾ നമുക്കുണ്ടാക്കി, ಎಷ್ಟೋ ಸಾಲಗಳು ನಮಗಿವೆ, എത്രയോ ദ്രോഹങ്ങൾ നമ്മൾ ചെയ്തിട്ടുണ്ട്, ಎಷ್ಟೋ ದ್ರೋಹಗಳು ನಾವು ಮಾಡಿಬಿಟ್ಟಿದ್ದೇವೆ, എത്രയോ ബന്ധനങ്ങൾ നമുക്കുണ്ടായി, ಎಷ್ಟೋ ಬಂಧನಗಳು ನಮ್ಮಲ್ಲಿವೆ, എത്രയോ പാപക്കെട്ടുകളിലൂടെ നമ്മൾ കടന്നുപോയി, ಎಷ್ಟೋ ಪಾಪದ ಕಟ್ಟುಗಳಲ್ಲಿ ನಾವು ಹಾದು ಹೋಗುತ್ತಿದ್ದೇವೆ, ആരെല്ലാം നമ്മൾ ദ്രോഹിച്ചു, ಯಾರೆಲ್ಲವರನ್ನು ನಾವು ದ್ರೋಹಿಸಿದ್ದೇವೆ. എന്നാൽ ಆದರೆ നമ്മുടെ കണക്ക് പുസ്തകത്തില് ನಮ್ಮ ಲೆಕ್ಕದ ಪುಸ್ತಕದಲ್ಲಿ നമ്മുടെ കണക്ക് പുസ്തകത്തില് ನಮ್ಮ ಲೆಕ್ಕ ಪುಸ್ತಕದಲ್ಲಿ ഇതെല്ലാം എഴുതി ചേർത്ത് വെച്ചിട്ടുണ്ട്. ಇವೆಲ್ಲವನ್ನು ಬರೆದಿಟ್ಟಿದೆ. ഇത് എഴുതുന്ന ഒരു ദൈവം നമുക്കുണ്ട്. ಇದನ್ನು ಬರೆಯುವಂತ ದೇವರೊಬ್ಬರು ನಮಗಿದ್ದಾನೆ. ആ ദൈവം, ಆ ದೇವರು നമ്മുടെ എല്ലാ കടവും വീട്ടിയതിരിക്കുന്നു. ನಮ್ಮ ಎಲ್ಲ ಸಾಲವನ್ನು ತೀರಿಸಿದ್ದಾರೆ. ഇന്ന് നമ്മളെ ജീവിക്കാൻ അനുവദിക്കുന്നു. ಇವತ್ತು ನಮ್ಮನ್ನು ಜೀವಿಸಲು ನಮಗೆ ಅನುಮತಿ ಕೊಟ್ಟಿದ್ದಾರೆ. ഇന്നും നമ്മെ സംരക്ഷിക്കുന്നു. ಇವತ್ತು ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ഇന്നും നടക്കാൻ ദൈവം നമുക്ക് ശക്തി തരുന്നു. ಇವತ್ತು ನಮಗೆ ನಡೆದಾಡಲು ಶಕ್ತಿ ಕೊಡುತ್ತಿದ್ದಾರೆ. ഇന്ന് ജോലി ചെയ്യാൻ നമുക്ക് ശക്തി തരുന്നു. ಕೆಲಸ ಕಾರ್ಯವನ್ನು ಮಾಡಲು ಶಕ್ತಿ ನೀಡುತ್ತಿದ್ದಾರೆ. നമ്മുടെ കുടുംബത്തെ ദൈവം ഇന്ന് അനുഗ്രഹിക്കുന്നു. ನಮ್ಮ ಕುಟುಂಬಗಳನ್ನು ಅನುಗ್ರಹಿಸುತ್ತಿದ್ದಾರೆ. ಇವೆಲ್ಲವೂ ദൈവം നൽകിയ ದೇವರು ಕೊಟ್ಟಂತಹ ഇളവ് മാത്രമാണ്. ಆ ಸಾಲ ತೀರಿಸುವಿಕೆ ദൈവം ഇളച്ചത് കൊണ്ടാണ്. ದೇವರು ಮನ್ನಿಸಿದರಿಂದ. ഹല്ലേലൂയ, 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 ഹല്ലേലൂയ. യജമാനൻ ദൈവമാണ്. പ്രിയപ്പെട്ടവർ, ನೋಡಿ, ಯಜಮಾನನೆಂಬುದು ದೇವರಾಗಿದ್ದಾನೆ. 10,000 വിളച്ച് കിട്ടിയവരാണ് ഇവിടെ ഇരിക്കുന്ന ഓരോരുത്തരും. 10,000 ಮನ್ನಿಸಲ್ಪಟ್ಟವರು ಇಲ್ಲಿರುವಂತದ್ದು. ഈ ദൈവത്തിന്റെ അടുത്തേക്ക് ഒന്ന് കടന്നു വന്നേ. ಈ ದೇವರ ಹತ್ತಿರಕ್ಕೆ ನೀನು ಬಾ. ഇളച്ചു തന്ന ദൈവത്തിന്റെ രൂപം നീ മനസ്സിൽ ಆ കൊണ്ടുവന്നു. ಮನ್ನಿಸಿಕೊಟ್ಟಂತಹ ದೇವನ ರೂಪವನ್ನು ನೀನೊಮ್ಮೆ ಕಾಣು. എത്രയോ പാപങ്ങൾ ചെയ്തു കൂട്ടിയവരാണ് ഞാൻ. ಎಷ್ಟೋ ತಪ್ಪುಗಳನ್ನು ಮಾಡಿದವರು ನಾವು. എത്രയോ ബന്ധനങ്ങളിൽ കെട്ട ഒരു വ്യക്തിയാണ് ಎಷ್ಟೋ ഞാൻ. ಬಂಧನ ಕಟ್ಟುಗಳಲ್ಲಿ ಇದ್ದವರು ನಾವು. ദൈവം അതൊന്നും പരിഗണിച്ചില്ല. ದೇವರು ಅದನ್ನೇನು ನೋಡಲಿಲ್ಲ. അത് പരിഗണിച്ചിരുന്നുവെങ്കിൽ ಅದನ್ನು ಪರಿಗಣಿಸಿದರೆ ഞാൻ ഇവിടെ ഉണ്ടാകുമായിരുന്നില്ല. ನಾನು ಇಲ್ಲಿ ಇರುತ್ತಿರಲಿಲ್ಲ. എന്നോട് ദയ കാട്ടിയവനാണ് എൻ്റെ ദൈവം. ನನ್ನಲ್ಲಿ ದಯೆ ತೋರಿಸಿದವನು ನನ್ನ ದೇವನು. എന്നോട് കരുണ കാണിച്ചൊരു ദൈവമാണ് എനിക്കുള്ളത്. ನನ್ನಲ್ಲಿ ಕರುಣೆ ತೋರಿಸಿದ ಒಬ್ಬ ದೇವನು ನನ್ನ. എന്നോട് ദയ കാണിച്ചൊരു ദൈവമാണ് എൻ്റെ. ನನ್ನಲ್ಲಿ ದಯೆ ತೋರಿಸಿದ ಒಬ್ಬ ದೇವನು ನಮ್ಮ. 10,000 10,000 10,000 10,000ದಷ್ಟು
ഇളവും മേടിച്ചവനാണ് ಆ ಮನ್ನಿಸಲ್ಪಟ್ಟವನು ನಾನು. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. 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 ഈ സന്നിധിയിലിരിക്കാൻ ഒരു യോഗ്യതയോ അർഹതയോ എനിക്കില്ല. ಈ ಸನ್ನಿಧಿಯಲ್ಲಿ ಕೂತ್ಕೊಳ್ಳಲು ಯಾವ ಯೋಗ್ಯತೆ ಅರ್ಹತೆಯೂ ನನಗಿಲ್ಲ. തീർത്തും അയോഗ്യനാണ് ഞാൻ. ನಾನು ತುಂಬಾ ಅಯೋಗ್ಯನಾಗಿದ್ದೇನೆ. ദൈവമേ എന്ന് വിളിക്കാനുള്ള ഒരു യോഗ്യത പോലും എനിക്കില്ല. ಪ್ರಭುವೇ ಅಂತ ಕರೆಯಲು ಯೋಗ್ಯತೆ ನನಗಿಲ್ಲ. അത്രയും അർഹതയില്ലാത്തവനാണ് ഞാൻ. ಅಷ್ಟು ಯೋಗ್ಯತೆ ಇಲ್ಲದವನು ನಾನು. എന്നോടാണ് ദൈവം കരുണ കാട്ടി. ಆ ನನ್ನ ಮೇಲೆ ದೇವರು ಕರುಣೆ ತೋರಿಸಿರುವ, എന്നോടാണ് ദൈവ കാണിച്ചത്. ನನ್ನ ಮೇಲೆ ಆತನು ದಯ ತೋರಿಸಿರುವನು. എന്നോടാണ് ദൈവം ನನ್ನ ಮೇಲೆ ಆಗಿದ್ದಾರೆ ക്ഷമ കാണിച്ചത്, ಕ್ಷಮೆಯನ್ನು ತೋರಿರುವನು. ഹല്ലേലൂയ ഹല്ലേലൂയ. 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 ഹല്ലേലൂയ. രണ്ടാമത്തെ കാര്യം, ಎರಡನೆಯ ಕಾರ್ಯ, ഈ 10,000 ഇളച്ച് കിട്ടിയവൻ എന്ത് ചെയ്തു? ಈ 10,000 ಮನ್ನಿಸಲ್ಪಟ್ಟವ ಏನು ಮಾಡಿದ? തന്റെ സഹസേവകനെ കണ്ടപ്പോ, ತನ್ನ ಸಹಸೇವಕನನ್ನು ಕಂಡಾಗ, തനിക്ക് 100 ധനാറ തരാനുണ്ടായിരുന്ന ഒരു വ്യക്തിയെ കണ്ടപ്പോ, ತನಗೆ 100 ಬೆಳ್ಳಿ ನಾಣ್ಯಗಳು ಸಿಗ್ಬೇಕಾಗಿದ್ದವ, അത് കൊടുത്തു വിട്ടുവാൻ അവൻ കൽപ്പിച്ചു. ಅದನ್ನು ತೀರಿಸಬೇಕಂತ ಅಪ್ಪಣೆ ಮಾಡುತ್ತಾನೆ. അവൻ പറഞ്ഞു, ಅವನು ಹೇಳುವಂತದ್ದು, എന്നോട് ക്ഷമിക്കണമേ, ನನ್ನಲ್ಲಿ ಕ್ಷಮಿಸ್ಬೇ, നീ കൊടുത്തു വിട്ടാൻ സാധ്യമല്ല. ನನಗೆ ಸಾಲ ತೀರಿಸಲು ಸಾಧ್ಯವಿಲ್ಲ. പക്ഷേ ಆದರೆ ആ സേവകൻ സഹസേവകനോട് ക്ഷമിച്ചില്ല. ಆದರೆ ಆ ಸೇವಕನು ತನ್ನ ಜೊತೆ ಸೇವಕನಲ್ಲಿ ಕ್ಷಮಿಸಲಿಲ್ಲ. ആ സഹസേവനെ അവൻ കാരാഗ്രഹത്തിലാക്കി. ಆ ಸಹ ಸೇವಕನನ್ನು ಜೈಲಿಗೆ ಅಟ್ಟುತ್ತಾನೆ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. 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 ഇവിടെ നീ ശ്രദ്ധിക്കേണ്ട ഒരു കാര്യമുണ്ട്. ಇಲ್ಲಿ ನೀನು ಗಮನಿಸಬೇಕಾದ ಒಂದು ವಿಷಯವಿದೆ. നീ ആരാണ്? ನೀನು ಯಾರಾಗಿದ್ದಿ? നീ ക്ഷമ കിട്ടിയ ഒരു മകനാണ്. ನೀನು ಕ್ಷಮೆ ಲಭಿಸಿದಂತಹ ಒಬ್ಬ ಮಗನಾಗಿದ್ದಿ. ദൈവത്തിന്റെ ക്ഷമ കിട്ടിയ ഒരു മകളാണ്. ದೇವರ ಕ್ಷಮೆ ಸಿಕ್ಕಿದಂತಹ ಒಬ್ಬಳು ಮಗಳಾಗಿದ್ದಿ. നീ ಆಗಿರುವಂತಹ ನೀನು നിന്നെ ദ്രോഹിച്ച വ്യക്തിയോട് നിനക്ക് ക്ഷമിക്കാൻ സാധിക്കുന്നില്ലേ? ನಿನ್ನನ್ನು ದ್ರೋಹಿಸಿದ ವ್ಯಕ್ತಿಯಲ್ಲಿ ನಿನಗೆ ಕ್ಷಮಿಸಲು ಆಗುತ್ತಿಲ್ವಾ? ദൈവം നിന്നോട് ചോദിക്കുന്ന ചോദ്യം, ದೇವರು ನಿನ್ನಲ್ಲಿ ಕೇಳುವಂತಹ ಒಂದು ಪ್ರಶ್ನೆ, മകനെ, ಮಗನೇ, മകളെ, ಮಗಳೇ, നിന്നെ ദ്രോഹിച്ചവനോട് നീ ക്ഷമിക്കുന്നില്ലേ? ನಿನಗೆ ದ್ರೋಹ ಮಾಡಿದವರಲ್ಲಿ ನೀನು ಕ್ಷಮಿಸುತ್ತಾ ಇಲ್ವಾ? നിനക്ക് ക്ഷമിക്കാൻ സാധിക്കുന്നില്ലേ? ನಿನಗೆ ಕ್ಷಮಿಸಲು ಸಾಧ್ಯವಾಗುತ್ತಿಲ್ವಾ? ഹല്ലേലൂയ ഹല്ലേലൂയ. 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 ഒരു വശത്ത് ಒಂದು ದಿಕ್ಕಿನಲ್ಲಿ 10,000 ഇളച്ച് കിട്ടിയതിന്റെ സന്തോഷത്തിൽ നീ ജീവിക്കുകയാണ്. 10,000 ಸಾಲ ತೀರಿಸಿದಂತಹ ಸಂತೋಷದಲ್ಲಿ ಬದುಕುತ್ತಿ. ആ സന്തോഷം നിനക്കുണ്ട്. ಆ ಸಂತೋಷ ನಿನ್ನೊಳಗೆ ಇದೆ. അതാ നീ ഇപ്പോഴും ജീവിച്ചിരിക്കുന്നത്. ಆದ್ದರಿಂದ ನೀನು ಜೀವಿಸುತ್ತಾ ಇದ್ದಿ. നീ ಅಂತಹ ನೀನು നിനക്ക് തരാനുള്ളവനെ നീ ജയിലിൽ അടച്ചിട്ടാണ് ഇവിടെ ഇരിക്കുന്നത്. ನಿನಗೆ ಕೊಡಲಿರುವವನನ್ನು ನೀನು ಹೋಗಿ ಜೈಲಿಗೆ ಹಾಕಿದ್ದಿ. നിനക്ക് തരാനുള്ള 100 ധനാറ, ನಿನಗೆ ಸಿಗಲಿರುವಂತಹ 100 ಬೆಳ್ಳಿ ನಾಣ್ಯ, അത് കിട്ടാത്തവനെ ಅದು ನಿನಗೆ ಲಭಿಸದ നീ ക്ഷമിക്കുന്നില്ല എങ്കിൽ, ನೀನು ಕ್ಷಮಿಸದೆ ಹೋದರೆ നീನು ಅವನನ್ನು കാരാഗ്രഹത്തിൽ അടച്ചിരിക്കുക. ಕಾರಾಗೃಹಕ್ಕೆ ಹಾಕಿರುವಿ. അവനെ ജയിലിൽ അടച്ചിട്ടാണ് നീ സന്തോഷിക്കുന്നത്. ಅವನನ್ನು ಜೈಲಿಗೆ ಅಟ್ಟಿಕೊಂಡು ನೀನು ಸಂತೋಷ ಪಡುತ್ತಿ. അത് പാടില്ല. ಅದು ಮಾಡಬಾರದು. അത് തിന്മയാണ്. ಅದು ತಪ್ಪಾಗಿದೆ. ആ സന്തോഷം, ಆ ಸಂತೋಷವು പാപമാണ്. ಪಾಪವಾಗಿದೆ. ഹല്ലേലൂയ ഹല്ലേലൂയ. ഹല്ലേലൂയ ഹല്ലേലൂയ. ഹല്ലേലൂയ. ചിലര് വെറുതെ ഇരുന്ന് പറയുവേ, ಕೆಲವರು ಸುಮ್ಮನೆ ಇದ್ಕೊಂಡು ಹೇಳ್ತಾರೆ, അവൻ എന്നെ ദ്രോഹിച്ചവനാ, ಅವನು ನನಗೆ ದ್ರೋಹ ಕೊಟ್ಟವ, അവന്റെ കാലൊടിയണം, ಅವನ ಕಾಲು ಮುರಿಯಬೇಕು, അവന് വണ്ടി മുട്ടണം, ಅವನು ಗಾಡಿ ತಾಗಬೇಕು, അവന് വണ്ടി ഇടിക്കണം, ಅವನ ಗಾಡಿ ಗುದ್ದಬೇಕು, അവന്റെ കൈകാലം ഒടിയണം. ಅವನ ಕೈಕಾಲುಗಳು ಮುರಿಯಬೇಕು. ഇങ്ങനെ ഇരുന്ന് ശപിക്കുന്നവരുണ്ട്. ಹೀಗೆ ಶಾಪ ಮಾಡುವವರಿದ್ದಾರೆ, ಶಪಿಸುವ. അതാണ് നീ ചെയ്യേണ്ടത്. ಅದನ್ನು ನೀನು ಮಾಡಬೇಕಾಗೆ. അങ്ങനെ പറയാനും ചിന്തിക്കാനും നിനക്ക് എന്ത് അർഹത? ಹಾಗೆ ಹೇಳಲು ಚಿಂತಿಸಲು ನಿನಗೆ ಯಾವ ಯೋಗ್ಯತೆ? അങ്ങനെ നീ ചിന്തിക്കുമ്പോ ಹೀಗೆ ಚಿಂತಿಸುವಾಗ ദൈവം എന്ത് ചെയ്യും? ದೇವರೇನು ಮಾಡುತ್ತಾರೆ?
ദൈവം ഇളച്ചു തന്നത് മുഴുവൻ തിരിച്ചെടുത്തു. ದೇವರು ನಿನಗೆ ಮನ್ನಿಸಿ ಬಿಟ್ಟಂತ ಎಲ್ಲವನ್ನು ಹಿಂಪಡೆಯುತ್ತಾರೆ. ദൈവം ഇളച്ചു തന്നത് മുഴുവൻ ദൈവം തിരിച്ചെടുക്കും. ದೇವರು ಸಾಲ ತೀರಿಸಿದಂತ ಎಲ್ಲವನ್ನು ಮರಳಿ ಪಡೆಯುತ್ತಾರೆ. ആരോഗ്യവാനായിരുന്നു നീ രോഗിയായി മാറും. ಆರೋಗ್ಯವಂತಾಗಿದ್ದಿ ಮತ್ತೆ ನೀನು ರೋಗಿಯಾಗುವಿ. സമ്പന്നനായിരുന്നു നീ ദരിദ്രനായി മാറും. ನೀನು ಶ್ರೀಮಂತನಾಗಿದ್ದಿ ದರಿದ್ರನಾಗುವಿ. എല്ലാം ഉണ്ടായിരുന്ന നീ തകരും. ಎಲ್ಲಾ ರೀತಿಯಲ್ಲೂ ನೀನು ಬಿದ್ದೋಗುತ್ತಿ. നിനക്ക് കിട്ടിയ ഇളവ് മുഴുവൻ ദൈവം തിരിച്ചെടുക്കും. ನಿನಗೆ ಸಾಲ ತೀರಿಸಿಕೊಟ್ಟದೆಲ್ಲವನ್ನು ಹಿಂಪಡೆಯುತ್ತಾರೆ. അതാണ് ദൈവത്തിന്റെ പേര. ಅದಾಗಿದೆ ದೇವರು ಮಾಡುವಂತಹ ಕೆಲಸ. അതാണ് ഈ ഉപമയുടെ അർത്ഥം. ಅದಾಗಿದೆ ಈ ಸಾಮತಿಯ ಅರ್ಥ. ഹല്ലേലൂയ. ಹಲ್ಲೆಲೂಯಾ. 10,000 ഇളച്ചു കൊടുത്ത യജമാനൻ 10,000 ಚಿನ್ನದ ನಾಣ್ಯಗಳನ್ನು ಮನ್ನಿಸಿ ಬಿಟ್ಟಂತ ಯಜಮಾನ 10,000 ഇളച്ചു കിട്ടിയവനെ ಈ 10,000 ಮನ್ನಿಸಿ ಬಿಟ್ಟವನನ್ನು ആ ഇളവ് ക്യാൻസൽ ആക്കി ಆ ಸಾಲವನ್ನು ಮನ್ನಿಸದೆ അവനെ ജയിലിൽ അടച്ചു. ಅವನನ್ನು ಜೈಲಿಗೆ ಹಾಕುತ್ತಾರೆ. അതാണ് ദൈവം പറയുന്നത്. ಅದನ್ನು ಇಲ್ಲಿ ಹೇಳುವಂತದ್ದು 32ാം വാക്യം. 32ನೇ ವಾಕ್ಯ ನೋಡಿ. 32ാം വാക്യം 18:32 ನೋಡಿ. 18:32. ರಾಜನು ಅವನನ್ನು ಕರೆಯಿಸಿ, ಎಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯ ತೋರಿಸಬೇಕಿತ್ತು ಅಲ್ಲವೇ? ഞാൻ നിന്നോട് ദയ കാണിച്ചതുപോലെ ನಾನು ನಿನಗೆ ದಯ ತೋರಿಸಿದಂತೆ നിന്റെ ജൊതകാരനെ ನಿನ್ನ ಜೊತೆಗಾರನಿಗೆ ದಯ ತೋರಿಸಬೇಕಿತ್ತಲ್ಲವೇ? ഹല്ലേലൂയ. ಹಾಲೇಲುಯ್ಯ. 34ാം വാക്യം. 34ನೇ ವಾಕ್ಯ ನೋಡಿ ಪ್ರಿಯರೇ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. Praise the Lord. Praise the Lord. Hallelujah. Hallelujah. അവനെ കാരാഗ്രഹവാസികൾ കേൾപ്പിച്ചു കൊടുത്തു. ನೋಡಿ, ಅವನಿಗೆ ಕಠಿಣ ಶಿಕ್ಷೆ ಜೈಲಿಗೆ ಹಾಕಿ ಬಿಡುತ್ತಾರೆ. Hallelujah. 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 സ്നേഹമുള്ളവരെ, പ്രിയരേ, നാം ക്ഷമിക്കേണ്ടതിന്റെ വലിയ ഒരു ആത്മീയ കവാടം ദൈവം തുറന്നു തരുക. ನಾವು ಕ್ಷಮಿಸಬೇಕಾದಂತಹ ಒಂದು ದೊಡ್ಡದಾದ ಬಾಗಿಲನ್ನೇ ತೆರೆದು ದೇವರು ಇಲ್ಲಿ ತೋರಿಸಿ നമ്മുടെ ജീവിതത്തിലെ ನಮ್ಮ ಜೀವನದಲ್ಲಿ അനുഗ്രഹത്തിന്റെ ಅನುಗ್ರಹದ ഒരു വാതിൽ ദൈവം തുറന്നു തരിക. ಒಂದು ಬಾಗಿಲನ್ನು ತೆರೆದು ಕೊಡುತ್ತಾರೆ ದೇವರು. ಒಂದು, നീ ആരാ? ನೀನು ಯಾರಾಗಿದ್ದಿ? നീ 10,000 കിട്ടിയവനാണ്. ನೀನು 10,000 ಲಭಿಸಿದವ. ദൈവം തന്നു കഴിഞ്ഞത് ದೇವರು ನಿನಗೆ ನೀಡಿ ಆಯಿತು. നീ ಅಂತಹ ನೀನು നിന്നോട് തെറ്റ് ചെയ്തവരോട് ನಿನ್ನ ಮೇಲೆ ತಪ್ಪೋರಿಸಿದವನಲ್ಲಿ നീ ക്ഷമിക്കുന്നില്ല എങ്കിൽ, ನೀನು ಕ್ಷಮಿಸದೇ ಇದ್ದರೆ ദൈവം നിനക്ക് ഇളച്ചു തന്നതെല്ലാം തിരികെ എടുക്കും. ದೇವರು ನಿನ್ನ ಮನ್ನಿಸಿದಂತ ಎಲ್ಲವನ್ನು ಹಿಂತಿರುಗಿ ಪಡೆಯುತ್ತಾರೆ. ഹല്ലേലൂയ. 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 നമ്മൾ ഇരുകരങ്ങളും നെഞ്ചത്ത് വെച്ച് ಎರಡು ಕರಗಳನ್ನೊಮ್ಮೆ ಹೃದಯದ ಮೇಲಿಟ್ಟುಕೊಂಡು ദൈവം നമുക്ക് നൽകിയ ದೇವರು ನಮಗೆ ಕೊಟ್ಟಂತಹ എല്ലാ അനുഗ്രഹങ്ങളെന്ന് ഓർത്ത് ಎಲ್ಲ ಅನುಗ್ರಹಗಳನ್ನೊಮ್ಮೆ ನೆನೆದು കരങ്ങൾ നെഞ്ചത്തോട് ചേർത്ത് ನಿಮ್ಮ ಕರಗಳನ್ನು ಹೃದಯದ ಮೇಲಿಟ್ಟುಕೊಳ್ಳಿ. ദൈവം നിനക്ക് നല്ല അനുഗ്രഹങ്ങളെന്ന് ഓർക്കുക. ಎಲ್ಲರೂ ಕರಗಳನ್ನು ಹೃದಯದ ಮೇಲಿಟ್ಟುಕೊಳ್ಳಿ. ദൈവം തന്ന അനുഗ്രഹങ്ങളെന്ന് ഓർക്കുക. ದೇವರು ಕೊಟ್ಟಂತ ಅನುಗ್ರಹಗಳನ್ನೆಲ್ಲ ಮನಸ್ಸಿಗೆ ತಂದು ದೇವರು 10,000 തന്നാണ് നിന്നെ അനുഗ്രഹിച്ചത്. 10,000 ಕೊಟ್ಟು ನಿನ್ನನ್ನು ಮನ್ನಿಸಿ. യജമാനൻ ദൈവമാണ്. ಯಜಮಾನನು ದೇವರಾಗಿದ್ದಾನೆ. ദൈവം നിന്നെ അനുഗ്രഹിച്ചത്, ಆ ದೇವರು ನಿನ್ನನ್ನು ಆಶೀರ್ವದಿಸಿದ್ದು 10,000 നൽകിയ 10,000 ನೀಡಿ. ഹല്ലേലൂയ. 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 Praise the Lord. Praise the Lord. Praise the Lord. Praise the Lord. ഈ 10,000 സമ്പാദ്യം നിന്റെ കയ്യിലുണ്ട്. ഇപ്പോ ಈ 10,000 ಸೊತ್ತು ನಿನ್ನಲ್ಲಿ ಇದೆ. ആ സ്വത്ത് ദൈവം നിനക്ക് വലിയ കൃപകളാണ്. ಆ ಸೊತ್ತೆಂಬುದು ದೇವರು ಕೊಟ್ಟಂತಹ ಕೃಪೆಗಳು. അനേകം കൃപകൾ ദൈവം നിന്നിലേക്ക് ഒഴുക്കി. ಅನೇಕ ಕೃಪೆಗಳನ್ನು ನಿನ್ನಲ್ಲಿ ಸುರಿಸಿದ್ದಾರೆ ದೇವರು. ഹല്ലേലൂയ. 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 വലതേറി ഉയർത്തി ഹല്ലേലൂയ. ಬಲಗೈಯನ್ನು ಎತ್ತಿ ഹല്ലേലൂയ. ദൈവം എനിക്ക് അനേകം കൃപകൾ ഒഴുക്കിയിട്ടുണ്ട്. ದೇವರು ನನಗಾಗಿ ಅನೇಕ ಕೃಪೆಗಳನ್ನು വലതേ മേലേക്കെത്തി എന്ന് ಹೇಳಿ ದೇವರು ನನಗಾಗಿ ಅನೇಕ ಕೃಪೆಗಳನ್ನು ನೀಡಿದ್ದಾರೆ. ಹೇಳಿ, ಗಟ್ಟಿಯಾಗಿ ಹೇಳಿ. ದೇವರು ನನಗಾಗಿ ಅನೇಕ ಕೃಪೆಗಳನ್ನು ನೀಡಿದ್ದಾರೆ. ಹೇಳಿ, ಸ್ವರ ಎತ್ತಿ ಎಲ್ಲರೂ. Praise the Lord. Praise the Lord. Hallelujah. 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 ദൈവത്തിന്റെ 10,000 സ്വീകരിച്ചവനാണ് ഞാൻ. ದೇವರ 10,000 ಸ್ವೀಕರಿಸಿದವನು ನಾನು. ಹೇಳಿ, ದೇವರ 10,000 ಸ್ವೀಕರಿಸಿದವ ನಾನು. ಹೇಳಿ, ದೇವರ 10,000 ಸ್ವೀಕರಿಸಿದವ ನಾನು.
ഹല്ലേലൂയ 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 ഹല്ലേലൂയ. കൃപ കിട്ടിയ നീ ಕೃಪ ಲಭಿಸಿದಂತಹ ನೀನು നീ കൃപ തിരിച്ചു കൊടുക്കണം. ಆ ಕೃಪೆಯನ್ನು ನೀನು ಕೊಡಬೇಕು. നിനക്ക് കൃപ കിട്ടിയിട്ടുണ്ടെങ്കിൽ ನಿನಗೆ ಕೃಪೆ ಸಿಕ್ಕಿದರೆ മറ്റുള്ളവർക്ക് നീ കൃപ കൊടുക്കണം. ಆ ಕೃಪೆಯನ್ನು ನೀನು ಇನ್ನು ಇತರರಿಗೂ ನೀಡಬೇಕು. കൊടുക്കാറുണ്ടാ? ನೀವು ಕೊಡ್ತೀರಾಗೆ? മറ്റുള്ളവർക്ക് നീ കൃപ കൊടുക്കാറുണ്ടാ? ಬೇರೆಯವರಿಗೆ ಇತರರಿಗೆ ಕೃಪೆಯನ್ನು ಹಂಚುತ್ತೀಯಾ? ദയ കിട്ടിയ നീ ದಯೆ ಸಿಕ್ಕಿದಂತಹ ನಿನಗೆ മറ്റുള്ളവർക്ക് ദയ കൊടുക്കാറുണ്ടാ? ಇತರರಲ್ಲಿ ನೀನು ದಯೆಯನ್ನು ತೋರಿಸುತ್ತೀಯಾ? കരുണ കിട്ടിയ നീ ಕರುಣೆ ಲಭಿಸಿದಂತಹ ನಿನಗೆ ആ കരുണ മറ്റുള്ളവർക്ക് കൊടുക്കാറുണ്ടാ? ಆ ಕರುಣೆಯನ್ನು ಇತರರಿಗೆ ಕೊಡುತ್ತಿದ್ದೀ. സ്നേഹം കിട്ടിയ നീ ಪ್ರೀತಿ ಲಭಿಸಿದಂತಹ ನೀನು മറ്റുള്ളവർക്ക് സ്നേഹം കൊടുക്കാറുണ്ടാ? ಇತರರಿಗೆ ಪ್ರೀತಿಯನ್ನು ಕೊಡುತ್ತೀಯಾ? നീ നിന്റെ മക്കളെ സ്നേഹിക്കും, ನೀನು ನಿನ್ನ ಮಕ್ಕಳನ್ನು ಪ್ರೀತಿಸುತ್ತಿ, നിന്റെ ഭർത്താവിനെ സ്നേഹിക്കും. ನಿನ್ನ ಗಂಡನನ್ನು ಪ್ರೀತಿಸುತ್ತಿ. അത്രേ നീ ചെയ്യുന്നുള്ളൂ. ಅಷ್ಟನ್ನು ಮಾತ್ರ ನೀನು ಮಾಡುವುದು. അത് പോരാ, ಅದು ಸಾಲದು. ദൈവം നിനക്ക് സ്നേഹം നൽകിയതാ. ದೇವರು ನಿನಗೆ ಪ್ರೀತಿ ಕೊಟ್ಟಿದ್ದಾರೆ. ആ സ്നേഹം നീ മറ്റുള്ളവർക്ക് കൊടുക്കാം. ಆ ಪ್ರೀತಿಯನ್ನು ಇತರರಿಗೆ ಕೊಟ್ಟಿದ್ದೀಯಾ? ദൈവം നിന്നോട് ക്ഷമിച്ച് ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ. ആ ക്ഷമ നീ മറ്റുള്ളവർക്ക് കൊടുക്കാം. ಆ ಕ್ಷಮೆಯನ್ನು ನೀನು ಇತರರಿಗೆ ಕೊಟ್ಟಿದ್ದೀಯಾ? ദൈവം നിന്നോട് ദൈവത്തിന്റെ കരുണ നിനക്ക് കിട്ടിയതാ. ದೇವರ ಕರುಣೆ ನಿನಗೆ ಸಿಕ್ಕಿಯಾಯಿತು. ആ കരുണ നീ കൊടുക്കാറുണ്ട്. ಆ ಕರುಣೆಯನ್ನು ನೀನು ಹಿಂತಿರುಗಿ ಕೊಡುತ್ತಿದ್ದೀಯಾ? സ്നേഹമുണ്ട്, ಪ್ರೀತಿ ಇದೆ, ക്ഷമയുണ്ട്, ಕ್ಷಮೆ ಇದೆ, കരുണയുണ്ട്, ಕರುಣೆ ಇದೆ, ദയയുണ്ട്. ದಯೆ ಇದೆ. ഇതെല്ലാം ദൈവം നിനക്ക് നൽകിയിട്ടുണ്ട്. ಇವೆಲ್ಲವನ್ನು ನಿನಗೆ ದೇವರು ಕೊಟ್ಟಿದ್ದಾರೆ. നീ ഇത് ആർക്കെങ്കിലും കൊടുക്കാറുണ്ട്? ಇದನ್ನು ನೀನು ಇತರಿಗೆ ಯಾರಿಗಾದರೂ ಕೊಟ್ಟಿದ್ದೀಯಾ? നിങ്ങൾ പറയും, ನೀವು ಹೇಳ್ತೀರಿ, ഇത് എടവപ്പള്ളിയിലെ വിൻസെന്റ് പോൾ സഖ്യക്കാർ കൊടുക്കേണ്ടതാണ്. ಇದು ವಿಚಾರಣಾ ಕೇಂದ್ರಗಳಲ್ಲೆಲ್ಲ ವಿನ್ಸೆಂಟ್ ಡಿ ಪೌಲ್ ಸಂಘದವರು ಕೊಡಬೇಕಾದದ್ದು. ഞാനതിന് ഏതാ കൊടുക്കണം? ನಾನು ಯಾಕಾಗಿ ಇದೆಲ್ಲ ಕೊಡಬೇಕು? ദൈവം അവരോടല്ല കണക്ക് ചോദിക്കുന്നത്. ದೇವರು ಅವನಲ್ಲಿ ಮಾತ್ರ ಅಲ್ಲ ಲೆಕ್ಕ ಕೇಳುವಂಥದ್ದು. ദൈവം നിന്നോടാണ് ചോദിക്കുന്നത്. ದೇವರು ನಿನ್ನಲ್ಲಿ ಲೆಕ್ಕ ಕೇಳುವುದು. നിനക്കാണ് കൃപ കിട്ടിയത്. ನಿನಗೆ ಕೃಪೆ ದೊರಕಿರುವಂಥದ್ದು. നിനക്കാണ് കൃപ കിട്ടിയത്. ನಿನಗೆ ಕೃಪೆ ದೊರಕಿದೆ. നിനക്കാണ് ദയ കിട്ടിയത്. ನಿನಗೆ ದಯೆ ದೊರಕಿದೆ. നിനക്കാണ് ദയ കിട്ടിയത്. ನಿನಗೆ ದಯೆ ದೊರಕಿದೆ. നിനക്കാണ് ക്ഷമ കിട്ടിയത്. ನಿನಗೆ ಕ್ಷಮೆ ಸಿಕ್ಕಿದೆ. നിനക്കാണ് സ്നേഹം കിട്ടിയത്. ನಿನಗೆ ಪ್ರೀತಿ ಲಭಿಸಿದೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ 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 ഹല്ലേലൂയ. നിനക്ക് തരാനുള്ളവനെ ജയിലിൽ അടച്ചിട്ടുള്ള സന്തോഷം നിനക്ക് വേണ്ട. ನಿನಗೆ ಕೊಡಲಿಕ್ಕಿರುವವನನ್ನು ಜೈಲಿಗಟ್ಟಿ ಬೇಕಾದ ಸಂತೋಷ ಬೇಡ ನಿನಗೆ. പ്രൈസ് ദി ലോർഡ്. ഹല്ലേലൂയ 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 ഹല്ലേലൂയ. ദൈവത്തിന്റെ കരുണയാൽ നമ്മൾ നിറയപ്പെടണം. ದೇವರ ಕರುಣೆಯಿಂದ ನಾವೆಲ್ಲರೂ ತುಂಬಲ್ಪಡಬೇಕು. ദൈവത്തിന്റെ ദയയാൽ നമ്മൾ നിറയപ്പെടണം. ದೇವರ ದಯೆಯಿಂದ ನಾವು ತುಂಬಲ್ಪಡಬೇಕು. ദൈവത്തിന്റെ നന്മയാൽ നമ്മൾ നിറയപ്പെടണം. ದೇವರ ಒಳಿತಿನಿಂದ ನಾವು ತುಂಬಲ್ಪಡಬೇಕು. ദൈവത്തിന്റെ ക്ഷമയാൽ നമ്മൾ ದೇವರ നിറയപ്പെടണം. ಕ್ಷಮೆಯಿಂದ ನಾವು ತುಂಬಲ್ಪಡಬೇಕು. ഹല്ലേലൂയ 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 ഹല്ലേലൂയ. ഹല്ലേലൂയ. എന്തിനങ്ങനെ നിറയപ്പെടണം എന്ന് പറയാൻ കാര്യം? ಯಾಕಾಗಿ ಹೇಳುವಂಥದ್ದು ತುಂಬಲ್ಪಡಬೇಕು ತುಂಬಲ್ಪಡಬೇಕಂತ. റോമർ 2:4. ರೋಮರ್ 2:4. ರೋಮರ್ 2:4. ರೋಮರ್ 2:4 ನೋಡಿ. ದೇವರ ಅಪಾರ ದಯೆಯನ್ನು ಶಾಂತಿ ಸಹನೆಯನ್ನು ಉಪೇಕ್ಷಿಸ್ತೀಯೋ? ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ದಯೆ ದಾಕ್ಷಿಣ್ಯದಿಂದ ಇದ್ದಾರೆ ಎಂಬುದು ನಿನಗೆ ತಿಳಿಯದು. ಆದರೆ ನಿನ್ನದು ಕಠಿಣ ಹೃದಯ, ಮೊಂಡು ಸ್ವಭಾವ. ಆದ್ದರಿಂದ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವ ದಿನದಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನು നീനാകിയെ സംഗ്രഹിച്ചിക്കൊള്ളുത്തിದ್ದೀയേ. അവിടുത്തെ നിസ്സീമമായ കരുണയും സഹിഷ്ണുതയും ക്ഷമയും നീ നിസാരമാക്കുകയാണോ ചെയ്യുന്നത്? അങ്ങനെയാണോ പറയണത്? ದೇವರ ಅಪಾರ ದಯೆ, ಶಾಂತಿ ಸಹನೆ
ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ദയദാക്ഷിണ്യದಿಂದ ಇದ್ದಾರೆ. നിന്നെ അനുതാപത്തിലേക്ക് നയിക്കുകയാണ് ദൈവത്തിന്റെ കരുണയുടെ ലക്ഷ്യമെന്ന് നീ അറിയുന്നില്ലേ? ನಿನ್ನನ್ನು അനുതാപത്തിലേക്ക് ಪಶ್ಚಾತ್ತಾಪದೆಡೆಗೆ ನಿನ್ನನ್ನು ಕೊಂಡೊಯ್ಯಬೇಕೆಂಬ കരുണയുടെ ലക്ഷ്യം, ಆ ಕರುಣೆಯ ಅದರ ಲಕ್ಷ್ಯ ಗುರಿ. ഹല്ലേലൂയ, 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 ഹല്ലേലൂയ. ദൈവത്തിന്റെ കരുണ നിനക്ക് ലഭിച്ചു കഴിഞ്ഞാൽ, ದೇವರ ಕರುಣೆ ನಿನಗೆ ಲಭಿಸಿದ ಮೇಲೆ ആ കരുണ ദൈവം തരുന്നതിനൊരു ലക്ഷ്യമുണ്ട്. ಆ ಕರುಣೆಯನ್ನು ಕೊಡುವುದಕ್ಕೆ ಒಂದು ಗುರಿ ಇದೆ. നിന്നെ അനുതാപത്തിലേക്ക് നയിക്കുക എന്നുള്ളതാണ്. ನಿನ್ನನ್ನು ಪಶ್ಚಾತ್ತಾಪದ ಎಡೆಗೆ ನಿಮ್ಮನ್ನು ನಡೆಸಬೇಕು. അതാണ് ദൈവത്തിന്റെ കരുണയുടെ ലക്ഷ്യം. ಅದಾಗಿದೆ ದೇವರ ಕರುಣೆಯ ಲಕ್ಷ್ಯ. ഹല്ലേലൂയ, 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 ഹല്ലേലൂയ. അത് ദൈവത്തിന്റെ രക്ഷാ പദ്ധതിയുടെ ഭാഗമാണ്. ಅದು ದೇವರ ರಕ್ಷಣಾ ಪದ್ಧತಿಯ ಒಂದು ಭಾಗವಾಗಿದೆ. നിന്നെ രക്ഷയിലേക്ക് നയിക്കുക എന്നുള്ളതാണ് ನಿನ್ನನ್ನು ರಕ್ಷಣೆಯೆಡೆಗೆ ನಡೆಸಬೇಕೆಂಬುದಾಗಿದೆ ദൈവത്തിന്റെ കരുണയുടെ ലക്ഷ്യം. ದೇವರ ಕರುಣೆಯ ಆ ಲಕ್ಷ್ಯ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നീ ആരാണ്? ನೀನು ಯಾರಾಗಿದ್ದಿ? നീ 10,000 കിട്ടിയവനാണ്. ನೀನು 10,000 ಲಭಿಸಿದವ. 10,000 ദൈവം നിനക്ക് നൽകി കഴിഞ്ഞു. 10,000 ನಿನಗೆ ಕೊಟ್ಟಾಯಿತು. ആ 10,000 എന്ന് പറയണതാണ് ಆ 10,000 ಅಂತ ಹೇಳೋದು ആയിരക്കണക്കിന് മനുഷ്യനോട് നീ ക്ഷമിച്ചാലും, ಸಾವಿರಗಟ್ಟಲೆ ಮನುಷ್ಯನಲ್ಲಿ ಕ್ಷಮಿಸಿದರು ആ ക്ഷമയുടെ കൃപ, ಆ ಕ್ಷಮೆಯ ಕೃಪೆ നിന്നിൽ അസ്തമിക്കുന്നില്ല. ನಿನ್ನಲ್ಲಿ ಕೊನೆಗೊಳ್ಳುತ್ತಿಲ್ಲ. ദൈവത്തിൽ നിന്നാണ് ആ ക്ഷമ തരുന്നത്. ದೇವರಿಂದ ಸಿಗುವಂತದ್ದು ಈ ಕ್ಷಮೆ. നിന്റെ സമ്പാദ്യത്തിൽ നിന്നല്ല നീ ആ ക്ഷമ മറ്റുള്ളവർക്ക് കൊടുക്കുന്നത്. ನಿನ್ನ ಸಂಭಾವನೆಯಲ್ಲಿ ಉಂಟಾದುದಲ್ಲ ಆ നിന്റെ ಕ್ಷಮೆ. നിക്ഷേപത്തിൽ നിന്നല്ല ನಿನ್ನ ನಿಕ್ಷೇಪದಿಂದ ಬಂದುದಲ್ಲ ಅದು ആ കൃപ കൊടുക്കുന്നത്. ಆ ಕೃಪೆ ನೀನು ನೀಡುವಂತದ್ದು. ദൈവത്തിന്റെ കൃപയിൽ നിന്നാണ് ആ കൃപ നിനക്ക് ലഭിക്കുന്നത്. ದೇವರ ಕೃಪೆಯಿಂದ ದೊರಕುವಂತದ್ದು ಈ ಕೃಪೆ ನಿನಗೆ. ദൈവത്തിന്റെ കൃപയാണത്. ದೇವರು ಕೊಟ್ಟಂತಹ ಕೃಪೆ ಇದು. ദൈവത്തിന്റെ ക്ഷമയാണ്. ದೇವರ ಕ್ಷಮೆ ಇದು. ദൈവത്തിന്റെ കരുണയാണ്. ದೇವರ ಕರುಣೆ ಇದು. ദൈവത്തിന്റെ നന്മയാണ്. ದೇವರ ಒಳಿತಿದು. അത് നിന്നിൽ നിറയുമ്പോ, ಅದು ನಿನ್ನಲ್ಲಿ ತುಂಬುವಾಗ എത്ര മനുഷ്യർക്ക് നീ കരുണ കൊടുത്താൽ, ಎಷ್ಟೇ ಮನುಷ್ಯರಿಗೆ ನೀನು ಕರುಣೆ ತೋರಿದರು നിന്നിലെ കരുണ വറ്റുന്നില്ല, ನಿನ್ನಲ್ಲಿರುವಂತಹ ಕರುಣೆಯು ಕೊನೆಗೊಳ್ಳುವುದಿಲ್ಲ, അസ്തമിക്കുന്നില്ല, ಅದು ಅಸ್ತಮಯಿಸುವುದಿಲ್ಲ. അത് നിന്നിൽ വന്നുകൊണ്ടേ, ಅದು ನಿನ್ನಲ್ಲಿ ಮತ್ತೆ ಸಹ ಬರುತ್ತಾ ಇರುತ್ತದೆ. ಕಾರಣ ദൈവം 10,000 നിനക്ക് നൽകി. ದೇವರು ನಿನಗೆ ಮೊದಲೇ 10,000 ಕೊಟ್ಟಾಯಿತು. കണക്കില്ലാത്ത രീതിയിൽ, ಲೆಕ್ಕವಿಲ್ಲದಷ್ಟು ദൈവം നിനക്ക് കരുണ നൽകി കഴിഞ്ഞു. ದೇವರು ಕರುಣೆ ನೀಡಿ ಆಯಿತು. സ്നേഹം നൽകി കഴിഞ്ഞു. ಸ್ನೇಹ ಪ್ರೀತಿ ಕೊಟ್ಟಾಯಿತು. ಕ್ಷമ നൽകി കഴിഞ്ഞു. ಕ್ಷಮೆ ನೀಡಿ ಆಯಿತು. ദയ കാണിച്ചു കഴിഞ്ഞു. ದಯ ತೋರಿಸಿ ಆಯಿತು. അസ്തമിക്കാത്ത ദയയുടെ ഉടമസ്ഥനാണ് നീ. ಕೊನೆಗೊಳ್ಳದಂತಹ ದಯೆಯ ಒಂದು ವ್ಯಕ್ತಿ ನೀನು. അപ്പൊ നീ ഓർക്കണം, ಆದ್ದರಿಂದ ನೀನು ನೆನೆಸಬೇಕು, യജമാനನು നിനക്ക് നിനಗಾಗಿ 10,000 തന്നു കഴിഞ്ഞിരിക്കുന്നു. 10,000 ನೀಡಿ ಆಯಿತು. ആ 10,000 നിനക്ക് നൽകിയിരിക്കുന്നത് ಆ 10,000 ನಿನಗೆ ಕೊಟ್ಟಿರುವಂತದ್ದು മറ്റുള്ളവർക്ക് കൊടുക്കാൻ വേണ്ടിയാണ്. ಇತರರಿಗೂ ಕೊಡಲಿಕ್ಕಾಗಿ, മറ്റുള്ളവർക്ക് നൽകുന്നതിന് വേണ്ടിയാണ്. ಇತರರಿಗೂ ನೀಡಲಿಕ್ಕಾಗಿ. Praise the Lord. Praise the Lord. Hallelujah. 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 മറ്റുള്ളവർ വെല്ലുവിളിച്ച്, ಬೇರೆಯವರ ಮೇಲೆ ಬೊಬ್ಬೆ ಹಾಕುತ್ತಾ, വെറുപ്പും വിദ്വേഷവും മനസ്സിൽ കൊണ്ട് നിറഞ്ഞ്, ಮನಸ್ಸಿನಲ್ಲಿ ವೈರಾಗ್ಯ ವಿದ್ವೇಷವಿಟ್ಟು സംസാരിക്കാതെ, ಮಾತನಾಡದೆ, സംസാരിച്ചാൽ ചീത്ത വിളിച്ച്, ಮಾತನಾಡಿದರೆ ಅವರ ಮೇಲೆ ಅಪವಾದನೆಗಳನ್ನು ಮಾಡಿ, ഇല്ലാത്ത ദൂഷണം പറഞ്ഞ്, ಬೇಡದಂತಹ ಕೆಟ್ಟ ಮಾತುಗಳನ್ನೆಲ್ಲ ಹೇಳಿಕೊಟ್ಟು, പരസ്പരം ദ്രോഹിച്ച്, ಪರಸ್ಪರ ದ್ರೋಹ ಮಾಡಿ, പരസ്പരം പഴി പറഞ്ഞ്, ಪರಸ್ಪರ ಆರೋಪಗಳನ್ನು ಒಡ್ಡುತ್ತಾ ജീവിക്കേണ്ട ഒരു മകനോ മകളോ അല്ല നീ. ಜೀವಿಸಬೇಕಾದಂತ ಮಗನು ಮಗಳಲ್ಲ ನೀನು. അങ്ങനെയാണ് നീ ജീവിക്കുന്നതെങ്കിൽ, ಆ ರೀತಿ ನೀನು ಜೀವನ ಮಾಡುತ್ತಿದ್ದರೆ നിന്റെ ദൈവം ക്രിസ്തുവല്ല. ನಿನ್ನ ದೇವರು ಕ್ರಿಸ್ತನಲ್ಲ. നീ ക്രിസ്തുവിന്റെ മകനോ മകളോ അല്ല. ನೀನು ಕ್ರಿಸ್ತನ ಮಗನೋ ಮಗಳೋ ಅಲ್ಲ. നിനക്ക് ദൈവം മാറിപ്പോയി. ನಿನ್ನ ದೇವರು ಬದಲಾಗಿದೆ. നിന്റെ ദൈവം പിശാചായി മാറി. ನಿನ್ನ ದೇವರು ಪಿಶಾಚಿಯಾಗಿ ಮಾರ್ಪಟ್ಟ. ഹല്ലേലൂയ. 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 അതുകൊണ്ട് ഇവിടെ ഇരിക്കുമ്പോ, ಆದುದರಿಂದ ಇಲ್ಲಿ ಇರುವಾಗ നീ തിരിച്ചറിയണം, ನಿನಗೆ ಗೊತ್ತಿರಬೇಕು,
ദൈവം 10,000 തന്ന് തൃപ്തനാക്കിയവനാണ്. ದೇವರು 10,000ಗಳನ್ನು ಕೊಟ್ಟು ತೃಪ್ತಿಪಡಿಸಿದವ. ആ ഉടമസ്ഥനാണ് എന്റെ ദൈവം. ಆ ಒಡೆಯನಾಗಿದ್ದಾನೆ ನನ್ನ ದೇವರು. എനിക്ക് ನನಗೆ ദൈവത്തിന്റെ ದೇವರ കരുണ കിട്ടിക്കഴിഞ്ഞു. ಕರುಣೆ ಲಭಿಸಿ ಆಯಿತು. എനിക്ക് ನನಗೆ ദൈവത്തിന്റെ ದೇವರ കൃപ ലഭിച്ചു കഴിഞ്ഞു. ಕೃಪೆ ಲಭಿಸಿ ಆಯಿತು. എനിക്ക് ನನಗೆ ദൈവത്തിന്റെ ದೇವರ ദയ കിട്ടിക്കഴിഞ്ഞു. ದಯ ಲಭಿಸಿ ಆಯಿತು. എനിക്ക് ನನಗೆ ദൈവത്തിന്റെ ದೇವರ ക്ഷമ കിട്ടിക്കഴിഞ്ഞു. ಕ್ಷಮೆ ಲಭಿಸಿ ಆಯಿತು. അത് എന്നിലുണ്ട്, ಅದು ನನ್ನಲ್ಲಿದೆ. അത് കൊടുക്കാം, ಅದು ಕೊಡಲು ഞാൻ ബാധ്യസ്ഥനാണ്. ನಾನು ಅರ್ಹನಾಗಿದ್ದೆ. അതുകൊണ്ട് ಆದ್ದರಿಂದ അയൽവാസി നീ തടവിലിടരുത്. ನಿನ್ನ ನೆರೆಕರೆಯವರನ್ನು ಜೈಲಿಗೆ ಹಾಕ್ಬೇಡ. അയൽവാസിയെ നീ തടവിലിടരുത്. ನಿನ್ನ ಹತ್ತಿರದವರನ್ನು ಜೈಲಿಗೆ ಅಟ್ಟಬೇಡ. നീ കാരണം അയൽവാസി വേദനിക്കാൻ ഇടവരരുത്. ನಿನ್ನಿಂದ ನಿನ್ನ ನೆರೆಕರೆಯವನು ವೇದನಿಸಬಾರದು. നീ ക്ഷമിക്കാത്തത് കൊണ്ട്, ನೀನು ಕ್ಷಮಿಸದೇ ಇರುವುದರಿಂದ നിന്റെ അയൽവാസി ദുഃഖിക്കാൻ ഇടവരരുത്. ನಿನ್ನ ನೆರೆಕರೆಯವರು ದುಃಖಿಸಲು ಇಡೆಯಾಗಬಾರದು. ക്ഷമിക്കാത്തത് കൊണ്ട്, ನೀನು ಕ್ಷಮಿಸದೇ ಇರುವುದರಿಂದ നിന്റെ അയൽവാസി രോഗിയായി മാറാൻ ഇടം കൊടുക്കരുത്. ಹತ್ತಿರದವರು ರೋಗಿಯಾಗಬಾರದು, മാറാൻ ഇടം കൊടുക്കരുത്. ಅಂತಹ ಸಂದರ್ಭ ಒದಗಿಸಬಾರದು. ഹല്ലേലൂയ, 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 ഹല്ലേലൂയ. നമ്മുടെ ദൈവത്തിന്റെ ചിത്രം എടുത്ത് നോക്കിക്കേ. ನೋಡಿ, ನಮ್ಮ ದೇವರ ಚಿತ್ರವನ್ನು ಮನಸ್ಸಿಗೆ ತನ್ನಿ. വ്യഭിചാരത്തിൽ പിടിക്കപ്പെട്ട സ്ത്രീയെ കല്ലെറിയാൻ വേണ്ടി കൊണ്ടുവന്നപ്പോ, ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟಂತಹ ಹೆಂಗಸನ್ನು ಕಲ್ಲೆಸೆದು ಕೊಲ್ಲಲು ತಂದಾಗ ഒരൊറ്റ നിമിഷം, ಒಂದೇ ಒಂದು ನಿಮಿಷ യേശു പറഞ്ഞു, ಯೇಸು ಹೇಳುವರು, നിങ്ങളിൽ പാപം ചെയ്യാത്തവർ ഇവിടെ കല്ലെറിയും. ನಿಮ್ಮಲ್ಲಿ ಪಾಪ ಮಾಡದವರು ಇದ್ದರೆ ಅವಳಿಗೆ ಕಲ್ಲೆಸೆಯಿರಿ. ഒരു ജനം മുഴുവൻ അവൾക്കെതിരെ നീങ്ങിയ നിമിഷമായിരുന്നു. ಒಂದು ಜನಸಮೂಹವಿಡೀ ಅವಳ ಎದುರಾಗಿ ಬಂದದ್ದು. കല്ലെറിയാൻ റെഡിയായിട്ട് നിൽക്കുന്നവരായിരുന്നു. ಕಲ್ಲೆಸೆಯಲು ರೆಡಿಯಾಗಿ ನಿಂತಿರುವರು. അവര് കല്ല് താഴെ ഇട്ടു. ಅವರು ಕಲ್ಲುಗಳನ್ನೆಲ್ಲ ಕೆಳಕ್ಕೆ ಹಾಕಿ അവരെല്ലാം ഓരോരുത്തരായി മടങ്ങി ಒಬ್ಬೊಬ್ಬರಾಗಿ ಅವರು ಮರಳಿದರು. യേശു അവളെ വിളിച്ചു, മകളെ. ಯೇಸು ಅವಳನ್ನು ಕರೆದು, ಮಗಳೇ. അവരാരും നിന്നെ ഒന്നും ചെയ്തില്ലല്ലോ. ಅವರು ಯಾರು ನಿನ್ನನ್ನು ಏನು ಮಾಡ್ಲಿಲ್ವಲ್ಲ. അടുത്ത വചനം, ಮುಂದಿನ ವಾಕ್ಯ, ഞാനും നിന്നെ വിധിക്കുന്നില്ല. ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ഞാനും നിന്നെ വിധിക്കുന്നില്ല. ನಾನು ನಿನ್ನನ್ನು ವಿಧಿಸುವುದಿಲ್ಲ. ശ്രദ്ധിച്ചു കേട്ടോണം. ಗಮನವಿಟ್ಟು ಕೇಳಿ. ആരെയും വിധിക്കരുത് മക്കളെ. ಯಾರನ್ನು ನಾವು ವಿಧಿಸಬೇಡಿ. ആരെയും വിധിക്കരുത് മക്കളെ. ಯಾರಿಗೂ ನಾವು ವಿಧಿಸಬಾರದು. ഒരയൽവാസിയും വിധിക്കരുത്. ಯಾವ ನೆರೆಕರೆಯವರನ್ನು ವಿಧಿಸಬೇಡ. ഒരു സംബന്ധപ്പെട്ടവനെ വിധിക്കരുത്. ಯಾವ ಸಂಬಂಧಿಕರನ್ನು ವಿಧಿಸಬೇಡ. വിധിക്കേണ്ടവൻ ദൈവമാണ്. ವಿಧಿ ನೀಡುವಂತದ್ದು ದೇವರು, അത് നീയല്ല. ಅದು ನೀನಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. പിതാവിന്റെ 2 മക്കളിൽ ಪಿತನ 2 ಮಕ್ಕಳಲ್ಲಿ ഒരുവൻ ಒಬ್ಬನು സമ്പത്തെല്ലാം ദൂർത്തടിച്ചു പോയപ്പോ, ಆಸ್ತಿಯನ್ನೆಲ್ಲ ಹಾಳು ಮಾಡಿ ಹೋದಾಗ, എല്ലാം നഷ്ടപ്പെട്ടപ്പോ, ಎಲ್ಲವೂ ನಷ್ಟವಾದಾಗ അവൻ തിരിച്ചു വന്നു. ಅವನು ಮರಳಿ ಬರುತ್ತಾನೆ. അപ്പാ, ತಂದೆ, ഒറ്റ വിളിയാണ്, ಒಂದೇ ಒಂದು ಕರೆ, എന്നോട് ക്ഷമിക്കണം. ನನ್ನನ್ನು ಕ್ಷಮಿಸು. നിനക്കെതിരെയും സ്വർഗത്തിനെതിരെയും തെറ്റ് ചെയ്തു പോയി. ನಿಮಗೆ ವಿರುದ್ಧವಾಗಿಯೂ ಸ್ವರ್ಗಕ್ಕೆ ವಿರುದ್ಧವಾಗಿಯೂ ತಪ್ಪು ಮಾಡಿದೆ. ആ നിലവിളി കേട്ടവനാണ് നമ്മുടെ ദൈവം. ಆ ಕೂಗನ್ನು ಕೇಳಿದ ದೇವರು ನಮ್ಮ ದೇವರು. ആ മകനെ കെട്ടിപ്പിടിച്ച് ചുംബിച്ചവനാണ് ദൈവം. ಆ ಮಗನನ್ನು ಅಪ್ಪಿಕೊಂಡು ಮುದ್ದಿಟ್ಟವನು ಆ ದೇವರು. അവനോട് ക്ഷമിച്ചവനാണ് ആ പിതാവ്. ಅವನಲ್ಲಿ ಕ್ಷಮಿಸಿದವನು ಆ ಪಿತನು. യേശു എന്തിനാ ഇതൊക്കെ നമ്മെ പഠിപ്പിച്ചത്? ಯೇಸು ಯಾಕಾಗಿ ಇದನ್ನೆಲ್ಲ ನಮಗೆ ಕಲಿಸಿಕೊಟ್ಟನು? സ്വർഗസ്ഥനായ നിന്റെ പിതാവ്, ಸ್ವರ್ಗೀಯ ಪಿತನಾದ ದೇವರು എത്രയോ സ്നേഹ സമ്പന്നനാണ്. ಎಷ್ಟೋ ಪ್ರೀತಿ ಸಂಪನ್ನನು. നിന്റെ പാപം എത്ര ചുമന്നതാണെങ്കിലും, ನಿನ್ನ ಪಾಪವು ಎಷ್ಟೇ ಕಡು ಕೆಂಪಾಗಿದ್ದರೂ അത് വെൺമഞ്ഞ് പോലെ വെളുപ്പാക്കുന്ന ഒരു ദൈവം നിനക്ക്. ಅದು ಮಂಜಿನಂತೆ ಬೆಳುಪಾಗಿಸುವ ಒಬ್ಬ ದೇವರಿದ್ದಾನೆ. അതാണ് ദൈവത്തിന്റെ സ്വഭാവം. ಅದಾಗಿದೆ ದೇವರ ಸ್ವಭಾವ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇന്ന് നീ ക്ഷമിച്ച, ಇವತ್ತು ನೀನು ಕ್ಷಮಿಸಿದರೆ, ഇന്ന് നീ ക്ഷമിച്ച, ಇವತ್ತು ನೀನು ಕ್ಷಮಿಸಿದರೆ നിനക്ക് വേണ്ടി സ്വർഗത്തിന്റെ കവാടം തുറക്കുന്ന ദൈവം. ನಿನಗಾಗಿ ಸ್ವರ್ಗದ ಬಾಗಿಲನ್ನು ತೆರೆಯುವ ದೇವರು, ഒരു ദൈവം നിനക്കുണ്ട്. ಒಬ್ಬ ದೇವರು ನಿನಗಿದ್ದಾನೆ. ഇന്ന് നീ ക്ഷമിച്ച, ಇವತ್ತು ನೀನು ಕ್ಷಮಿಸಿದರೆ നിന്റെ രോഗപീഠകൾ നിന്നെ വിടുവിക്കുന്ന ദൈവം നിനക്കുണ്ട്. ನಿನ್ನ ರೋಗದ ಪೀಡೆಗಳಿಂದ ಬಿಡುಗಡೆಗೊಳಿಸುವ ಒಬ್ಬ ದೇವರು ഇന്ന് നീ ನಿನಗಿದ್ದಾನೆ. ക്ഷമിച്ച, ಇವತ್ತು ನೀನು ಕ್ಷಮಿಸಿದರೆ നിന്റെ കടബാധ്യതകളിൽ നിന്ന് ನಿನ್ನ ಸಾಲದ ಬಾಧೆಯಿಂದ നിന്നെ രക്ഷിക്കുന്ന ഒരു ദൈവം ನಿನ್ನನ್ನು നിനക്കുണ്ട്. ರಕ್ಷಿಸುವ ಒಬ್ಬ ದೇವನು ನಿನಗಿದ್ದಾನೆ.
ശത്രുക്കളോടെല്ലാം നീ ക്ഷമിക്കാൻ ഒരുങ്ങുക. ಶತ್ರುವಿನಲ್ಲಿ ಕ್ಷಮಿಸಲು ನೀನು ತಯಾರಾಗು. നീ ദ്രോഹിച്ചവരോടെല്ലാം നീ ക്ഷമിക്കാൻ ನಿನಗೆ ഒരുങ്ങുക. ದ್ರೋಹ ಮಾಡಿದವರಲ್ಲಿ ಕ್ಷಮಿಸಲು ನೀನು ಸಿದ್ಧನಾಗು. നിന്നെ വേദനിപ്പിച്ച എല്ലാവരോടും നീ ക്ഷമിക്കാൻ ഒരുങ്ങുക. ನಿನಗೆ ವೇದನೆ ಕೊಟ್ಟವರಲ್ಲಿ ಎಲ್ಲರಲ್ಲೂ ಕ್ಷಮಿಸಲು ನೀನು ತಯಾರಾಗು. നമ്മെ വേദനിപ്പിച്ചവരുടെ ചിത്രം എല്ലാം മനസ്സിലേക്ക് ഒന്ന് കൊണ്ടുവന്ന് ನಮಗೆ ವೇದನೆ ಕೊಟ್ಟವರ ಚಿತ್ರವನ್ನೆಲ್ಲ ಮನಸ್ಸಿಗೆ ತರುತ್ತಾ അവരോടെല്ലാം ക്ഷമിക്കാനായിട്ട് ഒരുങ്ങുക. ಅವರಲ್ಲಿ ಕ್ಷಮಿಸಲು ನೀನು ഓരോരുത്തരോടും, ಪ್ರತಿಯೊಬ್ಬರಲ್ಲೂ, അയൽവാസിയാകാം, ನಿನ್ನ ನೆರೆಕರೆಯವರಾಗಿರ್ಬೋದು, ജീവിത പങ്കാളിയാകാം, ಜೀವನದ ಸಂಗಾತಿ ಇರಬಹುದು, മക്കളാകാം, ಮಕ್ಕಳೇ ಇರಬಹುದು, മാതാപിതാക്കന്മാരാകാം, ತಂದೆ ತಾಯಿಂದಿರಾಗಿರ್ಬೋದು, നിന്റെ സമ്പത്ത് നശിപ്പിച്ചവരാകാം, ನಿನ್ನ ಸೊತ್ತುಗಳನ್ನು ನಾಶಪಡಿಸಿದವರಿರ್ಬೋದು, നിന്റെ ജീവിതം തകർത്തവരാകാം, ನಿನ್ನ ಜೀವನವನ್ನೇ ನಾಶಕ್ಕೆ ಒಯ್ದಿರುವರು. അവരോടെല്ലാം നീ ക്ഷമിക്കുക. ಅವರಲ್ಲಿ ಎಲ್ಲರಲ್ಲೂ ಕ್ಷಮಿಸು. ഇത് ദൈവം നൽകിയ നിമിഷമാണ്. ಇದು ದೇವರು ಕೊಟ್ಟಂತಹ ಸಮಯವಿದು. ഇത് സ്വർഗം തുറക്കുന്ന നിമിഷമാണ്. ಸ್ವರ್ಗವು ತೆರೆಯಲ್ಪಡೆಯುವಂತಹ ಸಮಯವಿದು. ഇത് ദൈവം നിനക്ക് വേണ്ടി കാത്തിരിക്കുന്ന നിമിഷമാണ്. ದೇವರು ನಿನಗಾಗಿ ಕಾದಿರುವಂತಹ ಸಮಯವಿದು. ദൈവം നിന്നെ ക്ഷണിക്കുന്ന നിമിഷമാണ്. ದೇವರು ನಿನ್ನನ್ನು ಕರೆದಿರುವಂತಹ ಸಮಯವಿದು. നമ്മുടെ രോഗങ്ങളും രോഗപീഠകളും മാറട്ടെ. ನಮ್ಮ ರೋಗಗಳು, ರೋಗದ ಪೀಡೆಗಳು ದೂರವಾಗಲಿ. നമ്മുടെ കടബാധ്യതകൾ നമ്മെ വിട്ടു ನಮ್ಮ മാറട്ടെ. ಸಾಲದ ಬಾಧೆಗಳು ಬಿಟ್ಟು ಹೋಗಲಿ. നമ്മുടെ ദുഃഖങ്ങളും പ്രയാസങ്ങളും ನಮ್ಮ വിട്ടുമാറട്ടെ. ದುಃಖಗಳು, ಪ್ರಯಾಸಗಳು ನೀಗಲಿ. എല്ലാ ശത്രുക്കളോട് ക്ഷമിക്കാനുള്ള കൃപ കിട്ടട്ടെ. ಎಲ್ಲ ಶತ್ರುವಿನಲ್ಲೂ ಕ್ಷಮಿಸಲು ಬೇಕಾದ ಕೃಪೆ ದೊರಕಲಿ. ദൈവത്തിന്റെ കൃപ എനിക്ക് കിട്ടിയതാണ്. ದೇವರ ಕೃಪೆ ನನಗೆ ದೊರಕಿದೆ. എനിക്ക് കിട്ടിയ കൃപ ഞാൻ മറ്റുള്ളവർക്ക് കൊടുക്കുകയാണ്. ನನಗೆ ಲಭಿಸಿದಂತಹ ಕೃಪೆಯನ್ನು ನಾನು ಇತರರಿಗೆ ಕೊಡುತ್ತಿದ್ದೇನೆ. എനിക്ക് ദൈവത്തിന്റെ ക്ഷമ കിട്ടിയതാണ്. ನನಗೆ ದೇವರ ಕ್ಷಮೆ ದೊರಕಿದೆ. ആ ക്ഷമ ഞാൻ മറ്റുള്ളവർക്ക് ಆ കൊടുക്കുകയാണ്. ಕ್ಷಮೆಯನ್ನು ಇತರರಿಗೂ ಕೊಡುತ್ತಿದ್ದೇನೆ. എനിക്ക് ദൈവത്തിന്റെ കരുണ കിട്ടിയതാണ്. ನನಗೆ ದೇವರ ಕರುಣೆ ಲಭಿಸಿದೆ. ആ കരുണ ഞാൻ മറ്റുള്ളവർക്ക് ಆ കൊടുക്കുകയാണ്. ಕರುಣೆಯನ್ನು ಇತರರಿಗೂ ನೀಡುತ್ತಿದ್ದೇನೆ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്. ഹല്ലേലൂയ, 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 ഹല്ലേലൂയ. ബൈബിളിൽ പറയുന്ന ഒരു കഥാപാത്രമുണ്ട്, ಬೈಬಲಲ್ಲಿ ಹೇಳುವಂತಹ ಒಂದು ಕಥೆ, ഒരു സംഭവം, ಒಂದು ವಿಷಯ. റൂത്തിന്റെ പുസ്തകം. ರೂತಿನ ಪುಸ್ತಕ. റൂത്ത് കേട്ടിട്ടുണ്ടാ? ರೂತಿನ ಬಗ್ಗೆ ನೀವು ಕೇಳಿದ್ದೀರಾ? ബൈബിളിൽ അങ്ങനെ ഒരു പുസ്തകമുണ്ട്, ಬೈಬಲಲ್ಲಿ ಅಂತಹ ಒಂದು ಪುಸ್ತಕವಿದೆ, റൂത്ത്. ರೂತ್. റൂത്തിന്റെ പുസ്തകം 1-ാം അധ്യായം 16-ാം വാക്യം. ರೂತಿನ ಪುಸ್ತಕ 1ನೇ ಅಧ್ಯಾಯ 16-ನೇ വാക്യം. 16ನೇ ವಾಕ್ಯ. ന്യായാധിപന്മാർ എഴുന്നേറ്റ് വരുന്നു. സാമുവേൽ ആദ്യം. റൂത്ത് എന്ന് പറയുന്ന സഹോദരി ಒಬ್ಬಳು ಸಹೋದರಿ നവോമിയുടെ മരുമകളാണ്. ನವೋಮಿಯ മരുമകൾ, മരുമകളെന്ന് സുസൈ അല്ലേ? ಸೊಸೆ, സുസൈ, ಸೊಸೆ. സുസൈ. ബൈബിളിലെ ഒരു കുടുംബമാണ് നവോമിയുടെ കുടുംബം. ನೋಡಿ, ಬೈಬಲಲ್ಲಿ ಒಂದು ಕುಟುಂಬವಾಗಿದೆ, ನವೋಮಿಯ ಕುಟುಂಬ. ഈ നവോമി, ಈ ನವೋಮಿ അവർ ബദ്ലഹേംകാരാണ്. ಅವರು ಬೆತ್ಲೆಹೇಮಿನವರು, യേശുവിന്റെ നാട്ടുകാരാണ്. ಯೇಸುವಿನ ಊರಿನವರು, യൂദയ വംശക്കാരാണ്. ಯೂದಯ ವಂಶದವರು, ജെറുസലംകാരാണ്. ಅವರು ಜೆರೂಸಲೇಮಿನವರು. നവോമി, ಈ ನವೋಮಿ, നവോമിക്ക് 2 മക്കളുണ്ട്. ನೋಡಿ, ಈ ನವೋಮಿಗೆ 2 ആൺമക്കള്, 2 ಮಕ್ಕಳಿದ್ದಾರೆ. 2 ആൺമക്കള്. 2 ಗಂಡು ಮಕ್ಕಳು. നവോമിയുടെ ഹസ്ബൻഡ് അത് മരിച്ചുപോയി. ಈ ನವೋಮಿ ಅವಳ ಗಂಡ ಸತ್ ಬಿಡ್ತಾರೆ. നവോമി 2 മക്കളുമായിട്ട് ಈ ನವೋಮಿ ತನ್ನ 2 ಮಕ್ಕಳ ಜೊತೆ ബെത്ലഹേമിൽ നിന്ന് ಬೆತ್ಲೆಹೇಮಿನಿಂದ ಮೊವಾಬ್ ദേശത്തേക്ക് പോയി. ಮೊವಾಬ್ ನಾಡಿಗೆ ಹೋಗುತ್ತಾರೆ. ಮೊವಾಬ್ ദേശം, ಮೊವಾಬ್ ನಾಡು, അത് വിജാതിയുടെ നാടാണ്. ಅದು ಅನ್ಯ ಜಾತಿಯರು. 2 മക്കളെ കൂട്ടി അവിടെ ചെന്നു. ಹಾಗೆ 2 ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ആ 2 ആൺമക്കളും വിവാഹം കഴിച്ചു. ಹಾಗೆ ಈ 2 ಗಂಡು ಮಕ್ಕಳು ಮದುವೆ ಆಗುತ್ತಾರೆ.
വിവാഹം കഴിച്ച് ഏതാനും നാളുകൾ കഴിഞ്ഞപ്പോ ಮದುವೆ ಆಗಿ ಕೆಲವು ಕಾಲಗಳು ಕಳೆದಾಗ ഈ രണ്ട് ആമക്കളും മരിച്ചുപോയി. ಈ ಗಂಡು ಮಕ್ಕಳು ಇಬ್ಬರು ಮರಣಗೊಳ್ಳುತ್ತಾರೆ. അപ്പൊ നവോമിയുടെ ഹസ്ബൻഡ് മരിച്ചു, ಹಾಗೆ ಈ ನವೋಮಿಯ ಗಂಡ ಸತ್ತು ಹೋಗ್ತಾರೆ, രണ്ട് ആമക്കളും മരിച്ചു. ಈ ಇಬ್ಬರು ಗಂಡು ಮಕ್ಕಳು ಸತ್ತು ಬಿಡ್ತಾರೆ. അവര് കെട്ടിയ രണ്ട് പെമ്മക്കളാണ് ഇപ്പം നവോമിയുടെ കൂടെയുള്ളത്. ಈಗ ಈ ಗಂಡು ಮಕ್ಕಳು ಮದುವೆ ಆದಂತ ಈ ಇಬ್ಬರು ಹೆಣ್ಣು ಮಕ್ಕಳು ಇವರೊಟ್ಟಿಗೆ ಇರುವುದು, ನವೋಮಿಯೊಟ್ಟಿಗೆ. രണ്ട് ആമക്കളുടെ ഭാര്യമാര്. ಈ ಎರಡು ಗಂಡು ಮಕ್ಕಳ ಹೆಂಡತಿಯಂದಿರು. അപ്പൊ ഈ അമ്മ പറഞ്ഞു, ಈ ತಾಯಿ ಹೇಳುತ್ತಾಳೆ, ഈ പെമ്മക്കളോട് പറഞ്ഞു, ಈ ಹೆಣ್ಣು ಮಕ್ಕಳಲ್ಲಿ ಹೇಳುತ್ತಾರೆ, ಮಕ್ಕಳೇ നിങ്ങൾ തിരിച്ചു പോകുക, ನೀವು ಹಾಗೆ ಹಿಂತಿರುಗಿ ಹೋಗಿ, എന്റെ രണ്ട് ആമക്കളും മരിച്ചു പോയല്ലോ, ನನ್ನ ಇಬ್ಬರು ಗಂಡು ಮಕ್ಕಳು ಮರಣಗೊಂಡಿದ್ದಾರೆ, ഇനി എന്റെ കൂടെ താമസിച്ചിട്ട് കാര്യമില്ല, ಇನ್ನು ನನ್ನ ಜೊತೆ ನೀವು ಜೀವಿಸಿ ಏನು ಪ್ರಯೋಜನವಿಲ್ಲ, ഞാൻ തിരിച്ച് ബെത്ലഹേമിലേക്ക് പോകാൻ തീരുമാനിച്ചു, ನಾನು ಬೆತ್ಲೆಹೇಮಿಗೆ ಹೋಗಲು ತೀರ್ಮಾನ ಮಾಡಿದ್ದೇನೆ, എനിക്കിനി ഒന്നുമില്ല, ನನಗೆ ಇನ್ನು ಏನು ಇಲ್ಲಿ ಇಲ್ಲ, നിങ്ങൾ എന്റെ കൂടെ നിന്നിട്ട് കാര്യമില്ല, ನೀವು ನನ್ನ ಜೊತೆ ಇದ್ದು ಏನು ಪ್ರಯೋಜನವಿಲ್ಲ, നിങ്ങൾ ചെറുപ്പമാണ്, ನೀವು ಇನ್ನು ಕಿರಿದು, നിങ്ങൾ തിരിച്ചു പോയി, ನೀವು ಹಿಂತಿರುಗಿ ಹೋಗಿ, നിങ്ങൾക്ക് വീണ്ടും വിവാഹം കഴിച്ച് ജീവിക്കാം, ನಿಮಗೆ ಪುನಃ ಮದುವೆ ಮಾಡಿ ಜೀವನ ಮಾಡಬಹುದು. ഈ പെമ്മക്കൾ രണ്ടുപേരും പോകാൻ താല്പര്യം കാണിച്ചു. ಆದರೆ ಈ ಇಬ್ಬರು ಹೆಣ್ಣು ಮಕ್ಕಳು ಹಿಂತಿರುಗಲು ಅವರು ಇಷ್ಟ ತೋರಿಸಲಿಲ್ಲ. നവോമിയെ വിട്ടു പോകാൻ, ನವೋಮಿಯನ್ನು ಬಿಟ್ಟು ಹೋಗಲು ഈ രണ്ട് ആമക്കളുടെ ഭാര്യമാരും ഇൻട്രസ്റ്റ് കാണിച്ചില്ല. ಈ ಇಬ್ಬರು ಗಂಡು ಮಕ್ಕಳ ಹೆಂಡತಿಯಂದರು ಹೋಗಲು ಇಷ್ಟಪಡಲಿಲ್ಲ. അമ്മ നിർബന്ധിച്ചു വിട്ടു പോ, ಆದರೆ ನಿರ್ಬಂಧ ಮಾಡಿದ್ರು, മക്കൾ വിട്ടുപോകാൻ പറയുകയാണ്. ಆದರೆ ಮಕ್ಕಳಲ್ಲಿ ಹೋಗ್ಲಿಕ್ಕೆ ಕೇಳುತ್ತಾರೆ. ഒരു മകള് ಒಬ್ಬಳು ಅದರಲ್ಲಿ ഈ അമ്മയെ കെട്ടിപ്പിടിച്ച് നിലവിളിച്ചിട്ട് ಈ ತಾಯಿಯನ್ನು ತಬ್ಬಿಕೊಂಡು ಅಳುತ್ತಾ, ഒരു മകള് പോയി. ಹಾಗೆ ಒಬ್ಬಳು ಹಿಂತಿರುಗುತ್ತಾಳೆ. പിന്നീടുണ്ടാവും ഒരു മകള്, ಮತ್ತಿದ್ದಂತಹ ಇನ್ನೊಬ್ಬಳು, അതാണ് റൂത്ത്. ಅವಳಾಗಿದ್ದಾಳೆ ರೂತ್. അവള് പോകാൻ തയ്യാറായില്ല. ಅವಳು ಹೋಗಲು ರೆಡಿ ಆಗ್ಲಿಲ್ಲ. അവൾ അമ്മയോട് പറയുന്ന ഒരു കാര്യമുണ്ട്. ಅವಳು ತಾಯಿಯಲ್ಲಿ ಹೇಳುವಂತ ಕಾರ್ಯವಿದೆ. റൂത്ത് 1:16 ಅದು ರೂತ್ 1:16 ನೋಡಿ. റൂത്ത് പറഞ്ഞു, ರೂತಳು ಹೇಳ್ತಾಳೆ, അമ്മയെ ഉപേക്ഷിച്ച് പോകാനോ ತಾಯಿಯನ್ನು ಬಿಟ್ಟು ಹೋಗಲು കൂടെ പോരാതിരിക്കാൻ എന്നോട് പറയരുത്. ನಿಮ್ಮನ್ನು ಬಿಟ್ಟು ಹೋಗುವಂತೆ ಒತ್ತಾಯಪಡಿಸಬೇಡಿ. ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುತ್ತೇನೆ, ನೀವು ಎಲ್ಲಿ ವಾಸಿಸಿದರೂ ನಾನು ಅಲ್ಲೇ ವಾಸಿಸುತ್ತೇನೆ. നിന്റെ ദൈവം എന്റെ ദൈവം, ನಿಮ್ಮ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ನೀವು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲಿಗೆ ಸಮಾಧಿ ಆಗಲಿ. റൂത്തിന്റെ വാക്കുകളാണ്. ನೋಡಿ, ರೂತ್ ಹೇಳುವಂತಹ ಮಾತುಗಳು നിങ്ങൾ ശ്രദ്ധിച്ചോ, ನೀವು ಗಮನವಿಟ್ಟು ಕೇಳಿ. ഒരു മകള്, ಒಬ್ಬಳು ಮಗಳು, അത് കെട്ടിക്കൊണ്ടുവന്ന ഒരു മകള്, ಅವಳು ನೋಡಿ ಸೊಸೆ ಮದುವೆ ಮಾಡಿ ತಂದವು. അമ്മായിയമ്മയുടെ പറയണ ನೋಡಿ, ತನ್ನ ಅತ್ತೆಯಲ್ಲಿ ಹೇಳುವಂಥದ್ದು. അത്തെ അല്ലേ? ಅತ್ತೆ അത്തേന്നല്ലേ? ಅತ್ತೆ ಅಲ್ವಾ? അമ്മായിയമ്മ. അത്തയോട് പറയുന്ന വാക്കുകളാണ്. ಅತ್ತೆಯಲ್ಲಿ ಹೇಳುವಂಥದ್ದು. അമ്മയെ വിട്ടു പോകാൻ എന്നോട് പറയരുത്. ತಾಯಿ, ನಿಮ್ಮನ್ನು ಬಿಟ್ಟು ಹೋಗಲು ನನ್ನನ್ನು ಒತ್ತಾಯಪಡಿಸಬೇಡಿ. ഉപേക്ഷിച്ച് പോകാൻ എന്നോട് പറയരുത്. ನಿಮ್ಮನ್ನು ಬಿಟ್ಟು ಹೋಗಲು ನನ್ನನ್ನು ಒತ್ತಾಯಪಡಿಸಬೇಡಿ. അമ്മ എവിടെ പോയി അങ്ങോട്ട് ഞാൻ വരും. ತಾಯಿ, ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುತ್ತೇನೆ. അമ്മ എവിടെ താമസിക്കുന്നു അവിടെ ഞാനും ನೀವು താമസിക്കും. ಎಲ್ಲಿ ವಾಸಿಸಿದರೂ ನಾನು ಅಲ್ಲೇ ವಾಸಿಸುತ್ತೇನೆ. അമ്മയുടെ ബന്ധുക്കൾ എന്റെ ബന്ധുക്കളായിരിക്കും. ನಿಮ್ಮ ಜನರೇ ನನ್ನ ಜನರು. അമ്മയുടെ ദൈവം ನಿಮ್ಮ ದೇವರೇ എന്റെ ദൈവമായി. ನನ್ನ ದೇವರು. ഹല്ലേലൂയ. ಹಲ್ಲೆಲೂಯಾ. ആരാ പറയണ? ಇದು ಹೇಳುವುದು ಯಾರು? ഒരു വിജാതീയ സ്ത്രീയാന്ന് ನೋಡಿ, ಅನ್ಯ ಧರ್ಮದ ಒಬ್ಬಳು ಹೆಂಗಸು. ആ മകൾ ആരാന്ന് വിചാരിച്ചു? ಆ ಮಗಳು ಯಾರಂತ ನೀವು ಗ್ರಹಿಸಿದ್ದೀರಿ? അതാണ് ദൈവം തെരഞ്ഞെടുത്ത ഒരു മകൾ. ಅದಾಗಿದೆ ದೇವರು ಆರಿಸಿಕೊಂಡಂತ ಮಗಳು. ദൈവത്തിന്റെ കരുണ ഒഴുകിയ ഒരു മകൾ. ದೇವರ ಕರುಣೆ ಹರಿದಂತಹ ಒಬ್ಬಳು അതാണ് ಮಗಳು. ദൈവത്തിന്റെ കൃപ ഒഴുകിയ ഒരു ಅದಾಗಿದೆ മകൾ. ದೇವರ ಕೃಪೆ ಹರಿದಂತಹ ಒಬ್ಬಳು ಮಗಳು. ദൈവത്തിന്റെ കൃപ ലഭിച്ചവളാണ്. ದೇವರ ಕೃಪೆ ಲಭಿಸಿದಂತಹ ಮಗಳವಳು. ഞാൻ വിട്ടു പോകത്തില്ല. ನಾನು ಬಿಟ್ಟು ಹೋಗುವುದಿಲ್ಲ. അമ്മ എവിടെ പോകുന്നു? ತಾಯಿ, ನೀವು ಎಲ್ಲಿ ಹೋಗುತ್ತೀರಿ? അവിടെ ഞാൻ വരും. ಅಲ್ಲಿ ನಾನು ನಿಮ್ಮ ಜೊತೆ അമ്മ എവിടെ താമസിക്കുന്നു? ತಾಯಿ, ನೀವು ಎಲ್ಲಿ ಜೀವಿಸುತ್ತೀರಿ? അവിടെ ഞാൻ താമസിക്കും. ಅಲ್ಲಿ ನಾನು ಜೀವಿಸುತ್ತೇನೆ. അമ്മ ഏത് ബന്ധുക്കളിലാണ് താമസിക്കുന്നത്? ಯಾವ ಸಂಬಂಧಿಕರೊಟ್ಟಿಗೆ ಜೀವಿಸುತ್ತೀಯೋ അവിടെ ഞാൻ ഉണ്ടാകും. ಅಲ್ಲಿ ನಾನು ನಿಮ್ಮ ಜೊತೆ ಇರುವೆ. അമ്മയുടെ ദൈവം ನಿಮ್ಮ ದೇವರು എന്റെ ദൈവം. ನನ್ನ ದೇವರು. ഹല്ലേലൂയ. 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 ജീവിതത്തെ കുറിച്ച് ഒരു പ്രതീക്ഷയില്ല. ಜೀವನದಲ್ಲಿ ಯಾವ ಒಂದು ಪ್ರತೀಕ್ಷೆ ಇಲ್ಲ. എന്നാൽ ഈ റൂത്ത് ಆದರೆ ಈ ರೂತು മടങ്ങിപ്പോയാൽ ಹಿಂತಿರುಗಿ ಹೋದರೆ അവർക്ക് വിവാഹം കഴിച്ച് ജീവിക്കാം. ಅವಳಿಗೆ ಬೇಕಾದರೆ ಮದುವೆ ಮಾಡಿ ಜೀವನ മക്കളായിട്ട് ജീവിക്കാം. ಮತ್ತೆ ಮಕ್ಕಳ ಜೊತೆ ಜೀವನ ಮಾಡಬಹುದು. അതെല്ലാം മറന്നുകൊണ്ടാണ് ಅದೆಲ್ಲವನ್ನು ಮರೆತು ಬಿಟ್ಟು ഈ അമ്മായിയമ്മ എന്ന് പറയുന്ന ആ സ്ത്രീയുടെ പുറകെ പോകുന്നു. ಆ ಅತ್ತೆಯ ಜೊತೆ ಇವಳು ಹೋಗುವಂತ. വേറെ ഒരു സ്വപ്നമോ ഇല്ല. ಬೇರೆ ಯಾವ ಒಂದು ಕನಸಿಲ್ಲ. വേറെ ഒരു സങ്കല്പവും ഇല്ല. ಯಾವ ಸಂಕಲ್ಪವೂ ಇಲ್ಲ. ഹല്ലേലൂയ. 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 ഹല്ലേലൂയ.
ನವೋಮಿ റൂത്തിനെയും കൊണ്ട് ರೂತನ್ನು ಮೊವಾಬ್ ദേശം വിട്ട് ಮೊಹಾಬ್ ದೇಶ ಬಿಟ್ಟು ജെറുസലേമിലേക്ക് ചെല്ലുകയാണ്. ಜೆರೂಸಲೇಮಿಗೆ ತಲುಪುತ್ತಾರೆ. ജെറുസലേമിനെ കണ്ടപ്പോ ಜೆರೂಸಲೇಮಿನಲ್ಲಿ ಕಂಡಾಗ അവിടുത്തെ മനുഷ്യര്, ಅಲ್ಲಿನ ಮನುಷ್ಯರು അവർക്ക് വലിയ സന്തോഷമായി. ಅವರಿಗೆ ತುಂಬಾ ಸಂತೋಷವಾಯಿತು. നവോമി അവരാർത്ത് വിളിച്ചു, ಅವರು ಕೂಗಿ ಕರೆದರು. വലിയ സന്തോഷമായി. ತುಂಬಾ ಸಂತೋಷದಿಂದ. നവോമി എന്ന വാക്കിന്റെ അർത്ഥം, ನವೋಮಿ ಎಂಬ ಆ ಪದದ ಅರ್ಥ എല്ലാം തികഞ്ഞവളെന്നാണ്. ಎಲ್ಲವೂ ಪೂರ್ತಿಯಾಗಿದೆ, എല്ലാം തികഞ്ഞവള്, ಎಲ್ಲವೂ ಲಭಿಸಿದೆ, ಪೂರ್ತಿ. നവോമി പറഞ്ഞു, ನವೋಮಿ ಹೇಳುತ್ತಾಳೆ, എന്നെ അങ്ങനെ വിളിക്കരുതേ, ನನ್ನನ್ನು ಹಾಗೆ ಕರೆಯಬೇಡಿ, എല്ലാം നഷ്ടപ്പെട്ടതാണ്, ನಾನು ಎಲ್ಲವೂ ನಷ್ಟಪಟ್ಟವಳು, എന്നോട് കോപിച്ചിരിക്കുന്നു, ದೇವರು ನನ್ನ ಮೇಲೆ ಕೋಪ ತೋರಿದ್ದಾರೆ, ഭർത്താവ് പോയി, ನನ್ನ ಗಂಡ ಹೋದ, എന്റെ മക്കള് പോയി, ನನ್ನ ಮಕ್ಕಳು ಹೋದರು, ആരുമില്ല, ನನಗೆ ಯಾರೂ ಇಲ್ಲ, മകൻ കെട്ടിയ ഒരു മകള് മാത്രമേ ഉള്ളൂ, ಮಗನು ಮದುವೆ ಮಾಡಿದ ಒಬ್ಬಳು ಮಗಳು ಮಾತ್ರ ನನ್ನ ಜೊತೆ, എന്നെ മാറ എന്ന് വിളിച്ചാ മതി, ನನ್ನನ್ನು ಮಾರ ಅಂತ ಕರೆದರೆ ಸಾಕು. അതാണ് നവോമി പറഞ്ഞത്. ಅದೇ ನವೋಮಿ ಹೇಳುವಂತದ್ದು. ഈ റൂത്ത് നവോമിയുടെ കൂടെ നിന്ന് ನವೋಮಿಯ ಜೊತೆ ಇದ್ದು ജീവിക്കാൻ വേണ്ടി ಜೀವಿಸಲು പാടത്ത് പോയി കാല പറക്കാനായിട്ട് നിന്നു. ನೋಡಿ, ಹೊಲದಲ್ಲಿ ಅದರ ಕಳೆಗಳನ್ನು ತೆಗೆಯಲು ನಿಲ್ಲುತ್ತಾರೆ. അതെ, കാല പറക്കാൻ, ಕಳೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അവളൊരു കുഞ്ഞിനെ പ്രസവിച്ചു. ಅವಳೊಂದು ಮಗುವನ್ನು ಪ್ರಸವಿಸುತ್ತಾಳೆ. ആ കുഞ്ഞിനെ പേരിട്ട് ಆ ಮಗುವಿಗೆ ಒಂದು ಹೆಸರಿಡುತ್ತಾರೆ, ഓബദ്. ಓಬತ್. ഓബദ്. ಓಬತ್. റൂത്ത് 4-ാം അധ്യായം ನೋಡಿ, 4ನೇ ಅಧ್ಯಾಯ 17-ാം വാക്യം, 17ನೇ ವಾಕ್ಯ ನೋಡಿ. 4:17 ഒരു കുഞ്ഞിനെ പ്രസവിച്ചു. ಒಂದು ಮಗುವನ್ನು ആ ಪ್ರಸವಿಸುತ್ತಾಳೆ. മകന്റെ പേരാണ് ഓബദ്. ಆ ಮಗುವಿನ ಹೆಸರು ಓಬತ್. എന്താണ് അച്ഛൻ പറയാൻ കാര്യം എന്നറിയാമോ? ಯಾಕೆ ಇದನ್ನು ಗುರುಗಳು ಹೇಳಲು ಕಾರಣ? യേശു ക്രിസ്തുവിന്റെ രക്ഷാകര ചരിത്രത്തിൽ, ಯೇಸುವಿನ ರಕ್ಷಕರ ಚರಿತ್ರೆಯಲ್ಲಿ ഈ സ്ത്രീ, ಈ ಹೆಂಗಸು, വിജാതീയ സ്ത്രീയായ റൂത്ത് കടന്നു വന്നിട്ടുണ്ട്. ವಿಜಾತಿಯ ಸ್ತ್ರೀಯಾದ ರೂತ್ ಬಂದಿದ್ದಾಳೆ. യേശുവിന്റെ തലമുറയിൽ, ಯೇಸುವಿನ ತಲೆಮಾರಿನಲ್ಲಿ ദാവീദിന്റെ പിതാവായ ജസ്സെ, ದಾವೀದನ ಪಿತನಾದಂತಹ ಜೆಸ್ಸೆ, ആ ജസ്സയുടെ പിതാവായി മാറിയത്, ಆ ಜೆಸ್ಸೆಯ ಪಿತನಾಗಿ ಮಾರ್ಪಟ್ಟದ್ದು റൂത്തിന്റെ മകനായ ഈ ഓബദാണ്. ರೂತಿನ ಮಗನಾಗಿದ್ದಂತಹ ಓಬೇದ್. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ, ദൈവത്തിന്റെ കൃപ ലഭിച്ചാൽ, ದೇವರ ಕೃಪೆ ದೊರಕಿದರೆ ആ കൃപ കൊടുക്കണം. ಆ ಕೃಪೆಯನ್ನು ನಾವು ಕೊಡಬೇಕು. ദൈവം നിന്നോട് ക്ഷമിച്ചാൽ, ದೇವರು ನಿನ್ನಲ್ಲಿ ಕ್ಷಮಿಸಿದರೆ ആ ക്ഷമ നീ ಆ കൊടുക്കണം. ಕ್ಷಮೆಯನ್ನು ನೀನು ನೀಡಬೇಕು. ദൈവം നിന്നോട് കരുണ കാണിച്ചാൽ, ದೇವರು ನಿನ್ನ ಮೇಲೆ ಕರುಣೆ ആ ತೋರಿಸಿದರೆ കരുണ നീ ಆ കാണിക്കണം. ಕರುಣೆಯನ್ನು ನೀನು ತೋರಿಸಬೇಕು. ദൈവം നിന്നോട് നന്മ കാണിച്ചാൽ, ದೇವರು ನಿನ್ನಲ್ಲಿ ಒಳಿತು ತೋರಿಸಿದರೆ ആ നന്മ നീ കാണിക്കണം. ಆ ಒಳಿತನ್ನು ನೀನು ತೋರ್ಬೇಕು. 10,000 കിട്ടിയവനാണ് നീ. 10,000 ലഭിಸಿದವನು ನೀನು. അതൊന്നും കിട്ടിയിട്ടുണ്ട്. ಅದು ನಿನಗೆ ಸಿಕ್ಕಿ ಆಯ್ತು. യജമാനൻ നിനക്ക് 10,000 തന്നു കഴിയപ്പെട്ടു. ಯಜಮಾನನು ನಿನಗೆ 10,000 ಕೊಟ್ಟ ಆಗಿದೆ. ജീവിതത്തിലെ, ಜೀವನದಲ್ಲಿ മറ്റുള്ളവർക്ക് ಬೇರೆಯವರಿಗೆ ഈ 10,000 കൊടുക്കാൻ നിനക്ക് ബാധ്യതയുണ്ട്. ಈ 10,000ವನ್ನು ಹಂಚಿಕೊಳ್ಳಲು ಬಾಧ್ಯತೆ ಇದೆ. പ്രിയപ്പെട്ടവരെ, ಪ್ರಿಯರೇ, വിജാതീയ സ്ത്രീ ആണെങ്കിലും, ಒಂದು ಅನ್ಯ ಧರ್ಮದ ಸ್ತ್ರೀ ಆದರೂ നവോമിയുടെ, ಈ ನವೋಮಿ, ഇസ്രായേൽ മകളായ നവോമിക്ക് ಇಸ್ರಾಯೇಲ್ನ ಮಗಳಾದಂತಹ ನವೋಮಿ, ദൈവം കൊടുത്തത്, ದೇವರು ಕೊಟ್ಟದ್ದು അന്യ സ്ത്രീയിൽ നിന്ന്, ಅನ್ಯ ಸ್ತ್ರೀಯಿಂದ, ഈ വിജാതീയ വംശത്തിൽപ്പെട്ട ಈ ವಿಜಾತಿಯ ವಂಶದಲ್ಲಿದ್ದ ഒരു മകളെയാണ് കൊടുത്തത്. ಒಬ್ಬ ಮಗಳನ್ನು ಕೊಟ್ಟದ್ದು. കൃപ കൊടുത്തതാണ്, ಕೃಪೆ ನೀಡಿದ್ದು. കരുണ കൊടുത്തതാണ്, ಕರುಣೆ ಕೊಟ್ಟದ್ದು. ദയ കൊടുത്തതാണ്, ದಯೆ ನೀಡಿದ್ದು. ക്ഷമ കൊടുത്തതാണ്, ಕ್ಷಮೆ ನೀಡಿದ್ದು. ഈ ക്ഷമ നിന്നിൽ ഉണ്ടാകട്ടെ. ಈ ಕ್ಷಮೆ ನಿನ್ನಲ್ಲಿ ಇರಬೇಕು. ഈ കരുണ നിന്നിൽ ಈ ಕರುಣೆ ನಿನ್ನೊಳಗಿರಬೇಕು. ഈ ദയ നിന്നിൽ സംഭവിക്കട്ടെ. ಈ ದಯೆ ನಿನ್ನಲ್ಲಿ ഈ ನಡೆಯಬೇಕು. ക്ഷമ നിന്നിൽ ಈ ഉണ്ടാകട്ടെ. ಕ್ಷಮೆ ನಿನ್ನಲ್ಲಿರಬೇಕು. ഈ കരുണ നീ ಈ കാണിക്കുക. ಕರುಣೆ ನೀನು ഈ ತೋರಿಸಬೇಕು. ക്ഷമ നീ ಈ കാണിക്കുക. ಕ್ಷಮೆಯನ್ನು ನೀನು ಕಾಣಿಸಬೇಕು. ഇത് മറച്ചു വെച്ചുകൊണ്ട് ಇದನ್ನು ನೀನು ಮರೆಮಾಚುತ್ತ നീ ജീവിച്ചു കഴിഞ്ഞാൽ, ನೀನು ಜೀವನವನ್ನು ಮುಂದೂಡಿದರೆ ദൈവം നിന്നെ കാരാഗ്രഹത്തിൽ അടയ്ക്കും. ದೇವರು ನಿನ್ನನ್ನು ಕಾರಾಗೃಹಕ್ಕೆ ದಬ್ಬುತ್ತಾರೆ. ಕಾರಣ ഈ ഇളവ് ലഭിച്ചവനാണ്. ಈ മന്നിಸಲ್ಪಟ್ಟವನು ನೀನು. ಇದನ್ನಲ್ಲ, അതൊന്ന് തിരിച്ചറിയണം. ಇದೆಂಬ ಅರಿವು ನೀನಿರಬೇಕು. നിന്റെ ജീവിതം എത്രയോ വിലയുള്ളതാണ്. ನಿನ್ನ ಜೀವನವೆಂಬುದು ಎಷ್ಟೋ ಬೆಲೆ. ആരാണ്? ನೀನು ಯಾರು? ഈ ഇളവ് ലഭിച്ചവനാണ് നീ. ಈ ಮನ್ನಿಸಲ್ಪಟ್ಟವನು ನೀನು.
ഈ കൃപ ലഭിച്ചവനാണ് ಈ നീ. ಕೃಪೆ ನಿನಗೆ ದೊರಕಿದ್ದವನು. ദൈവത്തിന്റെ കരങ്ങളിൽ നിന്ന് 10,000 കിട്ടിയതാണ്. ದೇವರ ಕರಗಳಿಂದ 10,000 ನಿನಗೆ ಲಭಿಸಿದ್ದು. ആ കിട്ടിയ നീ ಆ ಲಭಿಸಿದಿರುವಂತಹ ನೀನು നിന്റെ സഹോദരനോട്, ನಿನ್ನ ಸಹೋದರನಲ್ಲಿ, അയൽവാസിയോട്, ನಿನ್ನ ನೆರೆಕರೆಯವರಲ್ಲಿ, നിന്നെ വേദനിപ്പിച്ചവരോട് ನಿನಗೆ ಹಿಂಸೆ ನೀಡಿದವರಲ್ಲಿ ആ കൃപ കൊടുക്കാൻ നിനക്ക് ബാധ്യത. ಆ ಕೃಪೆಯನ್ನು ಹಂಚಲು ನಿನಗೂ ಬಾಧ್ಯತೆ ಇದೆ. ദൈവത്തിന്റെ സന്നിധിയിൽ ഇരുന്നുകൊണ്ട് ചിന്തിക്കുക. ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಚಿಂತಿಸು. ലോകത്തിന്റെ വാക്കുകളെല്ലാം നിന്റെ തലയെ ഭരിക്കണം. ಲೋಕದ ಮಾತುಗಳೆಲ್ಲ ನಿನ್ನನ್ನು ನಡೆಸಬೇಕಾದುದು. നിന്റെ ജീവിതം പ്രതികാരത്തിന്റെയും പകയുടെയും ഒരു ജീവിത ശൈലിയല്ല. ನಿನ್ನ ಜೀವನವೆಂಬುದು ಹಾಗೆ ತೀರಿಸುವಂತದ್ದು ಆಗಿರಬಾರದು. പകയുടെ, ಹಾಗೆಯ പ്രതികാര ചിന്തയുടെ, ಪ್ರತಿಕಾರ ಚಿಂತೆಯ ഒരു ജീവിതമല്ല. ಒಂದು ಜೀವನವಲ್ಲ. അതല്ല ദൈവം നിന്നെ പ്രതീക്ഷിക്കുന്നത്. ಅದು ದೇವರು ನಿನ್ನಿಂದ ಬಯಸುತ್ತಿಲ್ಲ. നീ ഒരു വിജാതീയ മകനോ വിജാതീയ സ്ത്രീയോ അല്ല. ನೀನೊಂದು ವಿಜಾತಿ ಮಗನೋ ಮಗಳೋ ಅಲ್ಲ. ദൈവം തന്റെ രക്തത്താൽ, ದೇವರು ತನ್ನ ರಕ್ತದಿಂದ വിലയ്ക്ക് വാങ്ങപ്പെട്ടവനാണ് നീ. ಬೆಲೆಗೆ ಸ್ವೀಕರಿಸಿದವನು ನಿನ್ನನ್ನು. നിന്റെ ജീവിതത്തിന്റെ മഹത്വം നീ തിരിച്ചറിയണം. ನಿನ್ನ ಜೀವನದ ಮಹತ್ವವನ್ನು ನೀನು ಅರಿತಿರ್ಬೇಕು. നിസാരമായി നീ തള്ളിക്കളയരുത്. ನೀನೊಂದು ಸಾಧಾರಣ ರೀತಿಯಲ್ಲಿ ಅದನ್ನು ದೂರವಿಡಬೇಡ. നിനക്ക് വിലയുള്ളതാണ്. ನಿನಗೆ ಬೆಲೆ ಇರುವಂತದ್ದು, നിന്റെ ജീവിതത്തിന് വിലയുള്ളതാണ്. ನಿನ್ನ ಜೀವನಕ್ಕೆ ತುಂಬಾ ಬೆಲೆ ಇರುವಂತದ್ದು. അതുകൊണ്ട് ಆದುದರಿಂದ ഇന്നു മുതലേ ಇಂದಿನಿಂದ ഈ കൃപ മറ്റുള്ളവർക്ക് കൊടുക്കുവാൻ നീ വളരുക. ಈ ಕೃಪೆಯನ್ನು ಇತರರಿಗೂ ನೀಡಲು ನೀನು ಕಲಿಯು. ಕೊಡಬೇಕು. നിന്റെ ഉള്ളിൽ നിന്ന് അത് പുറപ്പെടണം. ನಿನ್ನ ಒಳಗಿನಿಂದ ಹೊರಡಬೇಕಿದು. ഈ കരുണ നീ കൊടുക്കണം. ಈ ಕರುಣೆಯನ್ನು ನೀನು ನೀಡಬೇಕು. നീ കരുണയുടെ, ನೀನು ಕರುಣೆಯ, നീ ദയയുടെ, ക്ഷമയുടെ, നന്മയുടെ, ಒಳಿತಿನ, സ്നേഹത്തിന്റെ ഒരു പര്യായമാണ്. ಒಂದು ಪರ್ಯಾಯ. ദൈവം നന്മയാണ്. ದೇವರೆಂಬುದು ಒಳಿತಾಗಿದೆ. അത് നിന്നിൽ നിന്ന് വരണം. ಅದು ನಿನ್ನಿಂದಲೂ ಬರಬೇಕು. നിന്നിൽ നിന്ന് അത് പുറപ്പെടണം. ನಿನ್ನಿಂದ ಹೊರಡಬೇಕು. ഹല്ലേലൂയ, 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 ഹല്ലേലൂയ. അപ്പോഴാണ് ಆಗ ಮಾತ್ರ സുവിശേഷത്തിലെ, ಸುವಾರ್ತೆಯಲ್ಲಿ, മത്തായിയുടെ സുവിശേഷം 18-ാം അധ്യായത്തില്, മത്തായിയുടെ സുവാർತೆ 18ನೇ ಅಧ್ಯಾಯದಲ್ಲಿ ശിഷ്യന്മാർ യേശുവിനെ സമീപിച്ച് ചോദിച്ചില്ലേ, ಶಿಷ್ಯರು ಯೇಸುವಿನ ಹತ್ತಿರ ಬಂದು ಕೇಳಿದರು, സ്വർഗരാജ്യത്തിലെ വലിയവനാരാ? ಸ್ವರ್ಗ ಸಾಮ್ರಾಜ್ಯದ ದೊಡ್ಡವನು ಯಾರು? മത്തായി 18:1 മുതലുള്ള വാക്യം ನೋಡಿ. ಮತ್ತಾಯನ ಸುವಾರ್ತೆ 18:1 സ്വർഗരാജ്യത്തിലെ വലിയവനാരാ? ಸ್ವರ್ಗ ಸಾಮ್ರಾಜ್ಯದಲ್ಲಿ ದೊಡ್ಡವನು ಯಾರು? യേശു ഒരു ശിഷ്യനെ വിളിച്ച് ಯೇಸು ಸ್ವಾಮಿ ಒಂದು ಶಿಶುವನ್ನು ಕರೆದು അവരുടെ മധ്യേ നിർത്തിക്കൊണ്ട് ಅವರ അരുളിച്ചെയ്തു, ಮಧ್ಯೆ ನಿಲ್ಲಿಸಿಕೊಂಡು ಹೀಗೆಂದರು, നിങ്ങൾ മാനസാന്തരപ്പെടും. ನೀವು ಪರಿವರ್ತನೆ ಹೊಂದಿ ശിശുക്കളെ പോലെ ആകുന്നില്ല, ಮಕ್ಕಳಂತೆ ಆಗದಿದ್ದರೆ സ്വർഗരാജ്യത്തിൽ പ്രവേശിക്കത്തില്ല. ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ. ഈശോ പഠിപ്പിച്ചത് കുട്ടികളെ അല്ല, ಇದು ಕಲಿಸಿದ್ದು ಸಣ್ಣ ಮಕ್ಕಳಿಗಲ್ಲ, മുതിർന്നവരെ പഠിപ്പിക്കാൻ, ದೊಡ್ಡವರಿಗೆ ಕಲಿಸಿಕೊಟ್ಟದ್ದು. നിന്നെ പഠിപ്പിക്കാൻ, ನಿನ್ನನ್ನು ಕಲಿಸಲು, നിന്റെ കൺമുമ്പിൽ കണ്ട ನಿನ್ನ ಕಣ್ಣೆದುರೇ ಕಂಡ ഒരു ശിശുവിനെ ಒಂದು ಶಿಶುವನ್ನು യേശു മാതൃകയായി കൊണ്ടുവരികയാണ്. ಯೇಸು ಅದಕ್ಕೆ ಮಾದರಿಯಾಗಿ ತರುತ್ತಾರೆ. ശിശുവിനെ പോലെ മാനസാന്തരം. ಆ ಚಿಕ್ಕ ಮಗುವಿನ ಹಾಗೆ ಪರಿವರ್ತನೆ ಹೊಂದಬೇಕು. ശിശുവിന്റെ മനസ്സില്, ಮಗುವಿನ ಮನಸ್ಸಿನಲ್ಲಿ ഒരു കോപോ ദേഷ്യമോ ಯಾವ നിലനിൽക്കുന്നില്ല. ಕೋಪ ದ್ವೇಷ ನೆಲೆಗೊಳ್ಳುವುದಿಲ್ಲ. അത് ഇന്നുണ്ടായി, ಅದು ಇವತ್ತಾಯಿತು, അപ്പൊ തന്നെ അവസാനിക്കും. ಅದು ಆಗಲೇ ಕೊನೆಗೊಳ್ಳುತ್ತದೆ. എന്നാൽ നിന്റെ മനസ്സില്, ಆದರೆ ನಿನ್ನ ಮನಸ್ಸಿನಲ್ಲಿ വർഷങ്ങൾക്ക് മുന്നേ ವರ್ಷಗಳ ಹಿಂದೆ നിന്നെ വേദനിപ്പിച്ച ഓർമ്മകൾ ഭരിക്കുന്നുണ്ട്. ನಿನಗೆ ವೇದನೆ ಕೊಟ್ಟ ನೆನಪುಗಳು ಇದ್ದೇ ಇರುತ್ತದೆ. അങ്ങനെ വർഷങ്ങൾക്ക് മുന്നേ ಹಾಗೆಯೇ ವರ್ಷಗಳ ಹಿಂದೆ വേദനിപ്പിച്ച ഓർമ്മകളാണ് ഇപ്പോഴും കിടക്കുന്നതെങ്കിൽ, ಆ ವೇದನೆಗಳ ನೆನಪುಗಳು ಇದ್ದರೆ നീ സ്വർഗരാജ്യത്തിന് യോഗ്യനല്ല. ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲಾರಿರಿ. നീ സ്വർഗരാജ്യത്തിലേക്ക് വരാനാണ് യേശു നിന്നെ പഠിപ്പിക്കുന്നത്. ನಿನ್ನನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲು ಕಲಿಸಿಕೊಡುವಂಥದ್ದು ಇದನ್ನೆಲ್ಲ. നമുക്കൊന്ന് എഴുന്നേറ്റ് നിൽക്കാം. ನಮಗೆ ಎದ್ದು ನಿಂತುಕೊಳ್ಳುವ. നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಮೇಲೆತ್ತಿಕೊಂಡು നമുക്കൊന്ന് സ്തുതിക്കാം. ಎಲ್ಲರೊಮ್ಮೆ ಸ್ವತಂತ್ರವಾಗಿ ഹല്ലേലൂയ, ഹല്ലേലൂയ, ഹല്ലേലൂയ. ಗಟ್ಟಿಯಾಗಿ ಸ್ತುತಿಸಿರಿ. ಹಾಲೆಲೂಯ, ಹಾಲೆಲೂಯ, ഹല്ലേലൂയ, 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 ഹല്ലേലൂയ. യേശുവേ നന്ദി, യേശുവേ ആരാധന, യേശുവേ നന്ദി, യേശുവേ സ്തുതി. ഹല്ലേലൂയ, 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 ഹല്ലേലൂയ.
ഇരുകരങ്ങൾ നെഞ്ചോട് ചേർത്ത് വെച്ച് ಎರಡು ಕರಗಳನ್ನು ಹೃದಯದ ಮೇಲಿಟ್ಟು കണ്ണുകൾ അടച്ച് ಕಣ್ಣುಗಳನ್ನು ಮುಚ್ಚಿಕೊಂಡು യേശുവിന്റെ മുമ്പില് ಯೇಸುವಿನ ಮುಂದೆ 10,000 താലന്ത് കിട്ടിയവനാണ് നീ. 10,000 ದಶತಾಲಂತು ಲಭಿಸಿದವನು ഈ ನಾನು. സത്യം നീ ಈ തിരിച്ചറിയണം. ಸತ್ಯವನ್ನು ಅರಿತುಕೊಳ್ಳು. എത്രയോ തവണ ಎಷ್ಟೋ ಬಾರಿ ദൈവം നിന്നോട് ക്ഷമിച്ചു. ದೇವರು ನಿನ್ನನ್ನು ಕ್ಷಮಿಸಿದರು. എത്രയോ തവണ ദൈവം നിന്നോട് ക്ഷമിച്ചു. ಎಷ್ಟೋ ಸಲ ನಿನ್ನನ್ನು ದೇವರು ಕ್ಷಮಿಸಿದರು. ദൈവം നിന്നോട് കരുണ കാണിച്ചു. ದೇವರು ನಿನ್ನ ಮೇಲೆ ಕರುಣೆ ദൈവം ತೋರಿದರು. നിന്നോട് ക്ഷമ കാണിച്ചു. ದೇವರು ನಿನ್ನ ಮೇಲೆ ಕ್ಷಮೆ ತೋರಿದರು. ഇന്ന് ಇವತ್ತು ഈ കരുണയും ക്ഷമയും ಈ ಕರುಣೆ ಕ್ಷಮೆ മറ്റുള്ളവരോട് കാണിക്കേണ്ടവനല്ലേ നീ? ಇತರರಿಗೆ ತೋರಿಸಬೇಕಾದವನಲ್ವಾ ನೀನು? ഇന്ന് ಇವತ್ತು ദൈവം നിനക്ക് നൽകിയ ക്ഷമ, ದೇವರು ನೀಡಿರುವಂತಹ ಕ್ಷಮೆ, ദൈവത്തിന്റെ ദയ ದೇವರ ದಯೆ മറ്റുള്ളവർക്ക് കൊടുക്കേണ്ടവനല്ലേ നീ? ಇತರರಿಗೂ ಹಂಚಬೇಕಾದವನಲ್ವಾ ನೀನು? നഷ്ടപ്പെട്ടു പോയ അവസരങ്ങളെ ഓർത്ത് പശ്ചാത്തപിക്കുക. ನಷ್ಟಪಡಿಸಿದಂತಹ ಸಂದರ್ಭಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟುಕೋ. ദൈവത്തിന്റെ ക്ഷമ ದೇವರ ಕ್ಷಮೆ നിന്നെ പശ്ചാത്താപത്തിലേക്ക് നയിക്കണമെന്നാണ് വേദപുസ്തകം പഠിപ്പിക്കുന്നത്. ನಿನ್ನನ್ನು ಪಶ್ಚಾತ್ತಾಪದ ಎಡೆಗೆ ನಿನ್ನನ್ನು ನಡೆಸಬೇಕೆಂಬುದು ದೇವರ ವಾಕ್ಯ ಹೇಳುತ್ತಿದೆ. റോമർ 2:4 ರೋಮರ 2:4 നിന്നെ അത് അനുതാപത്തിലേക്ക് നയിക്കണം. ನಾನು ನಿನ್ನನ್ನು ಮನಪರಿವರ್ತನೆಯೆಡೆಗೆ ನಿನ್ನನ್ನು ನಡೆಸುತ್ತೇನೆ. ദൈവത്തോട് മാപ്പ് അപേക്ഷിക്കുക. ದೇವರಲ್ಲಿ ನೀನು ദൈവത്തോട് വെറുതെ അപേക്ഷിക്കുക. ದೇವರಲ್ಲಿ ನೀನು ಕ್ಷಮೆ ಕೇಳಿ. ക്ഷമിക്കാൻ പറ്റാത്ത നിമിഷങ്ങളെ ഓർത്ത് പശ്ചാത്തപിക്കുക. ಕ್ಷಮಿಸಲು ಆಗದಂತಹ ಸಂದರ್ಭಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟುಕೋ. കരുണ കാണിക്കാൻ പറ്റാതെ പോയ നിമിഷങ്ങളെ ഓർത്ത് പശ്ചാത്തപിക്കുക. ಕರುಣೆ ತೋರಿಸಲು ಆಗದಂತಹ ಸಂದರ್ಭಗಳನ್ನು ನೆನೆದು ನೀನು ಪಶ್ಚಾತ್ತಾಪ. മാതാപിതാക്കന്മാരുടെ കരുണ കാണിക്കാൻ പറ്റിയില്ല. ತಂದೆ ತಾಯಿಯಂದಿರ ಮೇಲೆ ಕರುಣೆ ತೋರಿಸಲು ಆಗಲಿಲ್ಲ. ക്ഷമിക്കാൻ പറ്റിയില്ല. ಕ್ಷಮಿಸಲು ಆಗಲಿಲ್ಲ. നമ്മുടെ മനസ്സ് അനുതാപം കൊണ്ട് നിറയട്ടെ. ನಮ್ಮ ಮನಸ್ಸು ಪಶ್ಚಾತ್ತಾಪದಿಂದ ತುಂಬಲಿ. ദൈവത്തോട് വെറുതെ അപേക്ഷിക്കുക. ದೇವರಲ್ಲಿ ಕ್ಷಮೆ ಕೇಳಿಕೋ. നമുക്ക് വിശുദ്ധ ബലിക്കായിട്ട് ഒരുങ്ങാം. ನಮಗೆ ಪರಿಶುದ್ಧ ಬಲಿಗಾಗಿ ತಯಾರು. പൂർണ്ണമായും ക്ഷമിച്ചുകൊണ്ട് വിശുദ്ധ ബലിക്കായിട്ട് ഒരുങ്ങാം. ಸಂಪೂರ್ಣವಾದ ಒಂದು ಕ್ಷಮಾಪೂರ್ವಕವಾಗಿ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವ. ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಉಪಕಾರ ಸ್ಮರಣೆ ಮಾಡುತ್ತಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಶೇಖರನ್, ಜಾಕಬ್, ಕ್ಯಾಂಡಿ, ಬೆಂಜಮಿನ್ ಒಳ್ಳೆಯ ಆರೋಗ್ಯಕ್ಕಾಗಿ, ಜಾಕಬ್ ಅವರು ಕೂಡ ಒಳ್ಳೆಯ ಆರೋಗ್ಯಕ್ಕಾಗಿ, ಸುನೀತಾ ರಾಡ್ರಿಗಸ್ ಥ್ಯಾಂಕ್ಸ್ ಗಿವಿಂಗ್, ಜಾಸ್ಮಿನ್ ಡಿಸೋಜಾ, ಫ್ಲೇವಿ ಫೆರಾವೋ, ಫಿಲೋಮಿನಾ ಡಿಸೋಜಾ, ಅಜಯ್ ಮೆನೇಜಸ್, ಆಶಲ್ ಫೆರ್ನಾಂಡಿಸ್, ಪ್ರದೀಪ್, ಡೋರಾ ಮತ್ತು ಕುಟುಂಬ, ರೋಹನ್, ಶಿವೋನಾ, ರೋಹನ್, ಜೇಸನ್ ಮತ್ತು ರೋಷಲ್. ಸತ್ತವರ ಆತ್ಮಗಳಿಗಾಗಿ ರಾಕೇಶ್ ರಾಡ್ರಿಗಸ್, ಪೀಟರ್ ಫೆರ್ನಾಂಡಿಸ್, ಜಾಸ್ಮಿನ್ ಡಿಸೋಜಾ ಮತ್ತು ಕುಟುಂಬ, ಫಿಲಿಪ್ ಡಿಸೋಜಾ, ವಿನಯ್ ಡಿಸೋಜಾ ಮತ್ತು ಕುಟುಂಬ, ವಿಲಿಯಂ ಲೋಬೋ, ಮೇರಿ ಲೋಬೋ, ನ್ಯಾನ್ಸಿ ಮತ್ತು ಕುಟುಂಬ, ವಿಲ್ಸನ್ ಅಲ್ಬುಕರ್, ಮೇರಿ ಮತ್ತು ಕುಟುಂಬ, ಕ್ಲೆಮೆಂಟ್ ಕುಟೀನೋ, ಫಿಲೋಮಿನಾ, ಥಾಮಸ್. ಇವರಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಬಲಿಪೂಜೆಯನ್ನು ನಾವು ಸಮರ್ಪಣೆ ಮಾಡೋಣ.
ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನಮ್ಮನ್ನೇ ಕರೆಯುತ್ತಿಹರು. ಹೊರೆ ಹೊತ್ತು ಬಳಲಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ. ಹೊರೆ ಹೊತ್ತು ಬಳಲಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ. ನಿನ್ನನ್ನು ರಕ್ಷಿಸಲು ಕರವ ಚಾಚಿ ಶ್ರೀ ಯೇಸು ಕರೆಯುತ್ತಿಹರು. ನಿನ್ನನ್ನು ರಕ್ಷಿಸಲು ಕರವ ಚಾಚಿ ಶ್ರೀ ಯೇಸು ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. ನಿನ್ನನ್ನೇ ಕರೆಯುತ್ತಿಹರು. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು വിശുദ്ധ ബലിക്കായി നമുക്കൊരുങ്ങാം. ಪರಿಶುದ್ಧ ಬಲಿಗಾಗಿ ನಾವೆಲ್ಲರೂ ಸಿದ್ಧರಾಗೋಣ. എല്ലാ പ്രാർത്ഥനാ നിയോഗങ്ങളെയും നമുക്ക് കർത്താവിന്റെ കരങ്ങളിലേക്ക് സമർപ്പിക്കാം. ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಪ್ರಭುವಿನ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾ പ്രാർത്ഥനാ നിയോഗത്തിനായി പണം കൊടുത്തവര്, ಪ್ರಾರ್ಥನಾ ಕೋರಿಕೆಗಳಿಗಾಗಿ ಬಲಿಪೂಜೆಗಾಗಿ ಹಣ ಕೊಟ್ಟವರು, നിങ്ങളുടെ പ്രാർത്ഥനാ നിയോഗങ്ങളെ കർത്താവിന് സമർപ്പിക്കുക. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ಪ್ರಭುವಿನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ. വ്യക്തിപരമായ നിയോഗങ്ങളെ കർത്താവിന് സമർപ്പിക്കുക. ನಿಮ್ಮ ವೈಯಕ್ತಿಕವಾದ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿ ഈ ആലയത്തിന് വേണ്ടി പ്രാർത്ഥിക്കുക. ಈ ಆಲಯಕ್ಕಾಗಿ ಪ್ರಾರ್ಥನೆ ಮಾಡಿ. ഇവിടെ വരുന്ന ഓരോ മകനും മകൾക്കും വേണ്ടി പ്രാർത്ഥിക്കുക. ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಮಗನಿಗೂ ಮಗಳಿಗಾಗಿ ಪ್ರಾರ್ಥನೆ ಮಾಡಿ. നിന്റെ ഇടതുവശത്തും വലതുവശത്തിരിക്കുന്ന ആൾക്ക് വേണ്ടി പ്രാർത്ഥിക്കുക. ನಿನ್ನ ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿ ಇರುವವರಿಗಾಗಿ ಪ್ರಾರ್ಥನೆ ಮಾಡಿ. നിന്റെ മുൻപിലും പിൻപിലും നിൽക്കുന്ന ആൾക്ക് വേണ്ടി ನಿನ್ನ പ്രാർത്ഥിക്കുക. ಮುಂದೆ ಹಿಂದುಗಡೆ ಇರುವವರಿಗಾಗಿ ಪ್ರಾರ್ಥಿಸು. എല്ലാ രോഗികൾക്കും വേണ്ടി പ്രാർത്ഥിക്കുക. ಎಲ್ಲ ರೋಗಿಗಳಿಗಾಗಿಯೂ ಪ್ರಾರ್ಥನೆ ಮಾಡು. പിതന സുതന
ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರ, ಅಧಿಕಾರ, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹ ಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಆಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುತ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನನ್ನ ಮನವೇ, ನನ್ನ ಮನವೇ, ಯೇಸು ನಾಮ ಭಜಿಸು ನೀ. 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 ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಮಾಡಿದ ಉಪಕಾರಗಳನ್ನು ಎಂದೆಂದು ಸ್ಮರಿಸು ನೀ. ಮಾಡಿದ ಉಪಕಾರಗಳನ್ನು ಎಂದೆಂದು ನಮಿಸು ನೀ. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ನನ್ನ ಮನವೇ, ನನ್ನ ಮನವೇ, ಯೇಸು ನಾಮ ಭಜಿಸು ನೀ. 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 ಯೇಸು ನಾಮ ಭಜಿಸು ನೀ. ಯೇಸು ನಾಮ ಭಜಿಸು ನೀ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಆಸಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ
ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರೈಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ, ತನುೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയനോ സകല സ്വർഗവാസികളോടും ചേർന്ന് സകല സ്വർഗദൂതരുടനെ ಸೇರಿ സകല വിശുദ്ധരോടും ചേർന്ന് സകല സന്തരുടനെ ಸೇರಿಕೊಂಡು പരിശുദ്ധമ്മയോട് ചേർന്ന് പരിശുദ്ധ മാതയൊಂದಿಗೆ ಸೇರಿ ഇരുകരങ്ങളും ഉയർത്തി ಎರಡು ಕರಗಳನ್ನು ಎತ್ತುತ್ತಾ പിതാവായ ദൈവത്തെ നമുക്ക് മഹത്വപ്പെടുത്താം. ಪಿತನಾದ ದೇವರನ್ನು ನಮಗೂ ಮಹಿಮೆ ಪಡಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ
ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು സർവചരാചരങ്ങളോടും ചേർന്ന് സർവസൃഷ്ടി ജാലದೊಡನೆ ಸೇರಿಕೊಂಡು എല്ലാ രോഗികളുടെ പ്രാർത്ഥനയോട് ചേർന്ന് എല്ലാ രോಗಿಗಳ ಪ್ರಾರ್ಥನೆಯೊಂದಿಗೆ ಸೇರಿ സങ്കടപ്പെടുന്ന എല്ലാ മക്കളുടെ അപേക്ഷകളോട് ചേർന്ന് ಸಂಕಟಪಡುವವರ ಎಲ್ಲ ಅಪೇಕ್ಷೆಗಳೊಂದಿಗೆ ಸೇರಿ ഈ ദൈവജനത്തോട് ചേർന്നിരുന്നു ಈ ದೇವ ಜನತೆಯೊಂದಿಗೆ ಸೇರಿ പരിശുദ്ധനേ നിഖിലേശനു പരിശുദ്ധനേ അതിശക്തനു ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು പരിശുദ്ധനേ അമർത്യനു പരമനെ നീടു കരുണയനു ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಹಲ್ಲೆಲೂಯ 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 Alleluia, 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 Alleluia. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು ಸ್ತುತರ್ಹರು ಸರ್ವಶತ್ರು ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿದಾಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ರೋಮನರಿಗೆ ಬರೆದ ಪತ್ರಿಕೆಯಿಂದ ವಾಚನ, ಅಧ್ಯಾಯ 8 ವಾಕ್ಯ 18ರಿಂದ 30 ತನಕ. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾವು ಎಣಿಸುತ್ತೇವೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೋ ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಸರ್ವ ಸೃಷ್ಟಿಯು ನಿರರ್ಥಕತೆಗೆ ಒಳಗಾಯಿತು. ಇದು ಅದರ ಸ್ವಂತ ಇಚ್ಛೆಯಿಂದಲ್ಲ, ದೇವರ ಇಚ್ಛೆಯಿಂದಲೇ ಆಯಿತು. ಆದರೂ ಸೃಷ್ಟಿಗೆ ನಿರೀಕ್ಷೆ ಹೊಂದಿದೆ. ಅದೇನೆಂದರೆ, ಸೃಷ್ಟಿಯು ಸಹ ವಿನಾಶ ವಿಧಿಯಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮಾಯುತ ಸ್ವಾತಂತ್ರ್ಯದಲ್ಲಿ ಪಾಲುಗೊಳ್ಳುತ್ತದೆ ಎಂಬುದೇ. ಸೃಷ್ಟಿ ಸಮಸ್ತವು ಇಂದಿನವರೆಗೆ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ ಎಂಬುದು ನಮಗೆ ತಿಳಿದಿದೆ. ಸೃಷ್ಟಿ ಮಾತ್ರವಲ್ಲ, ದೇವರ ವರದಾನಗಳಲ್ಲಿ ಪ್ರಥಮ ಫಲವಾಗಿ ಪವಿತ್ರಾತ್ಮ ಅವರನ್ನೇ ಪಡೆದಿರುವ ನಾವು ಸಹ ನಮ್ಮೊಳಗೆ ನರಳುತ್ತಿದ್ದೇವೆ. ದೇವರ ಮಕ್ಕಳಿಗೆ ದೊರೆಯುವ ಸೌಭಾಗ್ಯವನ್ನು, ನಮ್ಮ ಸಂಪೂರ್ಣ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ನಾವು ಜೀವೋದ್ಧಾರ ಹೊಂದಿದ್ದರೂ ಇನ್ನೂ ನಿರೀಕ್ಷಿಸುವವರಾಗಿ ಇದ್ದೇವೆ. ನಾವು ನಿರೀಕ್ಷಿಸುವುದು ಪ್ರತ್ಯಕ್ಷವಾಗಿದ್ದರೆ ಅದು ನಿರೀಕ್ಷೆ ಎನ್ನುವುದಿಲ್ಲ. ಪ್ರತ್ಯಕ್ಷವಾಗಿರುವುದನ್ನು ಯಾರಾದರೂ ನಿರೀಕ್ಷಿಸುವುದುಂಟೆ? ಪ್ರತ್ಯಕ್ಷವಾಗದೇ ಇರುವುದನ್ನು ನಾವು ನಿರೀಕ್ಷಿಸುವವರಾಗಿದ್ದಾರೆ. ಅದಕ್ಕಾಗಿ ತಾಳ್ಮೆಯಿಂದ ಕಾದುಕೊಂಡಿರುತ್ತೇವೆ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಏಕೆಂದರೆ
ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವರ ಜನರಿಗಾಗಿ ಭಿನ್ನವಿಸುತ್ತಾರೆ. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು, ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಂದಿಗೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 Hallelujah. ಸಂತ ಮತ್ತಾಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 Hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 17 ವಾಕ್ಯಗಳು 1 6 ದಿನಗಳ ಬಳಿಕ ಪೇತ್ರ, ಯಾಕೋಬ ಮತ್ತು ಅವನ ಸಹೋದರ ಯೋವಾನ ಇವರನ್ನು ಯೇಸು ಸ್ವಾಮಿ ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆ ದುರಿಗೆ ಸ್ವಾಮಿ ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂದೇ ಪ್ರಕಾಶಿಸಿತು. ಅವರ ಉಡುಪು ಬೆಳಕಿನಂದೇ ಪ್ರಜ್ವಲಿಸಿತು. ಇದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಅವರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಪ್ರಭು, ನಾವು ಇಲ್ಲಿ ಇರುವುದು ಎಷ್ಟೋ ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುವೇನು, ತಮಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದನು. ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಇದನ್ನು ಮಾತಿಗೆ ಕಿವಿಗೊಡಿ ಎಂದಿತ್ತು. ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು, ಬೋರಲು ಬಿದ್ದರು.
ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ ಹೇಳಿ, ಭಯಪಡಬೇಡಿ ಎಂದರು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತು ಯಾರನ್ನು ಕಾಣಲಿಲ್ಲ. പ്രഭു ക്രിസ്തരികെ മഹിമയാകಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು യേശുവിൻ്റെ രൂപാന്തരീകരണം യേശുവിನ ರೂಪಾಂತರಗೊಂಡಂತಹ ശിഷ്യന്മാരെ അവിടുന്ന് ബോധ്യപ്പെടുത്തുകയാണ്. ಶಿಷ್ಯರಿಗೆ ಬೋಧ್ಯಪಡಿಸುವಂಥದ್ದು തൻ്റെ ദൈവീകത ತಮ್ಮ ದೈವಿಕತೆ എത്രയോ അപാരമാണ് എന്നൊരു നിമിഷം ಎಷ್ಟೋ ಶ್ರೇಷ್ಠವಾದುದೆಂದೊಂದು ನಿಮಿಷ മനുഷ്യർക്ക് അവിടുന്ന് തെളിയിച്ചു കൊടുക്കുകയാണ്. ಮನುಷ್ಯನಿಗೆ ತೋರಿಸಿಕೊಟ್ಟಂತಹ ಕ್ಷಣವಿದು. അവിടുന്ന് സ്വർഗസ്വരൂപനാണ്, ಆತನು ಸ್ವರ್ಗ ಸ್ವರೂಪಿ, അവിടുന്ന് സർവശക്തനാണ്, ಆತನು ಸರ್ವಶಕ್ತನು, അവിടുന്ന് നിത്യം ജീവിക്കുന്നവനാണ്, ಆತನು ನಿತ್ಯವೂ ಜೀವಿಸುವವನು. അവിടുന്ന് മോശയോട് മേലിയായോട് സംസാരിച്ചു, ಆತನು ಮೋಶೆಯಲ್ಲೂ ಏಲಿಯಾಲೂ ಮಾತನಾಡುತ್ತಿದ್ದನು. പത്രോസ് അത് കണ്ടവനാണ്, ಪೇತ್ರನು ಅದನ್ನು ನೋಡಿದವನು. മറുരൂപം പ്രാപിച്ച യേശു, ರೂಪಾಂತರಗೊಂಡಂತಹ ಯೇಸು ನಮಗೆ വലിയൊരു സത്യത്തെ കാണിച്ചു ಒಂದು തരികയാണ്. ದೊಡ್ಡದಾದ ಸತ್ಯವನ್ನು ತೋರಿಸಿಕೊಡುತ್ತಿದೆ. നിത്യജീവനാണ് അവിടുന്ന്, ನಿತ್ಯ ಜೀವವಾಗಿದ್ದಾರೆ ಆತನು, ഒരിക്കലും അവസാനിക്കാത്തവനാണ്, ಯಾವಾಗಲೂ ಕೊನೆಗೊಳ್ಳದಂತಹ. അവിടത്തേക്ക് അവസാനമില്ല, ಆತನಿಗೆ ಕೊನೆಯೆಂಬುದು ಇಲ್ಲ, അവിടത്തേക്ക് നിത്യജീവനുണ്ട്. ಆತನಿಗೆ ನಿತ್ಯ ಜೀವವೆಂಬುದು അത് ಇದೆ. നമ്മെ വെളിപ്പെടുത്തി ಅದು തരികയാണ്. ನಮಗೆ ತೋರಿಸಿಕೊಟ್ಟದು. നമുക്ക് നമ്മെ തന്നെ സമർപ്പിക്കാം. ನಮಗೆ ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳುವ, കാഴ്ച അർപ്പണത്തിനായിട്ട് നമുക്കൊരുങ്ങാം. ಕಾಣಿಕೆಗಾಗಿ ನಮ್ಮನ್ನೇ ಸಮರ್ಪಿಸುವ. बाबा हाडू राया तुझ्या पायांतळी नितळ जावच्या काशे आमची काळजां मेली गे माता तुझे लागी निर्भागी उपकार सबार केल्याय तुवे दिवून आमकां जिवीत नवे भेटयता जीवन आमचे पुण्या वायना सोवे. ഈ ഡിവൈൻ പ്രയർ സെന്റിനെ, ಈ ಡಿವೈನ್ ಪ್ರೇಯರ್ ಸೆಂಟರ್ ಅನ್ನು, ദൈവജനത്തെയും ಈ ದೇವಜನತೆ, അവരുടെ എല്ലാ അപേക്ഷകളെയും, ಅವರ ಎಲ್ಲಾ ಕೋರಿಕೆಗಳನ್ನು ഈ ബലിവസ്തുക്കളോടൊപ്പം ഞാൻ ಈ സമർപ്പിക്കുന്നു. ಬಲಿ ವಸ್ತುಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. കരുണാമയനായ ദൈവമേ, ಕರುಣಾಮಯನಾದ ದೇವರೇ, ഞങ്ങളുടെ എല്ലാ അപേക്ഷകളെയും ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು അനുഗ്രഹമാക്കി മാറ്റി തരുവാൻ ಆಶೀರ್ವಾದವನ್ನಾಗಿ ഈ ಮಾರ್ಪಡಿಸಿ ബലി ഞങ്ങൾക്ക് ಈ ഉപകാരമാകട്ടെ. ಬಲಿ ನಮಗೆ ಉಪಕಾರ ಸ್ಮರಣೆಯಾಗಲಿ. ഞങ്ങൾ ഓരോരുത്തരെയും, ನಮ್ಮ ಪ್ರತಿಯೊಬ್ಬರನ್ನು, ഞങ്ങളുടെ ഭവനങ്ങളെയും, ನಮ್ಮ ಮನೆಗಳನ್ನು, ഞങ്ങളുടെ കുടുംബാംഗങ്ങളെയും, ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು, കുടുംബത്തിലെ മരിച്ചുപോയ എല്ലാ അംഗങ്ങളെയും, ಕುಟುಂಬದಿಂದ ಮರಣಗೊಂಡವಾದ ಪ್ರತಿಯೊಬ್ಬರ എല്ലാ അംഗങ്ങൾക്കും വേണ്ടിയും പ്രാർത്ഥിക്കുന്നു. ಎಲ್ಲರಿಗಾಗಿಯೂ ಪ್ರಾರ್ಥನೆ ಮಾಡುತ್ತಿದ್ದೇವೆ. ഞങ്ങളുടെ പ്രാർത്ഥനയുടെ ನಮ್ಮ ഉത്തരമല്ല, ಪ್ರಾರ್ಥನೆಗೆ ಉತ್ತರವನ್ನು ನೀಡಿ. നമുക്ക് എഴുന്നേറ്റ് നിൽക്കാം. ಇದನ್ನೆಂದುಕೊಂಡಿದೆ. ಕೀರ್ತನ ಸಲ್ಲಲಿ ಪಿದನಾನ್ಮ ಜರಿಗು ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ
ನೀವು ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಗದವಾಗಲಿ ಸನ್ನಿಧಿ ಸಮಯವು, ಅರಳಲ್ಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರೇತ್ರತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬೆಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇಲೆ. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಯೋಗವು ಸದಾ ನಮ್ಮಲ್ಲಿ
ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲಕ್ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲೆ. ನಿಮ್ಮ ಹೃಮ್ಮನ ಮೇಲಕ್ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧಾ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ, ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂಬರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ್ನ ಯೇಸುವಿನ ನಾಮಕ್ಕೆ, ಹೊಸನ್ನ 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 ಯೇಸುವಿನ ನಾಮಕ್ಕೆ, ಹೊಸನ್ನ 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 ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೊಸನ ಹೊಸನ ದಾವೀದ ಪುತ್ರನಿಗೆ ಹೊಸನ, ಹೊಸನ 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 ದಾವೀದ ಪುತ್ರನಿಗೆ ಹೊಸನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ ಹೊಸನ ಹೋಸನ ಹೊಸನ ಕನ್ಯಾತನಯಗೆ ಹೊಸನ, ಹೋಸನ ಹೊಸನ ಹೋಸನ ಹೊಸನ ಕನ್ಯಾತನಯಗೆ ಹೊಸನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ
ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ
ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಸತ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರಾಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷ್ಠರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನಿದರು, ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು, ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾನ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಹಲ್ಲೆಲೂಯಾ, 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 ಯೇಸುವೇ, ಹಲ್ಲೆಲೂಯಾ, 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 ಓರೆ ಪ್ರಭುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರಾನ್ಮರೇ, ಪವಿತ್ರಾತ್ಮರೇ, ಈ ಬಲಿ ವಸ್ತುಗಳ ಮೇಲೆ, ಬಲಿ ವಸ್ತುಗಳ ಈ ಮೇಲೆ, ಬಲಿಪೀಠದ ಈ ಮೇಲೆ, ಬಲಿಪೀಠದ ಮೇಲೆ, ಈ ಆಲಯத்திನ ಮೇಲೆ, ಈ ಆಲಯದ ಮೇಲೆ, ಈ ಕೂಟಾಯ್ಮೆಯ ಮೇಲೆ, ಈ ಸಮೂಹದ ಮೇಲೆ അഗ്നിയായി, കൊടുങ്കാറ്റായി, കൊടുങ്കാറ്റായി, മഴയായി, മഴയായി, അഭിഷേകമായി, ಬೇಗ ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿ. ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ತಂಗಾಳಿಯಾಗಿ ಬಿಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ
ಬೇಗ ಬನ್ನಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. പവിത്രാത്മരേ, പവിത്രാത്മരെ ഞങ്ങളെല്ലാ പ്രാർത്ഥനാ നിയോഗങ്ങളുടെ മേലെ, എല്ലാ പ്രാർത്ഥനാ കോരിക്കകളുടെ എല്ലാ മേലെ, അപേക്ഷകളുടെ മേലെ, എല്ലാ അപേക്ഷകളുടെ എല്ലാ മേലെ, യാചനകളുടെ മേലെ, എല്ലാ യാചನೆಗಳ ಮೇಲೆ, ഞങ്ങളുടെ കുടുംബങ്ങളുടെ മേലെ, ನಮ್ಮ ಕುಟುಂಬಗಳ ಮೇಲೆ, രോഗികളായ എല്ലാ മക്കളുടെ മേലെ, ರೋಗಿಗಳಾಗಿರುವ എല്ലാ ಮಕ್ಕಳ ಮೇಲೂ അഗ്നിയായി, ಅಗ್ನಿಯಾಗಿ, മഴയായി, ಮಳೆಯಾಗಿ, കൊടുങ്കാറ്റായി, ಬಿರುಗಾಳಿಯಾಗಿ, അഭിഷേകമായി, ಅಭಿಷೇಕವಾಗಿ ಬೇಗ ಇಳಿದು ಬನ್ನಿರಿ. ಬೇಗ ಇಳಿದು ಬನ್ನಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯವರಗಳ ಸುರಿಸಿರಿ. ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪವನಾತ್ಮರೇ, ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪವನಾತ್ಮರೇ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಹಲ್ಲೆಲೂಯಾ 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 ಈರವರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಜೀವവും ಪವಿತ್ರವೂ ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರಗೂ ಪವಿತ್ರವೂ ಜೀವದಾಯಕವೂ ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರಣವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವೂ ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವಿಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ ಅಪ್ಪ ಆರಾಧನೆ, ಯೇಸುವೇ ಆರಾಧನೆ, ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೇ ಆರಾಧನೆ, ಆತ್ಮನೇ ಆರಾಧನೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಮೌಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲ ಕೋಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು
ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಗರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೇನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೇನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಕ್ರಿಸ್ತರ ಶರೀರ ಉರೆತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. Lord, I come to you. Let my heart be changed, renewed, flowing from the grace that I found in you. Lord, I've come to know the weaknesses I see in me will be stripped away by the power of your love. Hold me close, let your love surround me. Bring me near, draw me to your side. And as I wait, I'll rise up like an eagle
and I will soar with you. Your spirit leads me on by the power of your love. Hold me close, let your love surround me. Bring me near, draw me to your side, and as I wait, I'll rise up like an eagle, and I will soar with you. Your spirit leads me on by the power of your love. Lord, unveil my eyes, let me see you face to face, the knowledge of your love as you live in me. Lord, relieve my mind as your will unfolds in my life, in living every day, by the power of your love. Hold me close, let your love surround me. Bring me near, draw me to your side, and as I wait, I'll rise up like an eagle, and I will soar with you. Your spirit leads me on by the power of your love, and I will soar with you. Your spirit leads me on by the power of your love, and I will soar with you. Your spirit leads me on by the power of your love. യേശുവിന് നമ്മൾ നന്ദിയും സ്തുതിയും പറയുക.
ಕೃತಜ್ಞತೆ ಹೇಳುವ ಯೇಸುವಿಗೆ ಯೇಸುವೆ ವಂದನೆ. ദൈവത്തെ നമ്മൾ ആരാധിക്കുക, ದೇವರನ್ನು ಆರಾಧಿಸುವ, ത്രിയേക ദൈവത്തെ സ്തുതിക്കുക, ತ್ರಿಯೇಕ ದೇವರನ್ನು ಸ್ತುತಿಸುವ, ദൈവം കാണിച്ച കരുണയ്ക്ക് നന്ദി പറയുക, ದೇವರು ತೋರಿಸುವ ಕರುಣೆಗಾಗಿ ಸ್ತುತಿ ಹೇಳುವ. യേശുവേ വന്ദനെ, ಯೇಸುವೆ ವಂದನೆ, യേശുവേ ആരാധನೆ, ಯೇಸುವೆ ಆರಾಧನೆ, യേശുവേ സ്തുതി, ಯೇಸುವೆ ಸ್ತುತಿ, യേശുവേ മഹിമೆ, ಯೇಸುವೆ ಮಹಿಮೆ, യേശുവേ സ്തോത്ര, ಯೇಸುವೆ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ಇದನ್ನೆಂದುಕೊಳ್ಳುವ ಪ್ರಿಯರೇ. പരിപാവന ബലി പൂജയലി ಸುರನಾದನಮಿ ಸಿದ ನಮಗೆ ಪರಿಪೂಜಿದವಿ ರಗಸೆಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ ದೇವಿಗ ರಾಜ್ಯ ಮಹತ್ತದಳು ದೇವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಿದೆ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಮೊದಲನೇ ಬಾರಿ ಬಂದವರು ಯಾರಾದ್ದಿರಾದ್ರೆ ಪೈಲ್ಯ ಪೋಟಿ ಕೊನೆಯ ಇಲ್ಲಿ ಸಾಧಿಗ್ಯಾಂಗ ಯಾರಾದ್ರೂ ಇದ್ದಾರಾ? ಪೈಲ್ಯ ಪೋಟಿ ಫಸ್ಟ್ ಟೈಮ್ ಯಾರಾದರೂ ಬಂದರೆ? ಯಾರಿಲ್ಲ. ಪ್ರೈಸ್ ಲಾರ್ಡ್. ಯಾರಿಲ್ಲ ಅಂದರೆ ನಾವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅರ್ಥ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾರು ಸಾಕ್ಷಿ ನೀಡಲಿಕ್ಕಿದ್ದಾರಾ? ಸಾಕ್ಷಿ ಕೊನಾಗ ಸಾಕ್ಷಿ ದಿವಂಕಾಸ ಸಂಗಲ್ಲೇ ಸಾಕ್ಷಿ ನೀಡಲು ಬನ್ನಿ. ಎಲ್ಲರೂ ಬಂದು ಮೇಲೆ ನಿಲ್ಲಬೇಕು ದಯಮಾಡಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಏನು ಚೊಕ್ಕವಾಗಿ ಒಂದು ಸ್ವಸ್ಥವಾಗಿ, ಯಾಕೆಂದರೆ ಯೂಟ್ಯೂಬಲ್ಲಿ ಎಲ್ಲ ರೆಕಾರ್ಡ್ ಆಗ್ತದೆ, ಸರಿಯಾಗಿ ಸ್ವಚ್ಛವಾಗಿ ಮಾತಾಡಿ. हांव स्टेला डिसोजा हांव स्टेला डिसोजा बोजाल पवित्र आत्म्याचे पिरगज म्हजे
मुझे पुताचे पर्स भायर पडले ते 2 गाडयेचे लायसन्स आर्टिस मागीर ATM कार्ड आनी पान कार्ड मागीर वॉटर ID सकाळी आसले तसं सोनवार 4 तारखेक भायर पडला आमकां गोतूच ना 5 तारखेर संजे रायतार दीस स्वताना हें पर्स ना तितले आतां मागण्याच्या वेळार आमी दिमी घालून रेडोन मागली देवा तुका सादें आसा आमचे पर्स मेलोवन दिवंक मागीर आमचेर काही सादें ना म्हणून मागली तसं सोमार देनपारा तो ड्युटी जावन देनपारा कंगनाडी इंत कंगनाडी फादर मुलान ड्युटी करता कंगनाडी ते पोलिसाचेर एप्लिकेशन घे तेय वचून त्या पोलिसांनी विचारलो तितल्याच तांणी पर्स काडून दिले म्हणजे पुताक देवा गरगान हरगान जेजू गुलाब जेजू महिमा जेजू ಅಲೆಲುಯಾ ಅಲೆಲುಯಾ ಪ್ರೈಸ್ ಲಾರ್ಡ್ ಅರ್ಥ ಆಯ್ತಲ್ಲ ಕನ್ನಡದಲ್ಲಿ ಹೇಳಬೇಕಾ ಬೇಡ ಅಲ್ಲ ಓಕೆ ಪ್ರೈಸ್ ಲಾರ್ಡ್ ಅವರ ಮಗನದು ಪರ್ಸ್ ಕಳೆದು ಹೋಗಿತ್ತು ಒಂದು ದಿವಸ ಏನು ಸಿಗಲಿಲ್ಲ ಮರುದಿವಸ ಸೋಮವಾರ ದಿವಸ ಕಂಕನಾಡಿ ಆಸ್ಪತ್ರೆ ಹತ್ರ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರಿದ್ದಾರೆ ಅವರ ಹತ್ರ ಕೇಳುವಾಗ ಅವರು ತೆಗೆದುಕೊಟ್ಟರು ಎಲ್ಲ ಅವರದ್ದು ಹಣ ಪ್ಯಾನ್ ಕಾರ್ಡ್ ಮತ್ತೆಲ್ಲ ಕಾರ್ಡುಗಳು ಬ್ಯಾಂಕ್ ಕಾರ್ಡುಗಳು ಎಲ್ಲವಾಗಿ ಅವರಿಗೆ ದೇವರು ದಯಪಾಲಿಸ್ತಾರೆ ಅಂತ ಅವರು ಕೃತಜ್ಞತೆಯನ್ನು ಕೊಡ್ತಾರೆ ಥ್ಯಾಂಕ್ಸ್ ಗಿವಿಂಗ್ ಹೇಳ್ತಾರೆ ಪ್ರೈಸ್ ದ ಲಾರ್ಡ್. ನಾನು ಆಲಿಸ್ ರಾಣಿಪುರ ಚರ್ಚಿನಿಂದ ಬಂದಿದ್ದೇನೆ. ನನಗೆ ಸಡನ್ನಾಗಿ ಸೊಂಟ ನೋವು ಶುರುವಾಯಿತು. ನನಗೆ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಮದ್ದು ನಾನು ತೆಗೆದುಕೊಳ್ಳೋದಿಲ್ಲ. ಆದರೂ ಒಂದು ಅರ್ಧ ಮಾತ್ರೆ ತಗೊಂಡೆ 2 ದಿನ ಅಷ್ಟೇ. ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದೆ. ಅದು 2 ದಿನದಲ್ಲಿ ವಾಸಿಯಾಗಿದೆ. ಹಾಗೂ ನನಗೆ ಹೊಟ್ಟೆ ನೋವು ಶುರುವಾಯಿತು. ಹೊಟ್ಟೆ ನೋವು ಮತ್ತು ಇಲ್ಲಿ ಮೊನ್ನೆ ಬ್ರದರ್ ಸಜೀತ್ರ ಅವರ ಪ್ರಾರ್ಥನೆಗೆ ಬಂದಾಗ ಕೂಡ ಪ್ರಾರ್ಥನೆ ಮಾಡಿದೆ. ಅದನ್ನು ಧ್ಯಾನ ಮಾಡಿ ಹೋಗಲಾಡಿಸಿ ಹೇಳಿ ದೇವರ ಹತ್ರ. ಅದು ಕೂಡ ಈಗ ವಾಸಿಯಾಗಿದೆ. ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ನನ್ನು ಆಶೀರ್ವದಿಸ ಗುಣಪಡಿಸಿದಾಗ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ನನ್ನ ಹೆಸರು ಫಿಲೋಮಿನಾ. ನಾನು ಇಲ್ಲೇ ಹತ್ತಿರದವಳು. ನಾನು ಮುಖ್ಯವಾಗಿ ನನ್ನ ಒಂದು ಫ್ರೆಂಡಿನ ಸಹ ಕೆಲಸ ಮಾಡುವವರೊಬ್ಬ ಸಾಕ್ಷಿಯನ್ನು ಹೇಳಲು ಇಚ್ಛಿಸ್ತೇನೆ. ಪ್ರತ್ಯೇಕವಾಗಿ ಅವಳಿಗೆ ರಿಟೈರ್ಡ್ ಆದ ಕೂಡಲೇ ಒಂದು ರೋಗದ ಕಾಲು ಜಿಮ್ಮಾಗಿ ಕಾಲಿನ ಕೆಳಗೆ ಶಕ್ತಿ ಇಲ್ಲದೆ ಹಾಗೆ ಆಯಿತು. ಹಾಗೆ ಅವರು ಸ್ಪೆಷಲಿಸ್ಟ್ ಅಂದರೆ ನ್ಯೂರೋ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಹೋಗಿ ಅಡ್ಮಿಟ್ ಆಗಿ ಎಲ್ಲ ಮಾಡಿದರು. ಆದರೆ ಎಂತ ಮಾಡಿದರೂ ಸಹ ಪ್ರಯೋಜನ ಆಗಲಿಲ್ಲ. 2 ಕಾಲುಗಳು ಮರ ಕಟ್ಟಿದ ಹಾಗೆ, ಒಂದು ಬೆರಳು ಕೂಡ ಅಲುಗಾಡುತ್ತಿರಲಿಲ್ಲ. ತುಂಬ ಟೆನ್ಷನ್ನಲ್ಲಿದ್ದೆವು ನಾವು. ಅವಳಿಗೋಸ್ಕರ ನಾವು ಇಲ್ಲಿ ಪ್ರಾರ್ಥಿಸ್ತಾ ಇದ್ದೆ ನಾನು. ಅದು ಯಾವಾಗಲೂ ಫಾದರ್ 3 ನಿಯೋಗಗಳನ್ನು ನಿಮ್ಮನ್ನು ಇಲ್ಲಿ ಪ್ರೇಯರ್ ಮಾಡುವಾಗ 3 ನಿಯೋಗಗಳನ್ನು ನಿಮ್ಮಲ್ಲಿಟ್ಟು ಪ್ರಾರ್ಥಿಸಿ ಹೇಳುವಾಗ ಅವಳ ಒಂದು ನಿಯೋಗವನ್ನು ಯಾವಾಗಲೂ ನಾನು ಇಟ್ಟು ಪ್ರಾರ್ಥಿಸುತ್ತಿದ್ದೆ. ಅದರ ನಂತರ ಅವಳಿಗೆ ಒಂದು ಎಂತ ಹೇಳ್ತಾರೆ, ಅದು ನ್ಯೂರೋಥೆರಪಿ ಎಂಬ ವೈದ್ಯರ ಮುಖಾಂತರ ದೇವರ ದಯೆ ಮತ್ತು ಕೃಪೆಯಿಂದ ಅವಳು ಈಗ ಕಂಪ್ಲೀಟ್ ಕಾಲು ಆಗಿ ಅವಳು ಎಲ್ಲೋ ಒಂದು ಅವಳ ಕಸಿನ್ನ ಮನೇಲಿ ನಿಲ್ತಿದ್ಲು. ಯಾಕೆಂದರೆ ಅವಳಿಗೆ ಯಾರೂ ಇರಲಿಲ್ಲ, ಒಬ್ಬಳೇ. ಆದ ಕಾರಣ ಅವಳ ನರ್ಸ್ ಒಬ್ಬಳು ಇದ್ಲು, ಅವಳಿಗೆ ನೋಡ್ತಿದ್ಲು. ಈಗ ಅವಳು ಕಂಪ್ಲೀಟ್ ಗುಣವಾಗಿ ಮನೆಗೆ ಬಂದು ಅವಳ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ. ನಿಜವಾಗಿ ಒಂದು ಅದ್ಭುತ ಅಂದರೆ ಅದ್ಭುತ. ಎಂಥ ಮರ ಕಟ್ಟಿದ ಮರಗಳು ಈಗ ಅವಳು ನಡೀತಾಳೆ. ಅವಳಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರ. ಅವಳಿಗೆ ಎಲ್ಲರೂ ಅವರ ಪರವಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನನ್ನ ವಿಷಯದಲ್ಲಿ ನನಗೆ ದೇವರು 10,000 ಅಲ್ಲ, ಸಾವಿರಾರು ಗಟ್ಟಲೆ ನನಗೆ ಪ್ರಯೋಜನಗಳನ್ನು ಉಪಕಾರಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ನಾನೀಗ ಪ್ರತ್ಯೇಕವಾಗಿ ಇತ್ತೀಚೆಗಿನ ಒಂದು ಅದ್ಭುತವನ್ನು ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ. ನಾನು ಮತ್ತು ನನ್ನ ಮಗಳು ಫ್ರಾನ್ಸಿಗೆ ಹೋಗಲು ಅಕ್ಟೋಬರ್ನಲ್ಲಿ ಒಂದು ವೀಸಾಕ್ಕೆ ಅಪ್ಲೈ ಮಾಡಿದ್ದ ಇದ್ದೆವು. ಅದು ವೀಸಾ 15 ದಿವಸದೊಳಗೆ ಬರ್ತದೆ ಅಂತ ಹೇಳಿದ್ದಕ್ಕೆ ನಾವು ನವೆಂಬರ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದೆವು. ಆದರೆ ನಮಗೆ ಲಾಸ್ಟ್ ಮನೆ ತನಕ 1-2 ದಿವಸ ಇರೋ ತನಕ ಸಹ ವೀಸಾ ಬರಲೇ ಇಲ್ಲ. ನಾವೆಲ್ಲ ಹಣ ಎಲ್ಲ ಕಟ್ಟಿಯಾಗಿ ನಮಗೆ ತುಂಬ ಟೆನ್ಷನ್ ಆಯಿತು. ನಾವು ಫಾದರ್ ಹತ್ರ ಹೇಳಿದ್ದಕ್ಕೆ ಫಾದರ್ ಒಂದು ಹೇಳಿದರು, ನೀವು ಏನಾಗೋದಿಲ್ಲ, ವೀಸಾ ನಿಮಗೆ ಖಂಡಿತ ಸಿಗ್ತದೆ, ಬರ್ತದೆ, ಪ್ರೇಯರ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಆದ ಕಾರಣ ಅವಳು ಮತ್ತು ನನ್ನ ಮಗಳು ಆಫೀಸಿಗೆ ಹೋಗಿ ವೀಸಾದ ಆಫೀಸಿಗೆ ಹೋಗಿ ಅವರ ಹತ್ರ ಎನ್ಕ್ವೈರಿ ಮಾಡುವಾಗ ಎಲ್ಲರ ವೀಸಾ ಬಂದಿದೆ. ಅದು ನಮ್ಮದು ಬುಕ್ ಪಾಸ್ಪೋರ್ಟ್ ಮಾತ್ರ ಅಲ್ಲಿ ಉಳಿದಿತ್ತು. ಅದನ್ನು ಮತ್ತು ಅರ್ಜೆಂಟ್ ಮಾಡಿ ನಮಗೆ ಅದೇ ದಿವಸ ಒದಗಿಸಿಕೊಟ್ಟರು. ನಾವು ಅದೇ ಬುಕ್ ಮಾಡಿದ ದಿವಸಕ್ಕೆ ನಾವು ಫ್ರಾನ್ಸ್ ಇದು ರೋಮಿಗೆಲ್ಲ ಹೋಗಿ ಆರಾಮದಲ್ಲಿ ಹೋಗಿ ಬಂದೆವು. ಅದು ನಿಜವಾಗಿ ದೇವರದೊಂದು ವಿಶೇಷ ಅಂತ ಹೇಳಬೇಕು. ನಮಗೆ ತುಂಬ ಟೆನ್ಷನಲ್ಲಿದ್ದೆವು. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಚಪ್ಪಳೆ ಕೊಡಿ ದೇವರಿಗೆ.
ಇದು ಸಣ್ಣ ಸಾಕ್ಷ್ಯ ನಂದು ಸಣ್ಣದಲ್ಲ, ದೊಡ್ಡ ಸಾಕ್ಷಿನೇ. ನೀವೆಲ್ಲರೂ ನನಗಾಗಿ ಪ್ರಾರ್ಥಿಸಿದ್ದೀರಿ. ಕಳೆದ ಶುಕ್ರವಾರ ಬ್ರದರು ಹೇಳೋದು ನಾನು ಕೇಳಿದ್ದೇನೆ. ಈ ವಾರ ನಾನಿಲ್ಲಿ ಬಂದು ಪ್ರೋಗ್ರಾಮಲ್ಲಿ ಪಾಲ್ಗೊಳ್ಬೇಕಂತ ಶುಶ್ರೂಷೆಯಲ್ಲಿ. ನಾನು ಈ ವಾರ ಬಂದಿದ್ದೇನೆ. ನಿಮ್ಮೆಲ್ಲ ಪ್ರಾರ್ಥನೆ. ನನಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ನಂದು ಲಂಗ್ಸ್ ಮತ್ತು ಹಾರ್ಟಿನ ಮಿಡ್ಲಲ್ಲಿ. ಮದ್ದು ಮಾಡ್ತಾ ಇದ್ದೆ. ಫಾದರ್ ಸಂಡೇ ಬಂದು ಪ್ರೇಯರ್ ಮಾಡಿದ್ದರು. ನಿಮ್ಮೆಲ್ಲ ಪ್ರಾರ್ಥನೆ ಅದರಿಂದ ಒಂದು 90% ನೀನು ಹೋಗಿ ಟೆಸ್ಟ್ ಮಾಡಿಸಿದೆ, ಕಮ್ಮಿ ಆಗಿದೆ. ಅದರಿಂದ ದೇವರಿಗೆ ಕೋಟಿ ಕೃತಜ್ಞತೆ ಹೇಳುತ್ತೇನೆ. ಉಸಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ 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 ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ 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 ಆರಾಧನೆ.
ಯೆಹೋವ ಈರೇ ಆರಾಧನೆ, ಜಯ ಕೊಡುವ ದೇವನೇ ಆರಾಧನೆ. ಯೆಹೋವ ಈರೇ ಆರಾಧನೆ, ಜಯ ಕೊಡುವ ದೇವನೇ ಆರಾಧನೆ. ಯೆಹೋವ ಈರೇ ಆರಾಧನೆ, ಜಯ ಕೊಡುವ ದೇವನೇ ಆರಾಧನೆ. ಯೆಹೋವ ಈರೇ ಆರಾಧನೆ, ಜಯ ಕೊಡುವ ದೇವನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಆರಾಧನೆ ಅಪ್ಪ ಆರಾಧನೆ, ಕರಗಳನ್ನು ಮೇಲಕ್ಕೆತ್ತುತ್ತಾ ಆರಾಧಿಸೋಣ. ಆತ್ಮನೇ ಆರಾಧನೆ, ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. Hallelujah, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಅದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನು ಬರಮಾಡಿಕೊಳ್ಳೋಣ. ಗಟ್ಟಿ ಚಪ್ಪಾಳೆಯಿಂದ നമുക്ക് സൗഖ്യവും വിടുതലും രക്ഷയും തരുന്ന നമ്മുടെ നാഥനെ, ನಮಗೆ ಸೌಖ್ಯವನ್ನು ರಕ್ಷಣೆಯನ್ನು ಬಿಡುವನ್ನು ಕೊಡುವಂತಹ ನಮ್ಮ ಪ್ರಭುವಿಗೆ ഈ അൾത്താരയിലെ സാന്നിധ്യത്തിൽ നിന്ന് നമുക്ക് അഭിഷേകം ചൊരിയട്ടെ. ಈ ಬಲಿಪೀಠದ ಸಾನ್ನಿಧ್ಯದಿಂದ ಅಭಿಷೇಕ ನಮ್ಮ ಕಡೆ ഹൃദയത്തിലേക്ക് യേശുവിനെ സ്വീകരിക്കുക. ಹೃದಯಕ್ಕೆ ನಿಮ್ಮ ಯೇಸುವನ್ನು ಕರೆದುಕೊಳ್ಳಿ. അവിടുത്തെ അഭിഷേകം സ്വീകരിക്കുക. ಆತನ ಅಭಿಷೇಕವನ್ನು ಪಡೆದುಕೊಳ್ಳಿ. അവിടുത്തെ സാന്നിധ്യം ഹൃദയത്തിൽ സ്വീകരിക്കുക. ಆತನ ಸಾನ್ನಿಧ್ಯವನ್ನು ನಿಮ್ಮ ಅಂತರಂಗದಲ್ಲಿ ಸ್ವೀಕರಿಸಿರಿ. അവിടുന്ന് നിന്നെ സുഖപ്പെടുത്തുന്നവനാണ്. ಆತನು ನಿನ್ನನ್ನು ಗುಣಪಡಿಸುವಾತನು. അവിടുന്ന് നിന്നെ രക്ഷിക്കുന്നവനാണ്. ಆತನು ನಿನ್ನನ್ನು ರಕ್ಷಿಸುವಾತನು. അവിടുന്ന് നിനക്ക് അഭിഷേകം തരുന്നവനാണ്. ಆತನು ನಿನ್ನನ್ನು ಅಭಿಷೇಕ ಮಾಡುವವನು. ഹല്ലേലൂയ ഹല്ലേലൂയ ഹല്ലേലൂയ. ഹല്ലേലൂയ 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 ഹല്ലേലൂയ. യേശുവേ 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 യേശുവേ. ഹല്ലേലൂയ 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 ഹല്ലേലൂയ. ഓരിയ ജീസസ് 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 ഹല്ലേലൂയ. വർഷങ്ങൾക്ക് മുന്നേ ವರ್ಷಗಳ ಹಿಂದೆ യേശു ജെറീക്കോയിലൂടെ സഞ്ചരിക്കുമ്പോൾ ಯೇಸು ಸ್ವಾಮಿ ಜೆರಿಕೋಯದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ സക്കേവസ് എന്ന പേരായ മനുഷ്യൻ, ಜಕಾಯನೆಂಬ ವ್ಯಕ್ತಿ യേശുവിനെ കാണുവാൻ അതിയായി ആഗ്രഹിച്ചു. ಯೇಸುವನ್ನು ಕಾಣಲು ತುಂಬಾ ಅತಿಯಾಗಿ ಇಚ್ಛೆಪಟ್ಟ. ജനക്കൂട്ടത്തിൽ നിന്ന് അവന് യേശുവിനെ കാണുവാൻ സാധ്യമായിരുന്നില്ല. ಜನಸಮೂಹದಿಂದ ಯೇಸುವನ್ನು ಕಾಣಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. അവൻ മുമ്പേ ഓടി ಅವನು ತುಂಬಾ ಬೇಗ ಓಡಿ ഒരു സിക്കമോർ മരത്തിൽ കയറിയിരുന്നു. ಒಂದು ಸಿಕ್ಕಮೋರ್ ಮರವನ್ನು ಹತ್ತಿಕೂತ. യേശു അതിലെയാണ് കടന്നു പോകാനിരുന്നത്. ಯೇಸು ಸ್ವಾಮಿ ಅದಿಲೆ ಅಲ್ಲಿಂದ ಪ್ರಯಾಣ ಮಾಡುತ್ತಿದ್ದರು. യേശു ആ വഴി കടന്നു വരുമ്പോൾ ಯೇಸು ಸ್ವಾಮಿ ಅಲ್ಲಿ ಪ್ರಯಾಣ ಮಾಡುವಾಗ യേശു മുകളിലേക്ക് നോക്കി. ಯೇಸು ಸ್ವಾಮಿ ಮೇಲೆ ಎತ್ತಿ ನೋಡುತ್ತಾರೆ. ഇതാ മരത്തിന്റെ മുകളിൽ സക്കേവൂസ് ഇരിക്കുന്നു. ಮರದ ಮೇಲುಗಡೆ ಜಕಾಯನು ಕೂತಿರೋದನ್ನು ಕಂಡು യേശുവിനെ വിളിച്ചു. ಯೇಸು ಅವನನ್ನು ಕರೆದ. സക്കേവൂസേ, ಜಕಾಯನೇ, വേഗം ഇറങ്ങി വരിക. ಬೇಗ ಇಳಿದು ಬಾ.
ഇന്നെനിക്ക് നിന്റെ വീട്ടിൽ താമസിക്കേണ്ടിയിരിക്കുന്നു. ಇಂದು ನಿನ್ನ ಮನೆಯಲ್ಲಿ ನನಗೆ ತಂಗಬೇಕಾಗಿದೆ. അവൻ അത്ഭുതപ്പെട്ടു. ಅವನಿಗೆ ಆಶ್ಚರ್ಯವಾಯಿತು. യേശു തന്നെ പേര് വിളിച്ചിരിക്കുന്നു. ಯೇಸು ನನ್ನ ಹೆಸರನ್ನು ಹಿಡಿದು ಕರೆದಿದ್ದಾರೆ. യേശു തന്നെ അറിഞ്ഞിരിക്കുന്നു. ಯೇಸು ನನ್ನ ಗುರುತು ಹಚ್ಚಿದ್ದಾರೆ. ഇന്നുവരെ ഒരിക്കലും കണ്ടിട്ടില്ലാത്തവൻ, ಇಂದಿನ ತನಕ ಕಾಣದಂತಹ, ഒരിക്കലും അവന് നോക്കാൻ അവസരം കിട്ടാത്തവൻ, ಎಂದಿಗೂ ಅವನು ಕಾಣಲು ಸಾಧ್ಯವಾಗದಂತಹ, ഇത് അവൻ തന്നെ അറിഞ്ഞിരിക്കുന്നു. ಇದಾ ಆತನು ನನ್ನನ್ನು ಗುರುತಿಸಿದ್ದಾನೆ. അവൻ താഴെ ഇറങ്ങി, ಅವನು ಬೇಗ ಇಳಿದು ಬಂದು അവൻ യേശുവിന്റെ അടുത്തേക്ക് വന്നു. ಅವನು ಯೇಸುವಿನ ಹತ್ತಿರ ಬಂದು എന്തു പറയണമെന്ന് അവൻ അറിയില്ല. ಏನು ಮಾತನಾಡಬೇಕೆಂಬುದು ಅವನಿಗೆ ಗೊತ್ತಾಗುತ್ತಿಲ್ಲ. എന്താണ് സംസാരിക്കുന്നവൻ അറിയുന്നില്ല. ಏನನ್ನು ನುಡಿಯುತ್ತಿದ್ದಾನೆಂದು ಅವನಿಗೆ ಗೊತ್ತಾಗುತ್ತಿಲ್ಲ. അമ്പരപ്പ് മാറിയപ്പോൾ ಅವನ ಆಶ್ಚರ್ಯವು, അവൻ യേശുവിനോട് പറഞ്ഞു, ಅವನು ಹೇಳುತ್ತಾನೆ, യേശുവേ, ಯೇಸುವೇ, എന്റെ സ്വത്തിൽ പകുതി ഞാൻ ദരിദ്രർക്ക് കൊടുക്കും. ನನ್ನ ಸೊತ್ತಿನಲ್ಲಿ ಅರ್ಧದಷ್ಟು ಬಡವರಿಗೆ ಕೊಡುತ್ತೇನೆ. എന്റെ സ്വത്തിൽ പകുതി ഞാൻ ദരിദ്രർക്ക് കൊടുക്കും. ನನ್ನ ಸೊತ್ತಿನಲ್ಲಿ ಅರ್ಧದಷ್ಟು ದರಿದ್ರರಿಗೆ ನೀಡುತ್ತೇನೆ. ഞാൻ ആരുടെയെങ്കിലും വക വഞ്ചിച്ചെടുത്തിട്ടുണ്ട്, ನಾನು ಯಾರದಾದರೂ ವಂಚಿಸಿ ಸ್ವೀಕರಿಸಿದರೆ ഒന്നനായി നാലായി തിരികെ ಅದನ್ನು കൊടുക്കും. 4 ಪಾಲಾಗಿ ಹಿಂತಿರುಗಿಸುವೆನು. യേശു പറഞ്ഞു, ಯೇಸು ಹೇಳುವರು, ഇന്ന് ഈ ഭവനം രക്ഷ പ്രാപിച്ചു. ಇವತ್ತು ಈ ಕುಟುಂಬವು ರಕ್ಷಣೆ ಹೊಂದಿದೆ. ഇവനും അബ്രാഹത്തിന്റെ പുത്രനാണ്. ಇವನು ಅಬ್ರಾಮನ ಸಂತತಿಯಾಗಿದ್ದಾನೆ. നഷ്ടപ്പെട്ടതിനെ തിരിച്ചു കൊണ്ടുവരുവാനാണ് മനുഷ്യപുത്രൻ വന്നിരിക്കുന്നത്. ನಷ್ಟ ಹೊಂದಿದನು ಹಿಂತಿರುಗಿಸಲು ಬಂದವನು ಆತನು. നമുക്കൊരു കരങ്ങൾ ഉയർത്താം. ನಮಗೋ ಕರಗಳನ್ನು ಎತ್ತುತ್ತಾಂ. ആ ദൈവം നിന്റെ അടുത്തേക്ക് വരുന്നു. ಅದೇ ದೇವರು ಇದಾ ನಿನ್ನ ಹತ್ತಿರದಲ್ಲಿದ್ದಾನೆ. പേര് ചൊല്ലി അവിടുന്ന് വിളിക്കുന്നു. ಇದಾ ನಿನ್ನ ಹೆಸರನ್ನು ಹಿಡಿದು ಕರೆಯುತ್ತಾರೆ. അവിടുന്ന് നിന്റെ വീട്ടിൽ താമസിക്കാൻ ആഗ്രഹിക്കുന്നു. ಅದಾ ನಿನ್ನ ಜೊತೆ ನಿನ್ನ ಮನೆಯಲ್ಲಿ ತಂಗಲು ಬಯಸುತ್ತಿದ್ದಾನೆ. ഹല്ലേലൂയ, 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 ഹല്ലേലൂയ. യേശുവേ നന്ദി, യേശുവേ ആരാധന, യേശുവേ ആരാധന, യേശുവേ ഹല്ലേലൂയ, 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 ഹല്ലേലൂയ. യേശുവേ സ്തോത്രം, യേശുവേ വന്ദനം, യേശു ആരാധന. ഹല്ലേലൂയ, ഹല്ലേലൂയ, ഹല്ലേലൂയ. ജീസസ്, 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 ജീസസ്. ഹല്ലേലൂയ, 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 ഹല്ലേലൂയ. നീ യേശുവിനെ കാണുന്നെങ്കിൽ, ನೀನು ಯೇಸುವನ್ನು ಕಾಣುತ್ತಿದ್ದರೆ, ഈ നിമിഷം അവിടുത്തെ അഭിഷേകം സ്വീകരിക്കുന്നുവെങ്കിൽ, ಈ ಹೊತ್ತಿನಲ್ಲಿ ಆತನ ಅಭಿಷೇಕವನ್ನು ಪಡೆಯುತ್ತಿದ್ದರೆ, ഈ നിമിഷം മാനസാന്തരത്തിലേക്ക് നീ കടന്നു വരിക. ಇವತ್ತು ನೀನು ಮನ ಪರಿವರ್ತನೆಗೆ ಬಂದು, ഈ നിമിഷം നീ മാനസാന്തരത്തിലേക്ക് ಈ കടന്നു വരിക. ಹೊತ್ತಿನಲ್ಲಿ ನಿನ್ನ ಮನ ಪರಿವರ್ತನೆ ಮಾಡು. ആരോടെല്ലാം വെറുപ്പോ വിദ്വേഷ വൈരാഗ്യ വെച്ചിട്ടുണ്ട്, ಯಾರಲ್ಲಿ ಎಲ್ಲ ನೀನು ವೈರಾಗ್ಯ ವಿದ್ವೇಷ ದ್ವೇಷವನ್ನು ಇಟ್ಟಿದೆಯೋ, അതെല്ലാം ഈ സമയം മാറിപ്പോകട്ടെ. ಎಲ್ಲ ಈ ಕ್ಷಣದಲ್ಲಿ ನಿನ್ನಿಂದ ದೂರವಾಗಿ. ആരുടെയെങ്കിലും വക വഞ്ചിച്ചെടുത്തിട്ടുണ്ടെങ്കിൽ, ಯಾರದಾದರೂ ನೀನು ವಂಚಿಸಿ ಪಡೆದುಕೊಂಡಿದ್ದರೆ, സക്കേയൂസ് യേശുവിനോട് മുമ്പിൽ പറഞ്ഞതുപോലെ ಕಾಯನು ಯೇಸುವಿನ ಮುಂದೆ ಹೇಳಿದ ಹಾಗೆ, ഒന്നിന് നാലായി തിരിച്ചു കൊടുക്കുക. ಒಂದಕ್ಕೆ ಬದಲಾಗಿ 4 ಪಟ್ಟು ಹೆಚ್ಚು ഈ ತಿರುಗಿ നിമിഷം നിനക്ക് സാധിക്കട്ടെ. ಅದು ನಿನಗೆ ಈ ಹೊತ್ತಿನಲ್ಲಿ ಸಂಭವಿಸಲಿ. നീ സമ്പാദിച്ചതെല്ലാം, ನೀನು ಸಂಪಾದನೆ ಮಾಡಿದುದೆಲ್ಲ ഉടമസ്ഥൻ നിന്റേതല്ല, ಒಡೆತನ ನಿಂದದಲ್ಲ, ഉടമസ്ഥൻ ಆ ദൈവത്തിന്റേതാണ്. ಒಡೆತನ ದೇವರದಾಗಿದೆ. നീ സമ്പാദിച്ചതെല്ലാം ನೀನು ಸಂಪಾದನೆ ಮಾಡಿದಲ್ಲ അർഹതപ്പെട്ടവർ കൊടുക്കുക. ಅರ್ಹದ ಪಟ್ಟವರಿಗೆ ನೀಡಬೇಕು. ആരുടെയെങ്കിലും വക വഞ്ചിച്ചെടുത്തിട്ടുണ്ടെങ്കിൽ ಯಾರದಾದರೂ ನೀನು ವಂಚಿಸಿ അത് ಸ್ವೀಕರಿಸಿ നാലായി തിരികെ ಅದನ್ನು കൊടുക്കുക. 4 ಪಟ್ಟಾಗಿ ಹಿಂತಿರುಗಿಸಿಕೊಡು. നിനക്ക് ನಿನಗೆ സൗഖ്യം വേണമെന്നുണ്ടെങ്കിൽ, ಸೌಖ್ಯ ಬೇಕಿದ್ದರೆ, യേശുവിന്റെ രക്ഷ വേണമെന്നുണ്ടെങ്കിൽ, ಯೇಸು ಕೊಡುವ ರಕ್ಷೆ ಬೇಕಿದ್ದರೆ, യേശുവിന്റെ ಅಭಿಷೇകം വേണമെന്നുണ്ടെങ്കിൽ, ಯೇಸುವಿನ ಅಭಿಷೇಕ ನಿನಗೆ ಬೇಕಿದ್ದರೆ, നീ മാനസാന്തരത്തിന് വഴി ನೀನು തിരഞ്ഞെടുക്കുക. ಮಾನಸಾಂತರದ ಮಾರ್ಗವನ್ನು ಹುಡುಕು. നിനക്ക് യേശുവിനെ കാണേണ്ടേ. ನಿನಗೆ ಯೇಸುವನ್ನು ನೋಡಬೇಡವಾ? അവിടുന്ന് നിന്റെ അടുത്തേക്ക് വരുന്നു. ಅದಾ ನಿನ್ನ ಹತ್ತಿರ ಯೇಸು ഇതാ ಬರುತ್ತಿದ್ದಾನೆ. നിന്റെ ഭവനത്തിലേക്ക് ಇದಾ വരുന്നു. ನಿನ್ನ ಕುಟುಂಬಕ್ಕೆ ಯೇಸು ഈ ಬರುತ್ತಿದ್ದಾನೆ. നിമിഷം അവിടെ നിന്റെ വീട്ടിൽ ಈ വന്ന് ನಿಮಿಷ ಇದಾ ನಿನ್ನ ಮನೆಯಲ್ಲಿ ಬಂದು നീ എന്താണ് ನೀನು തീരുമാനിക്കുന്നത്? ಯಾವ ತೀರ್ಮಾನವನ್ನು യേശുവിന് ತೆಗೆದುಕೊಳ್ಳು. വേണ്ടി ಯೇಸುವಿಗಾಗಿ സർവവും ത്യജിക്കുക ಸರ್ವವನ್ನು ತ್ಯಜಿಸಲು നിനക്ക് സാധ്യമാകുന്നു. ನಿನಗೆ ಸಾಧ್ಯವಾಗುತ್ತಾ നിന്നെ ಇದೆಯಾ? തന്നെ സമർപ്പിക്കുക. ನಿನ್ನನ್ನೇ ಸಮರ್ಪಣೆ ಮಾಡಿ, ഉള്ളതെല്ലാം സമർപ്പിക്കുക. ನಿನಗಿರುವುದೆಲ್ಲವನ್ನು ಸಮರ್ಪಣೆ ಮಾಡಿ, എല്ലാ സമ്പാദ്യം സമർപ്പിക്കുക. ಎಲ್ಲ ನಿನ್ನ സുത്തുಗಳನ್ನು ಸಂಪಾದನೆ, സമ്പാദ്യമെന്ന് കരുതുന്നതെല്ലാം, ನಿನ್ನ ಆಸ್ತಿ ಎಂದು ನೀನು ಸಮಸ್ತವು വസ്തുവകകള്, ವಸ್ತುವ ಎಲ್ಲವೂ, ജീവിത പങ്കാളി, ಜೀವನದ ಸಂಗಾತಿ, നിന്റെ മക്കള്, ನಿನ್ನ ಮಕ್ಕಳು, ഇതെല്ലാം ಇವೆಲ್ಲವೂ ഇതിന്റെ അധികാരി നീ അല്ലെന്ന് ഓർക്കുക. ಇದರ ಅಧಿಕಾರಿ ನೀನಲ್ಲ ಅಂತ ನೀನು ಅಂದುಕೊಳ್ಳು. നിന്നെ സൃഷ്ടിച്ചവനാണ് നിന്റെ എല്ലാം അധികാരി. ನಿನ್ನನ್ನು ಸೃಷ್ಟಿ ಮಾಡಿದವ ಇದರ ಅಧಿಕಾರಿ. നീ നിന്നെ തന്നെ സമർപ്പിക്കുക. ನೀನು ನಿನ್ನನ್ನೇ ಸಮರ್ಪಿಸಿಕೋ.
ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅಮೃತವಿಲ್ಲ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಿನ್ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯ 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 അവിടെ നിന്നിരുന്ന സൗഖ്യത്തിൻ്റെയും വിടുതലിൻ്റെയും ಆತನು ಕೊಡುವಂಥ ಸೌಖ್ಯದ ಬಿಡುಗಡೆಯ രക്ഷയുടെയും അഭിഷേകം ഈ നിമിഷം നമുക്ക് സ്വീകരിക്കാം. ರಕ್ಷಣೆಯ ಅಭಿಷೇಕವನ್ನು ಇವತ್ತಿನಲ್ಲಿ ಸ್ವೀಕರಿಸುವ അവിടുത്തെ ആശീർവാദത്തിനായിട്ട് നമുക്ക് ഒരുങ്ങാം. ಅಲ್ಲಿನ ಆಶೀರ್ವಾದಕ್ಕಾಗಿ ನಾವೆಲ್ಲರೂ
Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಗಟ್ಟಿ ಚಪ್ಪಾಳೆಯಿಂದ ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡಿದ ಈ ತಿಂಗಳ ಮೊದಲನೇ ದಿನ ಈ ಆರಾಧನೆ ನಮಗೆ ಭಾಗವಹಿಸಲು ಕೃಪೆ ಕೊಟ್ಟಿದ್ದಕ್ಕಾಗಿ ಖಂಡಿತವಾಗಿ ಯೇಸುವಿಗೆ ಸ್ತೋತ್ರ ಆಡೋಣ. ಯೇಸುವೆ ಮಹಿಮೆಯನ್ನು